ಉಳ್ಳಾಳ ಕಡಪುರದಲ್ಲಿ ನಾಲಿನಾಡು 100 ಬಿಲ್ಲಿಯನ್ನು ಪಡಿಗಿಡಾರ ಕ್ಷೇತ್ರವನ್ನಾಗಿ ಇಟ್ಟುಕೊಂಡು ಲೋಕವನ್ನು ಕಾದುಕೊಂಡು ಬಂದಿರುವಂತಹ ತೀಯ ಸಮಾಜದ ಅಧಿದೇವತೆ ಸಪರಿವಾರ ಸಮೇತ ಉಳ್ಳಾಳದ ಶ್ರೀ ಚೀರುಂಬ ಭಗವತಿ ನಾಲ್ವರನ್ನು ಸದ್ಭಕ್ತಿಪೂರ್ಣವಾಗಿ ಪ್ರಣಾಮಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ವಿಘ್ನ ವಿನಾಶಕನಾಗಿರುವಂತಹ ಮಹಾಗಣಪತಿ ಅನುಗ್ರಹವನ್ನು ಭಿನ್ನವಿಸಿಕೊಂಡು ಸಭಾಂಗಣದ ಮುನ್ನೆಲೆಯಲ್ಲಿ ಪರಿಕಲಿತರಾಗಿರುವಂತಹ ಪೂಜ್ಯರಾದ ಆಚಾರ ಭಟ್ಟವರು ಮತ್ತು ಗುರಿಕಾರರ ಅನುವನ್ನು ವಿನ್ನವಿಸಿಕೊಂಡು ಸೇರಿರುವ ಸಮಗ್ರ ಸಭೆಯ ಪ್ರೀತಿಯನ್ನು ಪ್ರಾರ್ಥಿಸಿಕೊಂಡು ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡುವಂತಹ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ತೀಯ ಸಮಾಜ ಸೇವಾ ಸಂಘ ಪ್ರತಿ ವರ್ಷ ಕೊಡುವಂತಹ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಜೊತೆಗೆ ಆಟಿಲೋರಿ ನಾಳು ಎನ್ನುವಂತಹ 3 ಕಾರ್ಯಕ್ರಮಗಳನ್ನು ಈ ದಿನ ಆಯೋಜಿಸಿದ್ದೇವೆ. ಆ ನಿಮಿತ್ತ ತಾವೆಲ್ಲರೂ ಪ್ರೀತಿ ಇಟ್ಟುಕೊಂಡು ಉಳ್ಳಾಳದ ಈ ಮಾಂಗಲ್ಯಂ ಸಭಾಂಗಣದಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಕಾರ್ಯಕ್ರಮವನ್ನು ಶುಭಾರಂಭ ಮಾಡುವಂತಹ ಸಮಯ. ಸ್ನೇಹಿತರೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿವಸ ಫಲ ಕೊಡುತ್ತದೆ ಅಂತೆ. ಈ ಕಾರ್ಯಕ್ರಮ ವಿದ್ಯಾರ್ಥಿ ವೇತನದ ಮುಖೇನ ಎದೆಗೆ ಅಕ್ಷರವನ್ನು ಬಿತ್ತುವಂತಹ ಸಮಯ, ಆಟಿಲೋರಿ ನಾಳ ಕಾರ್ಯಕ್ರಮದ ಮುಖೇನ ಭೂಮಿಗೆ ಬೀಜವನ್ನು ಬಿತ್ತುವಂತಹ ಸಮಯ. ಹಾಗಾಗಿ 2 ಸಮೃದ್ಧಿಕಾರಕವಾದ ಫಲವಂತಿಕೆಯ ಉದ್ದೇಶವನ್ನಿಟ್ಟುಕೊಂಡ ಈ ಸಮಾರಂಭದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹಿತವಚನದ ಮುಖೇನ ಅವರ ಭವಿಷ್ಯಕ್ಕೆ ಭಗವತಿ ಪ್ರಸಾದವಾಗಿ ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಎನ್ನುವ ಸದುದ್ದೇಶದಿಂದ ಹಿರಿಯರು ಮಾಡಿಕೊಂಡು ಬಂದಂತಹ ಪರಿಕಲ್ಪನೆಯ ಮುಂದುವರಿಕೆಯಾಗಿ ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವುದಕ್ಕಾಗಿ ಈ ದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಸೇರಿರುವ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಮುಖ್ಯವಾಗಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಬಹಳ ದೊಡ್ಡ ಮೊತ್ತದ ಕೊಡುಗೆಯನ್ನು ನೀಡುವುದರ ಮೂಲಕ ಈ ಸಮಾರಂಭ ಯಶಪ್ರದವಾಗಿ ನೆರವೇರುವಲ್ಲಿ ನಮಗೆ ಸಹಕಾರ ನೀಡಿರುವ ಗಣ್ಯರನ್ನು 3ರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಪ್ರಕಾಶ್ ಮಣಿ ಪ್ರಿಯಾ ಚಿಕನ್ ಸ್ಟಾಲ್, ದಯವಿಟ್ಟು ಸಭೆಯಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಪ್ರಕಾಶ್ ಮಣಿ ಪ್ರಿಯಾ ಚಿಕನ್ ಸ್ಟಾಲ್. ಹಾಗೆ ಈ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಮುಖ್ಯ ದಾನಿಗಳಾಗಿರುವ ಶ್ರೀ ಉಮೇಶ್ ಬೆಂಜನಪದವು ಕೊಡುಗೈ ದಾನಿ, ನಮ್ಮ ಆಡಳಿತ ಸಮಿತಿಯ ಸದಸ್ಯರು, ಜೊತೆಗೆ ಭಾರತೀಯ ತೀಯ ಸಮಾಜ ಇದರ ಉಳ್ಳಾಳ ವಲಯದ ಅಧ್ಯಕ್ಷರಾಗಿರುವ ಶ್ರೀ ಜಯಂತ್ ಕೊಂಡಾಣ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿದೆ. ಇವರನ್ನೆಲ್ಲ ನಮ್ಮ ಮುಖ್ಯ ಪದಾಧಿಕಾರಿಗಳಾಗಿರುವಂತಹ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸುರೇಶ್ ಭಟ್ನಗರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕ್ಷೇತ್ರಾಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರನಂದ್ಯ ಅವರು ಕೂಡ ವೇದಿಕೆಗೆ ಬರಬೇಕು. ಜೊತೆಗೆ ಕೋಶಾಧಿಕಾರಿಯಾಗಿರುವ ಶ್ರೀ ಜಗದೀಶ್ ಉಳ್ಳಾಳಬೈ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಪ್ರಕಾಶ್ ಮಣಿ, ಅದೇ ರೀತಿ ಕ್ಷೇತ್ರದ ಆಡಳಿತ ಸಮಿತಿಯ ಉಪಾಧ್ಯಕ್ಷರುಗಳಾದ ಶ್ರೀ ದಿನೇಶ್ ಕುಂಪಲ, ಶ್ರೀ ದಾಮೋದರ ಪಡ್ಪು, ಶ್ರೀ ನಾಗಪ್ಪ ಅಡ್ಯಾರ್ ಮತ್ತು ಶ್ರೀ ಜನಾರ್ದನ ಕಾಯರ್ಪಲಿಕೆ ಅವರ ಉಪಸ್ಥಿತಿಯನ್ನು ಕೂಡ ವೇದಿಕೆಯಲ್ಲಿ ಬಯಸುತ್ತಿದ್ದೇವೆ. ಅದೇ ರೀತಿ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ತೀಯ ಯುವ ವೇದಿಕೆಯ ಪ್ರಧಾನ ಸಂಚಾಲಕರಾಗಿರುವ ಶ್ರೀ ಕೇಶವ ತೊಕ್ಕೋಟು ಅವರ ಉಪಸ್ಥಿತಿಯನ್ನು ಕೂಡ ವೇದಿಕೆಯಲ್ಲಿ ಬಯಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ತೀಯ ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿಯಾಗಿರುವ ಶ್ರೀಮತಿ ಮಾಧವಿ ಉಳ್ಳಾಳ್ ಅವರ ಉಪಸ್ಥಿತಿಯನ್ನು ಕೂಡ ವೇದಿಕೆಯಲ್ಲಿ ಅಪೇಕ್ಷಿಸುತ್ತಿದ್ದೇವೆ. ದಯವಿಟ್ಟು ಹೆಸರು ಕರೆದಂತಹ ಗಣ್ಯರು ವೇದಿಕೆಗೆ ಬಂದು ಸಭೆಯನ್ನು ಚೆಂದಗಾಣಿಸಿಕೊಡಬೇಕಾಗಿ ಬಿನ್ನಹ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವಂತಹ ಪ್ರಕಾಶ್ ಮಣಿ, ಜಯಂತ್ ಕೊಂಡಾಣ, ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಸುರೇಶ್ ಭಟ್ನಗರ, ಕ್ಷೇತ್ರಾಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರನಂದ್ಯ, ಕೋಶಾಧಿಕಾರಿಯಾಗಿರುವ ಶ್ರೀ ಜಗದೀಶ್ ಉಳ್ಳಾಳಬೈ ಇವರ ಜೊತೆಯಲ್ಲಿ ಕ್ಷೇತ್ರದ ಆಡಳಿತ ಸಮಿತಿಯ ಮುಕ್ತೇಸರರಾಗಿರುವ ಶ್ರೀ ಸದಾಶಿವ ಉಳ್ಳಾಳ್, ಶ್ರೀ ವಿಶ್ವನಾಥ ಉಚ್ಚಿಲ್, ಶ್ರೀ ರಾಘವ ಕೈಕಂಬ, ಶ್ರೀ ಉಮೇಶ್ ಕೋಣಾಜೆ, ಜೊತೆಯಲ್ಲಿ ಉಪಾಧ್ಯಕ್ಷರಾಗಿರುವ ಶ್ರೀ ದಿನೇಶ್ ಕುಂಪಲ, ಶ್ರೀ ದಾಮೋದರ ಪಡ್ಪು, ಶ್ರೀ ನಾಗಪ್ಪ ಅಡ್ಯಾರ್, ಶ್ರೀ ಜನಾರ್ದನ ಕಾಯರಪಳಿಕೆ, ಜೊತೆಯಲ್ಲಿ ಯುವ ವೇದಿಕೆಯ ಪ್ರಧಾನ ಸಂಚಾಲಕರಾಗಿರುವ ಕೇಶವ ತೊಕ್ಕೋಟು ಮತ್ತು ಮಹಿಳಾ ವೇದಿಕೆಯ ಪ್ರಧಾನ ಸಂಚಾಲಕಿಯಾಗಿರುವ ಶ್ರೀಮತಿ ಮಾಧವಿ ಉಳ್ಳಾಳ್ ಇವರೆಲ್ಲರ ಉಪಸ್ಥಿತಿಯಲ್ಲಿ ಇದೀಗ ಸಮಾರಂಭ ಶುಭಾರಂಭಗೊಳ್ಳುತ್ತದೆ. ಸ್ನೇಹಿತರೆ, ವಿದ್ಯಾರ್ಥಿ ವೇತನ ಸಮಾರಂಭ ಎನ್ನುವಂಥದ್ದು 2 ಫಲಾನುಭವಿಗಳ ಮುಖಾಮುಖಿ.
ನಮ್ಮಲ್ಲಿ ಒಳ್ಳೆಯ ಕೆಲಸಕ್ಕೆ ಎರಡು ಮುಖಗಳಂತೆ. ಒಂದು ಪುಣ್ಯ ಸಂಚಯನಗೊಳಿಸುವವರು, ಮತ್ತೊಂದು ಭಾಗ್ಯ ಸಂಚಯನಗೊಳಿಸುವವರು ಅಂತ. ಯಾರು ವಿದ್ಯೆಗೆ ಸಂಪೂರ್ಣ ದಾನಮಾನಗಳನ್ನು ಮಾಡ್ತಾರೋ ಅವರು ಪುಣ್ಯ ಸಂಚಯನಗೊಳಿಸ್ತಾರೆ. ಆ ದಾನಮಾನಗಳಿಂದ ಯಾರು ವಿದ್ಯಾಭ್ಯಾಸದ ಉನ್ನತಿಗೆ ತಲುಪ್ತಾರೋ ಅವರು ಭಾಗ್ಯ ಸಂಚಯನಗೊಳಿಸ್ತಾರಂತೆ. ಹಾಗಿರುವಾಗ ಇಂದು ಅನೇಕರ ಉದಾರ ಮನಸ್ಸಿನ ಕೊಡುಗೆಯಾಗಿ ನೀಡಿರುವ ಮೊತ್ತ ಇವತ್ತು ಅರ್ಹ ವಿದ್ಯಾರ್ಥಿತನದ ಪಾಲಿಗೆ ಸಲ್ತದೆ. ಹಾಗಿರುವಾಗ ಇದು ದಾನಿಗಳ ಮತ್ತು ಫಲಾನುಭವಿಗಳ ಮುಖಾಮುಖಿ. ಆ ನೆಲೆಯಲ್ಲಿ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ತೀಯಾ ಸಮಾಜ ಸೇವಾ ಸಂಘದ ವತಿಯಿಂದ ಕಳೆದ ಅನೇಕ ವರ್ಷಗಳಿಂದ ಈ ವಿದ್ಯಾರ್ಥಿ ವೇತನವನ್ನು ಹಿರಿಯರ ಕಾಲದಿಂದಲೂ ನೀಡುತ್ತಾ ಬಂದಿದೆ. ತನ್ಮಧ್ಯೆ ಕೊರೋನಾ ಸಮಯದಲ್ಲಿ ತಾತ್ಕಾಲಿಕವಾಗಿರುವಂತಹ ಸ್ಥಗಿತಕ್ಕೆ ಇದು ಒಳಗಾಗಿತ್ತು. ಪ್ರಸ್ತುತ ಆಡಳಿತ ಮಂಡಳಿ ಇದು ಕ್ಷೇತ್ರದ ಸಮಾಜಮುಖಿ ಕಾರ್ಯ ಎನ್ನುವ ಒಳ್ಳೆಯ ಅಂಶವನ್ನು ಮನಗಂಡು ಮತ್ತೆ ಕಳೆದ ವರ್ಷದಿಂದ ಇದನ್ನು ಪುನರಾರಂಭಗೊಳಿಸಿದೆ. ಹೀಗಿರುವಾಗ ಸಂಪೂರ್ಣ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ವೆಚ್ಚವನ್ನು ಪೂರೈಸುವುದು ಭರಿಸುವುದು ಕ್ಷೇತ್ರಕ್ಕೆ ಹೊರೆಯಾದೀತೇನು, ಆದರೆ ಅವರ ಒಟ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಪಾಲನ್ನಾದರೂ ಆ ವಿದ್ಯಾರ್ಥಿ ಒಳಗೊಳ್ಳುವ ತೀಯಾ ಸಮಾಜದ ಕ್ಷೇತ್ರವು ಭರಿಸಿದೆ ಎಂಬ ಸಂತೃಪ್ತಿ ಇದುವರೆಗೆ ಉಳ್ಳಾಳ ಕ್ಷೇತ್ರಕ್ಕಿದೆ. ಹೀಗಿರುವಾಗ ಆಟಿಯ ಮೊದಲ ಆದಿತ್ಯವಾರ ಹೇಗೂ ನಮ್ಮ ಮಕ್ಕಳು ಸೇರ್ತಾರೆ, ಪೋಷಕರು ಸೇರ್ತಾರೆ, ಸಮುದಾಯದವರೆಲ್ಲರೂ ಸೇರಿರುವಾಗ ಮಧ್ಯಾಹ್ನದ ಊಟವನ್ನು ಆ ಕಾಲದ ವಿಶೇಷತೆಯಾಗಿ ಕರ್ಕಡ ಮಾಸಕ್ಕುಲೆ ಒಂದು ವಿಶೇಷತೆಯಾಗಿ ನಾವು ಆಟಿಲೋರಿ ನಾಳು ಎನ್ನುವ ಕಲ್ಪನೆಯಲ್ಲಿ ನೀಡಿದರೆ ಹೇಗೆ ಎನ್ನುವ ಮುಂದಾಲೋಚನೆಯನ್ನು ಮಾಡಿ ಇವತ್ತು ಮಧ್ಯಾಹ್ನದ ಭೋಜನವನ್ನು ಆಟಿಲಿ ಒರಿನಾಡು ಎನ್ನುವುದರ ಸಾಂಪ್ರದಾಯಿಕ ತಿನಿಸು ಉಣಿಸುಗಳ ಜೊತೆಯಲ್ಲಿ ಈ ಭೋಜನವನ್ನು ಏರ್ಪಡಿಸಿದೆ. ಹೀಗಿರುವಾಗ ಒಂದು 3 ಪರಿಕಲ್ಪನೆಗಳು, ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ಜೊತೆಯಲ್ಲಿ ಆಟಿಲೋರಿನಾಡು, 3 ಪರಿಕಲ್ಪನೆಯನ್ನು ಒಳಗೊಂಡ ಕಾರ್ಯಕ್ರಮ ಇದೀಗ ಅತಿಥಿಗಳ ಕೂಡುವಿಕೆಯೊಂದಿಗೆ ಶುಭಾರಂಭಗೊಳ್ತಾ ಇದೆ. ಜಗದ್ವಂದೆಯಾಗಿರುವ ಉಳ್ಳಾಳ ಕ್ಷೇತ್ರ ನಿವಾಸಿನಿ ಚೀರುಂಬ ಭಗವತಿಯರನ್ನು ಮನಸಾರೆ ಪ್ರಾರ್ಥಿಸಿಕೊಂಡು ಇದೀಗ ಸದ್ಭಕ್ತಿಪೂರ್ಣವಾಗಿರುವ ಸಂಪ್ರಾರ್ಥನೆ ಸಭೆಯ ಆರಂಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸ್ವರಮಾಧುರ್ಯ ಸಂಗೀತ ವಿದ್ಯಾಲಯ ಎನ್ನುವ ಹೆಸರಿನಲ್ಲಿ ಸಂಗೀತ ತರಗತಿಯನ್ನು ಅದೆಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡುವುದರ ಮುಖೇನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗುತ್ತಿರುವಂತಹ ಶ್ರೀಮತಿ ಯಶಸ್ವಿನಿ ಉಳ್ಳಾಳ್ ಇವರ ಶಿಷ್ಯ ವೃಂದದಿಂದ ಮತ್ತು ಅವರೂ ಸ್ವತಃ ಸೇರಿ ಇದೀಗ ಸುಶ್ರಾವ್ಯವಾಗಿರುವ ದೇವರ ಸಂಪ್ರಾರ್ಥನೆ ನಾವೆಲ್ಲರೂ ಕುಳಿತಲ್ಲಿಂದ ಒಮ್ಮೆ ಎದ್ದು ನಿಂತು ಗೌರವವನ್ನು ಸೂಚಿಸೋಣ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ಹಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ಹಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ಕುಂಜರಮುಖಂ ಶಂಕರಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ಕುಂಜರಮುಖಂ ಶಂಕರಿಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸಂತತಮಹಂ ತಂತಿ ಕುಂಜರಮುಖಂ ಅಂತಕಾಂತಕಸುತಂ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪ ತಪ ಸಮಾಧಿ ಸುಖ ವರದಾನುಕೂಲಂ. ಸೇವಿತ ಸುರೇಂದ್ರ ಮಹನೀಯ ಗುಣಶೀಲಂ ಜಪ ತಪ ಸಮಾಧಿ ಸುಖ ವರದಾನುಕೂಲಂ. ಭಾವಿತ ಸುರ ಮುನಿಗಣ ಭಕ್ತ ಪರಿಪಾಲಂ ಭಯಂಕರ ವಿಷಂಗ ಮಾತಂಗ ಕುಲಕಾಲಂ ಶ್ರೀ ವಿಘ್ನರಾಜಂ ಭಜೆ. ಭಾವಿತ ಸುರ ಮುನಿಗಣ ಭಕ್ತ ಪರಿಪಾಲಂ ಭಯಂಕರ ವಿಷಂಗ ಮಾತಂಗ ಕುಲಕಾಲಂ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ ಹಂ ಭಜೆ ಹಂ ಭಜೆ ಹಂ ಭಜೆ ತಮಿಹ ಶ್ರೀ ವಿಘ್ನರಾಜಂ ಭಜೆ. ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ, ಶ್ರೀ ವಿಘ್ನರಾಜಂ ಭಜೆ ಭಜೆ. ಸಂಪ್ರಾರ್ಥನೆಯ ಪ್ರಸ್ತುತಿ ನಮ್ಮ ಸೌಭಾಗ್ಯ. ನಮ್ಮ ಕ್ಷೇತ್ರ
ಬರಿಯ ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕೇಂದ್ರವೂ ಹೌದು. ಇಲ್ಲಿ ಸಂಗೀತ ತರಗತಿ, ಭರತನಾಟ್ಯ ತರಗತಿ, ಯೋಗ ತರಗತಿ, ಹೀಗೆ ನಾನಾ ತೆರನಾಗಿರುವಂತಹ ಸಾಂಸ್ಕೃತಿಕ ವಿಚಾರಗಳಿಗೆ ಕೂಡ ಆದ್ಯತೆ ಅವಕಾಶವನ್ನು ನೀಡುತ್ತಾ ಬಂದಿದೆ. ಆ ನೆಲೆಯಲ್ಲಿ ಕಳೆದ 10 ವರ್ಷಕ್ಕಿಂತಲೂ ಮಿಗಿಲಾಗಿ ನಮ್ಮ ಕ್ಷೇತ್ರದಲ್ಲಿ ಸಂಗೀತ ಶಿಕ್ಷಣವನ್ನು ನೀಡುತ್ತಾ ಬಂದಿರುವ ಶ್ರೀಮತಿ ಯಶಸ್ವಿನಿ ಉಳ್ಳಾಳ್ ಇವರ ಸ್ವರ ಮಾಧುರ್ಯ ಸಂಗೀತ ವಿದ್ಯಾಲಯದಿಂದ ವಿಘ್ನರಾಜಂ ಭಜೆ ಎನ್ನುವ ಗಣಪತಿ ಸ್ತುತಿ ಮುಖೇನ ಅರ್ಥಪೂರ್ಣವಾದ ಚಾಲನೆ ಪ್ರಾಪ್ತವಾಗಿದೆ. ಒಂದು ಚಪ್ಪಾಳೆಯ ಮೂಲಕ ಸ್ವರ ಮಾಧುರ್ಯ ಸಂಗೀತ ವಿದ್ಯಾಲಯಕ್ಕೆ ಈ ಪ್ರಾರ್ಥನೆಗಾಗಿ ವಂದಿಸೋಣ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡುವ ಸಮಯ. ಮಹಾಗಣಪತಿ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಕೇಳಿಕೊಂಡ ನಾವು ಭಗವತಿಯನ್ನು ಮುಂದಿರಿಸಿ ಆ ಭಗವತಿಯರ ಬಿಂಬ ಆಯುಧಗಳನ್ನು ಕೈಯಾರೆ ಸ್ಪರ್ಶಿಸಿ ಪೂಜೆ ಮಾಡುವ ನಮ್ಮ ಪೂಜ್ಯ, ನಮಗೆ ಗುರು ಸದೃಶರಾದ, ನಮಗೆ ಪ್ರಾತಸ್ಮರಣೀಯರಾಗಿರುವ ಪೂಜ್ಯ ಆಚಾರ ಪಟ್ಟವರು ಅಚ್ಚಮ್ಮಾರರಿಂದ ಮತ್ತು ನಮ್ಮ ಪ್ರತಿ ಚಟುವಟಿಕೆಗಳು, ಬದುಕಿನ ಪ್ರಾರಂಭ, ಬದುಕಿನ ಕೊನೆ, ಇವೆಲ್ಲದಕ್ಕೂ ಮಾರ್ಗದರ್ಶನ ಮಾಡ್ತಾ ಬಂದಿರುವ ನಮ್ಮ ಕ್ಷೇತ್ರದ, ನಮ್ಮ ವಲಯದ ಗುರಿಕಾರರು ಇವರೆಲ್ಲ ಸೇರಿಕೊಂಡು ಅತಿಥಿಗಳನ್ನು ಸೇರಿಸಿಕೊಂಡು ಪವಿತ್ರವಾಗಿರುವಂತಹ ಭಗವದ್ ಜ್ಯೋತಿಯನ್ನು ಬೆಳಗುವಂತಹ ಸಮಯ. ಪೂಜ್ಯ ಆಚಾರ ಪಟ್ಟವರನ್ನು, ಗುರಿಕಾರರನ್ನು ನಮ್ಮ ಅಧ್ಯಕ್ಷರು ಮತ್ತು ಮುಕ್ತೇಸರರು ಗೌರವ ಅವರ ಮಾರ್ಗದರ್ಶನ ಮುಖೇನ ಬದುಕಿನ ಪ್ರತಿ ಆಯಾಮ ಆಗುಹೋಗುಗಳನ್ನು ನಿರ್ದೇಶನ ಪಡೆಯುವುದು ನಮ್ಮ ಕರ್ತವ್ಯ. ಕ್ಷೇತ್ರದಲ್ಲಿ ನಡೆಯುವ ಪ್ರತಿ ಚಟುವಟಿಕೆಗಳು ಕೂಡ ನಡೆಯುವಂಥದ್ದು ಪೂಜ್ಯ ಆಚಾರ ಪಟ್ಟವರಿಂದ. ತೀಯ ಸಮಾಜಕ್ಕೆ ಗುರು ಸದೃಶರು, ಜೊತೆಗೆ ಪ್ರತಿ ವಿಚಾರಗಳ ಧಾರ್ಮಿಕ ಅನುಷ್ಠಾನಗಳ ಮಾರ್ಗದರ್ಶಕರು, ಅದನ್ನು ನಡೆಸುವಂತಹ ರೂವಾರಿಗಳು ನಮ್ಮ ಕ್ಷೇತ್ರದ ಅಚ್ಚಮಾರರು. ಹೀಗಿರುವಾಗ ಪೂಜ್ಯ ಆಚಾರ ಪಟ್ಟವರು, ಗುರಿಕಾರರು, ಜೊತೆಯಲ್ಲಿ ವೇದಿಕೆಯಲ್ಲಿರುವ ಗಣ್ಯರ ಜೊತೆಯಲ್ಲಿ ಇದೀಗ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಮತ್ತು ಆಟಿಲೂರಿನಾಳ ಕಾರ್ಯಕ್ರಮದ ಶುಭ ಆರಂಭ, ದೀಪ ಪ್ರಜ್ವಲನೆ ಜೊತೆಯಲ್ಲಿ ಪೂಜ್ಯ ಆಚಾರ ಪಟ್ಟವರು ಪವಿತ್ರವಾಗಿರುವಂತಹ ನಂದಾದೇವಿಗೆ ಬೆಳಕು ಕಾಣಿಸಬೇಕಾಗಿದ್ದಿಲ್ಲ. ಜಗದ್ವಂದಿಯಾಗಿರುವ ಪಡಿಗಿಡಾರ ನಿವಾಸಿನಿ, ನಾಲಿನಾಡು 100 ಬಿಲ್ಲೆಯನ್ನು ಕಾದುಕೊಂಡು ಬಂದಿರುವ ಉಳ್ಳಾಳದ ಚೀರುಂಬ ಭಗವತಿಯರ ಪವಿತ್ರವಾಗಿರುವ ಉತ್ಸವ ಮೂರ್ತಿಗಳನ್ನು ಕೈಯಾರೆ ಸ್ಪರ್ಶಿಸಿ ಬಗೆ ಬಗೆಯ ಆರತಿಯನ್ನು ಬೆಳಗಿ ಪವಿತ್ರವಾಗಿರುವ ತಿರುವಾಯುಧಗಳನ್ನು ಸ್ಪರ್ಶಿಸುವಂತಹ ಪುಣ್ಯ ಕೈಗಳು ಇದೀಗ ಈ ವಿದ್ಯಾದೀವಿಗೆಯನ್ನು ಬೆಳಗುವಂತಹ ಶುಭಗಳಿಗೆ ಪೂಜ್ಯ ಗುರಿಕಾರರು ದೀಪ ಪ್ರಜ್ವಲನೆ ನೆರವೇರಿಸುತ್ತಿದ್ದಾರೆ. ಸ್ನೇಹಿತರೆ, ನಾವೆಲ್ಲರೂ ದೀಪದಲ್ಲಿ ಭಗವತಿಯನ್ನು ಕಂಡವರು. ಅನೇಕ ತರವಾಡು ಮನೆಗಳಲ್ಲಿ ಭಗವತಿ ಜ್ಯೋತಿ ಎಂಬುದೇ ಒಂದು ಆರಾಧನೆಯ ಪ್ರತೀಕ. ಬರಿಯ ಒಂದು ಲಕ್ಷ್ಮೀ ದೀಪವೋ, ಒಂದು ಕಾಲು ದೀಪವೋ ಭಗವತಿಯ ಸಂಕಲ್ಪ. ಹಾಗಿರುವಾಗ ಜ್ಯೋತಿ ಸ್ವರೂಪಿಣಿಯಾಗಿರುವ ಮಾತೆ ಭಗವತಿಯನ್ನು ಸ್ಮರಿಸಿಕೊಂಡು ದೀವಿಗೆಗೆ ಜೀವಕಳೆ ನೀಡುವಂತಹ ಸಮಯ. ಚೈತನ್ಯ ಪ್ರಧಾಯಿನಿಯಾಗಿರುವ ಭಗವತಿಗೆ ಇದೀಗ ಚೈತನ್ಯ ಕಾಂತಿ ಇರುವಂತಹ ವಿದ್ಯಾದೀವಿಗೆಯ ಪ್ರಜ್ವಲನೆ. ಸಾಕಷ್ಟು ನೆನೆಗಳಿರುವಂತಹ ದೀಪ. ಹಾಗಾಗಿ ಪ್ರತಿಯೊಬ್ಬರ ಕೈ ಸೇರಿದಾಗಲೂ ಆ ದೀಪ ಹೊಸ ಕಾಂತಿಯನ್ನು ಪಡೆಯುತ್ತದೆ. ಒಂದೊಂದು ಮುಖಕ್ಕೆ ಜೋಡಿಸಿರಬಹುದು, ಆದರೆ ಆ ದೀಪದ ಬೆಳಕಿಗೆ ದಿಕ್ಕುಗಳ ಹಂಗಿಲ್ಲ. ಅದು ಎಲ್ಲ ಕಡೆ ಎಲ್ಲರಿಗೂ ಹೃದಯಪೂರ್ವಕವಾದ ಕೃತಜ್ಞತೆಗಳು. ದೀಪ ಪ್ರಜ್ವಲನೆ ಮತ್ತು ಈ ಪುಣ್ಯ ಕಾರ್ಯದಲ್ಲಿ ಉಪಸ್ಥಿತರಿದ್ದಂತಹ ಆಚಾರ ಪಟ್ಟವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಗುರಿಕಾರರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಿದ್ದೇವೆ. ಸ್ನೇಹಿತರೆ, ಸಭೆಯ ಸ್ವಾಗತವನ್ನು ನೀಡುವವರು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸುರೇಶ್ ಭಟ್ನಗರ. ನಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಧಾರ್ಮಿಕ ರಂಗದಲ್ಲಿ ವಿಶೇಷವಾದ ಮತ್ತು ಅಧಿಕವಾಗಿರುವಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಈ ವಲಯದ ಉದಾರ ದಾನಿ. ಭಗವತಿ ಚಿತ್ತ ಪ್ರಕಾರ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ವಹಿಸಿರುವವರು. ನಮ್ಮಲ್ಲಿ ವಿಶೇಷತೆ ಏನಂದ್ರೆ, ವಿದ್ಯಾರ್ಥಿಗಳ ಗಮನಕ್ಕೆ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಒಳಗೊಂಡ 18 ಭಗವತಿ ಕ್ಷೇತ್ರಗಳಿಗೂ ಕ್ಷೇತ್ರದ ಆಡಳಿತ ಇರುವಂಥದ್ದು ಆಡಳಿತ ಮುಕ್ತೇಸರರಿಗೆ. ಹಾಗಾಗಿ ನಮ್ಮ ವಿಶೇಷತೆ ಏನಂತ ಹೇಳಿದ್ರೆ, ಒಬ್ಬ ಪದಾಧಿಕಾರಿಯೊಬ್ಬ
ಕ್ಷೇತ್ರದ ಗರ್ಭಗುಡಿಯ ಇತರ ಸಮುದಾಯದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ತೀಯ ಸಮಾಜದಲ್ಲಿ ಆಡಳಿತ ಮುಕ್ತೇಸರ ಆರಾಧನೆ ಒಂದು ಹಂತದ ಭಾಗ. ಅಷ್ಟು ಪವಿತ್ರವಾದ ಗುರುತರವಾಗಿರುವ ಜವಾಬ್ದಾರಿ. ಆಡಳಿತ ಮುಕ್ತೇಸರರು ಹೊರಗಿನ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕ್ಷೇತ್ರ ನಿರ್ಮಾಣ ಆಗಿರಲಿ, ಬ್ರಹ್ಮಕಲಶ ಆಗಿರಲಿ, ಇತರ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಕೊಟ್ಟವರು. ಹಲವು ಹೊರೆ ಕಾಣಿಕೆ ಮೆರವಣಿಗೆಯನ್ನು ರೂವಾರಿಯಾಗಿದ್ದುಕೊಂಡು ನಡೆಸಿದವರು. ಅನೇಕ ತಳ ಹಿಡಿದಿರುವ ಕೆಳ ಸ್ಥಿತಿಯಲ್ಲಿದ್ದಂತಹ ದೇವಸ್ಥಾನವನ್ನು ಉದ್ದೀಪನ ಉತ್ಥಾನಗೈದವರು. ಅಂಥವರು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿ ಬಂದು ಇದುವರೆಗೆ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲೇ ನಡೆಯುವಂತಾಗಿದೆ. ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವ ಶ್ರೀ ಸುರೇಶ್ ಭಟ್ನಗರ ಅವರು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದ ಉದ್ದೇಶ ಆಶಯವನ್ನು ಒಳಗೊಂಡ ಪ್ರಾಸ್ತಾವಿಕ ನುಡಿಗಳ ಜೊತೆಯಲ್ಲಿ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ಅವರಲ್ಲಿ ಕಳಕಳಿಯ ಕೋರಿಕೆ. ತಾಯಿ ಭಗವತಿ ಅಮ್ಮನಿಗೆ ಸಾಷ್ಟಾಂಗ ವಂದಿಸುತ್ತಾ, ಇವತ್ತು ನಮ್ಮ ಚೀರು ಭಗವತಿ ಕ್ಷೇತ್ರಕ್ಕೆ ಒಳಪಟ್ಟ ಚೀರು ಭಗವತಿ ಕ್ರಿಯಾ ಸೇವಾ ಸಂಘದ ವತಿಯಿಂದ ನಡೆಯುವಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ತಾಯಿಯ ಪ್ರಸಾದ ರೂಪದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಗೌರವಾನ್ವಿತ ಆಚರಣೆಪಟ್ಟವರೇ ಹಾಗೆ ಕ್ಷೇತ್ರದ ಎಲ್ಲ ಆಗುಹೋಗುಗಳನ್ನು ಸುಸೂತ್ರವಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರರಾಗಿರುವ ನಮ್ಮ ಕ್ಷೇತ್ರದ ಎಲ್ಲ ಗುರಿಕಾರ ಆತ್ಮೀಯರೇ, ಹಾಗೆಯೇ ಇವತ್ತು ತೀಯ ಸೇವಾ ಸಂಘದ ಈ ವಿದ್ಯಾರ್ಥಿ ವೇತನ ಕೊಡಬೇಕಾದ್ರೆ ಇದಕ್ಕೆ ನಮ್ಮ ಮೊದಲಿನ ತೀಯ ಸೇವಾ ಸಂಘದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಬೇಕಾದಷ್ಟು ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದು ಇವತ್ತು ಸ್ವರ್ಗಸ್ಥರಾದ ಎಲ್ಲ ನಮ್ಮ ಮೊದಲಿನ ಹಿರಿಯವರಿಗೆ ಅವರನ್ನು ಇವತ್ತು ನೆನೆಸುತ್ತಾ, ಹಾಗೆಯೇ ಇವತ್ತಿನವರೆಗೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು, ನಮ್ಮ ನೋಕ್ಟೇಶ್ವರರು ಹಾಗೂ ಇತರ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಮಹಿಳಾ ಸಂಚಾಲಕಿ ಹಾಗೂ ಅವರ ಪೂರ್ತಿ ಬಲಗ, ಹಾಗೆಯೇ ವೇದಿಕೆಯ ಸಂಚಾಲಕ ಹಾಗೂ ಅವರ ಪೂರ್ತಿ ಬಲಗ, ಇವರನ್ನೆಲ್ಲರನ್ನೂ ನಾನು ಇವತ್ತು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಅದರೊಟ್ಟಿಗೆ ನಮ್ಮ ಇವತ್ತು ಸ್ಕಾಲರ್ಶಿಪ್ಗೆ ಕೊಡುಗೈ ದಾನಿಗಳಾದಂಥ ವೇದಿಕೆಯಲ್ಲಿದ್ದ ಎಲ್ಲರೂ ಇದಕ್ಕೆ ಯಾರೆಲ್ಲ ಸಹಕಾರ ಮಾಡಿದೆ ಅವರನ್ನೆಲ್ಲ ತಾಯಿಯ ಒಂದು ಈ ನೆಲದಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು ತೀಯ ಸೇವಾ ಸಂಘ ಇವತ್ತು ಮೊದಲಿನವರು ನಮ್ಮ ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ತೀಯ ಸೇವಾ ಸಂಘ ಅಂತ ಹೇಳಿದ್ರೆ ಅದರ ಒಂದು ಮುಖ್ಯ ಅಜೆಂಡಾ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿ ವೇತನ ಕೊಡುವುದು. ಅದು ಸ್ವಲ್ಪ ಸಮಯದ ಹಿಂದೆ ಒಂದು ಕೋವಿಡ್ ಕಾರಣದಲ್ಲಿ ನಿಂತು ಹೋಗಿತ್ತು. ಅದಕ್ಕಿಂತ ಮೊದಲಿನ ಸಮಿತಿ ಅಂತ ಹೇಳಿದ್ರೆ ನಮ್ಮನ್ನೊಳಗೊಂಡು ಒಂದು ಹಲವಾರು ವರ್ಷದಿಂದ ನಾವು ತಾಯಿಯ ಪ್ರಸಾದವನ್ನು ಕೊಡುವಲ್ಲಿ ಕ್ಷೇತ್ರದಿಂದ ಪಾರಂಪರ್ಯದಿಂದ ಬಂದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇವತ್ತು ಎಲ್ಲಿ ನಿಂತು ಹೋಗಿದೆ ಅದನ್ನು ಕಳೆದ ನಾವು ನಮ್ಮ ಆಡಳಿತ ಸಮಿತಿಯಿಂದ ನಮ್ಮ ಸಂಘದ ಕ್ಷೇತ್ರ ಸಮಿತಿಯಿಂದ ನಾವು ಪುನರಾರಂಭಿಸಿ ಇವತ್ತು ಈ ಸಲ ಕೂಡ ನಾವು ಎಲ್ಲ ಮಕ್ಕಳಿಗೆ ಕೊಡುವಲ್ಲಿ ಅದರ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂತ ಹೇಳಿದ್ರೆ ಇದು ನಮ್ಮ ತಾಯಿಯ ಪ್ರಸಾದ. ನಮ್ಮ ಸಮಾಜದ ಮಕ್ಕಳು ಇವತ್ತು ಒಂದು ಕ್ಷೇತ್ರಕ್ಕೆ ಇವತ್ತು ಭೇಟಿ ಕೊಡುವಂಥ ಒಂದು ದಿವಸ ನಾವು ಇವತ್ತು ವಿದ್ಯಾರ್ಥಿ ವೇತನವನ್ನು ಇವತ್ತು ಮಾಡುವಲ್ಲಿ ಕಾರ್ಯಕ್ರಮ ರೂಪಿಸಿದ್ದೇವೆ. ನಾನು ಇಷ್ಟೇ ಹೇಳಿದ್ದು, ವಿದ್ಯಾರ್ಥಿಗಳಿಗೆ ಇವತ್ತು ತಾಯಿಯ ಪ್ರಸಾದ ಏನು ತಗೊಳ್ತೀರಿ ಅದು ನಿಮ್ಮ ಪೂರ್ಣ ಖರ್ಚಿಗೆಲ್ಲಾದರೂ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಒಂದು ತಾಯಿಯ ಪ್ರಸಾದ. ಅಲ್ಲಿ ನಾನು ಮಕ್ಕಳಿಗೆ ಹೇಳೋದು, ಇವತ್ತು ನೀವು ಯಾರೆಲ್ಲ ನಮ್ಮ ಸಮಾಜದಲ್ಲಿ ಮಕ್ಕಳಿದ್ದೀರಿ, ನೀವು ನಿಮ್ಮ ಭವಿಷ್ಯದಲ್ಲಿ ನಿಮ್ಮ
ತಾಯಿ ತಂದೆಯವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು. ಯಾಕಂತ ಹೇಳಿದ್ರೆ ನೀವು ದೊಡ್ಡವರಾಗಿ ಮೊದಲು ಮಾಡಬೇಕಾದ್ದು ನಿಮ್ಮ ತಾಯಿ ತಂದೆಯವರ ಪಾಲನೆ, ಅದು ಮಾಡಲೇಬೇಕು. ಮತ್ತೆ ಎರಡನೇದು ಕ್ಷೇತ್ರ ಅಲ್ಲದ್ರೆ ಬೇರೆ ಎಲ್ಲ ನಂತರ. ಫಸ್ಟ್ ನೀವು ಮಾಡಬೇಕಾದ್ದು ನಿಮ್ಮ ತಂದೆ ತಾಯಿಯವರನ್ನು ನೋಡುವ, ಅವರನ್ನು ಎಲ್ಲೇ ನೀವು ಇನ್ನೊಂದು ಕಡೆ 60 ವರ್ಷದ ನಂತರ ದುಡಿಯಲ್ಲಿ ನೀವು ಮಾಡಬಾರ್ದು. 60 ವರ್ಷದ ನಂತರ ಅವರನ್ನು ದುಡಿಯಲ್ಲಿ ಮಾಡಬಾರ್ದು. ನೀವು ಕಲಿತು ಮಾಡಬೇಕಾದ್ದು ಅವರ ಆ ಓಲ್ಡ್ ಏಜ್ ಅನ್ನು ಒಂದು ಒಳ್ಳೆಯ ಒಂದು ಯಶಸ್ಸಲ್ಲಿ ಅವರಿಗೆ ಒಂದು ನೆಮ್ಮದಿಯಲ್ಲಿ ನಿಮ್ಮ ಸಂಸಾರವನ್ನು ನೋಡಿ ಒಟ್ಟಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನೀವು ನಿರ್ಮಾಣ ಮಾಡಬೇಕು. ಇದು ನೀವು ಭವಿಷ್ಯದಲ್ಲಿ ಮಕ್ಕಳು ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಇದೊಂದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನೀವು ನೋಡಿ ಬಾಕಿ ಸಮಾಜದಲ್ಲಿ ಹಿರಿಯವರೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೀವನ ನಡೆಸಿದ್ದಾರೆ. ನಮ್ಮವರು ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು 50 ವರ್ಷ ಆಗಿ ಅವರ ಒಂದು ಲೈಫ್ ನಿಮ್ಮನ್ನೆಲ್ಲ ದುಡಿದು ಸಾಕಿ ದೊಡ್ಡವೆ ಮಾಡಿದ ನಂತರ ಕೂಡ ಇವತ್ತು ಎರಡನೇ ಒಂದು ಶಿಫ್ಟಲ್ಲಿ ದುಡಿಯುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ನೀವು ಇನ್ನು ನಾನು ಹೇಳುದಂತ ಹೇಳಿದ್ರೆ ಅದನ್ನು ನೀವು ನಿಲ್ಲಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬೇಕು. ಹಾಗೆಯೇ ಈ ಕ್ಷೇತ್ರ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ಖಾಲಿ ನಮ್ಮ ಪೂಜೆ ಪುರಸ್ಕಾರ ಮಾತ್ರ ಅಲ್ಲ, ನಮ್ಮ ಸಮಾಜ ಒಗ್ಗಟ್ಟಾಗಬೇಕು. ಸಮಾಜ ಒಗ್ಗಟ್ಟಾಗಬೇಕಾದ್ರೆ ನಮ್ಮ ಯುವಕರು ಒಂದು ಕಾರ್ಯೋನ್ಮುಖರಾಗಬೇಕು. ಕ್ಷೇತ್ರ ಅದರ ಅಷ್ಟಕ್ಕೆ ಅದು ನಡೀತದೆ ಅಂತ ಹೇಳಿದ್ರೆ ಅದು ನಡೆಯಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೀವು ಅದರಲ್ಲಿ ಭಾಗಿಯಾದರೆ ಮಾತ್ರ ಕ್ಷೇತ್ರ ಇವತ್ತು ಮುಂದುವರಿಯಲಿಕ್ಕೆ ಸಾಧ್ಯ. ನಮ್ಮ ಸಮಾಜ ಇವತ್ತು ಬಾಕಿ ಸಮಾಜಕ್ಕಿಂತ ವಿಭಿನ್ನ ರೀತಿಯಲ್ಲಿ ನಾವು ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ನಿಮ್ದು ಛಲ ಅಗತ್ಯ. ಯುವಕರು ಇವತ್ತು ಕ್ಷೇತ್ರಕ್ಕೆ ಬಂದು ಯುವ ಸಂಘಟನೆ ಅಲ್ಲ ಮಹಿಳೆಯರು ಎಲ್ಲ ಮಾಡ್ತೀರಿ, ಆದರೂ ಒಂದು ಕಟ್ಟುನಿಟ್ಟಾಗಿ ಒಂದು ಆದರ್ಶ ರೀತಿಯಲ್ಲಿ ಅದನ್ನು ಮಾಡಿ ನಮ್ಮ ತೀಯ ಸಮಾಜ ಎಲ್ಲಿ ಎಷ್ಟೇ ಸಂಘ ಸಂಸ್ಥೆ ಇರಲಿ, ಆದರೆ ತೀಯ ಸಮಾಜ ಒಗ್ಗಟ್ಟಲ್ಲಿ ಒಂದೇ ಅಂತ ತೋರಿಸುವಲ್ಲಿ ನಾವು ಕರೆಕ್ಟಾಗಿ ನಾವು ನಮ್ಮನ್ನು ತೋರಿಸುವಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ. ನಾವು ತೀಯ ಸಮಾಜ ಇತರ ಸಮಾಜಕ್ಕಿಂತ ಬಹಳ ಹಿಂದೆ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವ ಒಂದು ಸ್ವಾರ್ಥ, ಆ ಸ್ವಾರ್ಥವನ್ನು ಬಿಡಬೇಕು. ನಮ್ಮ ಸ್ವಾರ್ಥ ಬಿಟ್ಟು ನಾವು ಸಮಾಜಕ್ಕಾಗಿ ದುಡಿಬೇಕು. ಸಮಾಜದಲ್ಲಿ ಯಾರಾದರೂ ಕೆಲಸ ಮಾಡೋದ್ರಿಂದ ಅವರಿಗೆ ಬೆನ್ನೆಲುಬಾಗಿ ನಿಂತು ಸಹಾಯಹಸ್ತ ಮಾಡಬೇಕು, ಅವರೊಟ್ಟಿಗೆ ನಿಲ್ಬೇಕು, ಅವರನ್ನು ಟೀಕೆ ಮಾಡುವುದಲ್ಲ, ಅವರೊಟ್ಟಿಗೆ ನಿಂತು ಮತ್ತೆ ಭವಿಷ್ಯಕ್ಕೆ ಆ ಸ್ಥಾನವನ್ನು ಅಲಂಕರಿಸುವಂಥ ಸ್ಥಿತಿಯಲ್ಲಿ ನಾವು ಬರಬೇಕು. ನಾವು ಅದರಲ್ಲಿ ನಾವು ಜನರನ್ನು ನಮ್ಮನ್ನು ಗುರುತಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದ ಇವತ್ತು ಹಲವಾರು ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಮಹಿಳೆಯರು ನಮ್ಮದು ಮಧ್ಯಾಹ್ನ ಆಟಿದ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅದು ಯಾಕಂತ ಹೇಳಿದ್ರೆ ನಾವು ಇವತ್ತು ಇಟ್ಟದಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಇವತ್ತು ಜನ ಜಾಸ್ತಿ ಬರುವಾಗ ಅದ್ರ ಬಗ್ಗೆ ಬಾಕಿಯವರಿಗೆ ಪ್ರಚಾರ ಆಗುತ್ತೆ. ಎರಡನೇ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೊಂದು ಉಳಿತಾಯ ಆಗುತ್ತೆ. ಕಾರ್ಯಕ್ರಮ ಎಲ್ಲ ಒಂದಾಗುವಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ. ನಮ್ಮ ಕ್ಷೇತ್ರ ಉಳಿತಾಯ ಮಾಡುವ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಅದನ್ನು ಮಾಡಿದ್ದೇವೆ. ಹಾಗೆ ಇನ್ನು ಬರುವ ಒಂದು 9ರಂದು ನಮ್ಮ ಒಳ್ಳೆಯ ಒಂದು ಕಳೆದ ವರ್ಷ ಆದಂಥ ಒಂದು ತೀವ್ರ ಒಂದು 4 ಕಾರ್ಯಕ್ರಮ ಮಾಡೋರು ನಮ್ಮ ದೇವಸ್ಥಾನದ ಹತ್ತಿರದ ನಮ್ಮ ಶೆಟ್ಟಿಯವರ ಭೀಮಣ್ಣ ಶೆಟ್ಟಿಯವರ ಮಕ್ಕಳ ಗದ್ದೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಈ ಸಲ ಕಳೆದ ಅಭೂತಪೂರ್ವ ಆಗಿದೆ. ನೀವು ಎಲ್ಲ ನಿಮ್ಮ ಇದನ್ನು ಬಿಟ್ಟು ಬೆಳಗಿನ ಸಾಯಂಕಾಲದವರೆಗೆ ನೀವು ವಾಲಂಟಿಯರ್ಸ್ ಆಗಿ ಎಲ್ಲ ಬಾಕಿ ಸಮಾಜದವರಿಗೆ ಅದು ದೊಡ್ಡ ಕಾರ್ಯಕ್ರಮ ತೋರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು. ಯಾಕಂತ ಹೇಳಿದ್ರೆ ಕ್ಷೇತ್ರದ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾನು ಒಂದು ಹೇಳ್ತೇನೆ, ನೀವು ಖಾಲಿ ನಮ್ದು ಪೂಜೆ ಪುರಸ್ಕಾರ ಮಾತ್ರ ಅಂತ ಅದನ್ನು ವಿಭಿನ್ನ ರೀತಿಯಲ್ಲಿ ತಗೊಂಡು ಹೋಗ್ಬೋದು. ಸಮಾಜ ಒಗ್ಗಟ್ಟಾಗಬೇಕಾದ್ರೆ ನಮ್ಮ ಆಟಿ ಕಾರ್ಯಕ್ರಮ, ನಮ್ಮ ಕ್ರಿಯೆಗಳು ವರಮಹಾಲಕ್ಷ್ಮಿ ಕಾರ್ಯಕ್ರಮ ಇದೆಲ್ಲ ಅಗತ್ಯ. ಇದಕ್ಕೆ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಅಂತ ನೀವು ಇದು ಮಾಡುವುದು ಬೇಡ. ಇದು ಕ್ಷೇತ್ರವೇ ಕಾರ್ಯಕ್ರಮ. ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಎಲ್ಲರೂ ನಾವು ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ನಮ್ಮ ಆಚಾರ್ಯಪಟ್ಟವರ ಮಾರ್ಗದರ್ಶನದಲ್ಲಿ ಗುರುಕಾರರ ಮಾರ್ಗದರ್ಶನದಲ್ಲಿ ನಾವು ಕ್ಷೇತ್ರಕ್ಕೆ ಕೈಗೂಡಿಸುವ. ಎಲ್ಲರೂ ಬಂದು ಕ್ಷೇತ್ರದಲ್ಲಿ ಕೆಲಸದಲ್ಲಿ ಇನ್ನು ಬರುವ ಒಂದು ವರ್ಷ ಕಳೆದು ಬ್ರಹ್ಮಕಲಶ ಇದೆ, ಮತ್ತೆ ಭರಣಿ ಉತ್ಸವ ಇದೆ, ಹಲವಾರು ನಮಗೆ ದೊಡ್ಡ ಬಂಡೆಕಲ್ತನ ನಮ್ಮ ಭಾರ ಇದೆ. ನಮ್ಮ ತಾಯಿ ಇದ್ದಾಳೆ, ನಮ್ಮದನ್ನು ಸುಧಾರಿಸಲಿಂತ ಧೈರ್ಯ ನಮಗೆ ಇದೆ. ನಮ್ಮ ಆಚಾರ್ಯ ಭಟ್ಟವರ ಆಶೀರ್ವಾದ ಇದೆ, ಗುರುಕಾರರವರ ಆಶೀರ್ವಾದ ಇದೆ, ಎಲ್ಲ ಸಮಾಜದ ಆಶೀರ್ವಾದ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ನೀವು ಕೈಗೂಡಿಸಿ ನಿಮ್ಮ ಭಿನ್ನ ಮತ ಏನಿದ್ರು ಅದನ್ನು ಬಿಟ್ಟು ಒಂದೇ ತಾಯಿಯ ಮಕ್ಕಳಾಗಿ ಕ್ಷೇತ್ರಕ್ಕೆ ಬಂದು ದುಡಿಯಲ್ಲಿ ಎಲ್ಲರೂ ನಮ್ಮ ಕೈಯೊಳಗೆ ನಿಮ್ಮ ಕೈಯನ್ನು ಜೋಡಿಸಿ ಅಂತ ಹೇಳ್ಕೊಂಡು ಎಲ್ರಿಗೂ ಇವತ್ತು ಸ್ಕಾಲರ್ಶಿಪ್ ತಗೊಂಡಂತ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ತಾಯಿ ಭಗವತಿ ನಿರ್ಮಿಸಲು ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಕೇಳಲೇಬೇಕಾಗಿರುವ ಮಾತುಗಳು, ಉದ್ದೇಶ ಏನು, ಆಶಯ ಏನು, ನಡೆದು ಬಂದಂಥ ವಿಚಾರವೇನು, ಯಾರು ಮಾರ್ಗದರ್ಶಕರು, ಎತ್ತ ಸಾಗಬೇಕು, ಹೀಗೆ ನಡೆದು ಬಂದ ದಾರಿ ಅವಲೋಕನ, ಮುನ್ನಡೆಗೆ
ಹೋಗಬೇಕಾಗಿರುವಂತಹ ದಿಗ್ದರ್ಶನ ಇವೆರಡನ್ನು ಒಳಗೊಂಡು ಬಹಳ ಸೂಕ್ತ ಮತ್ತು ಈ ಸಭೆಗೆ ಯುಕ್ತವಾಗಿರುವಂತಹ ಪ್ರಸ್ತಾವನೆಯ ಜೊತೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿ ವರೇಣ್ಯರನ್ನು ಮತ್ತು ನೆರೆದ ಸಭೆಯನ್ನು ನಲುಮೆಯಿಂದ ಸ್ವಾಗತಗೈದಂತಹ ನಮ್ಮ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸುರೇಶ್ ಭಟ್ನಗರ ಅವರಿಗೆ ಒಂದು ಚಪ್ಪಾಳೆಯ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾತಿನ ಮೂಲಕ ಸ್ವಾಗತ ಒಂದು ಬಗೆಯಾದರೆ ಸಾಂಕೇತಿಕವಾದ ಸ್ವಾಗತ ವಿಶೇಷ ಬಗೆ. ಹಾಗಿರುವಾಗ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಶಾಲಿನ ಮೂಲಕ ಸ್ವಾಗತಗೈಯೋಣ. ಆರಂಭದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ವಿಶೇಷವಾಗಿ ದಾನಿಗಳಾಗಿ ಈ ಸಮಾರಂಭವನ್ನು ನಡೆಸುವಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಶ್ರೀ ಉಮೇಶ್ ಬೆಂಜನಪದವು ಇವತ್ತಿನ ಈ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ದೊಡ್ಡ ಮೊತ್ತವನ್ನು ನೀಡಿ ನಮಗೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕ್ಷೇತ್ರದ ಆಡಳಿತ ಸಮಿತಿಯ ವತಿಯಿಂದ ಮತ್ತು ನೆರೆದ ಸಮಸ್ತರ ವತಿಯಿಂದ ಒಂದು ಚಪ್ಪಾಳೆಯ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಮ್ಮ ಜೊತೆ ಕಾರ್ಯದರ್ಶಿಯಾಗಿರುವಂತಹ ಸುರೇಶ್ ಬೀರಿ ಅವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ವಾಗತವನ್ನು ಗೈಯಬೇಕು. ಅಂಚನೆ ವೇದಿಕೆಗೆ ಉಪಸ್ಥಿತರು ಪುನಂಚಿನ ಭಾರತೀಯ ತೀಯಾ ಸಮಾಜ ಇಲ್ಲದ ಉಳ್ಳಾಳ ವಲಯದ ಸ್ನೇಹಿತರೆ, ನಮ್ಮ ಪದಾಧಿಕಾರಿಗಳನ್ನು ಸ್ವಾಗತ ಮಾಡುವುದಕ್ಕಿಂತ ಮೊದಲು ನಮ್ಮ ಈ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಬಹಳ ದೊಡ್ಡ ಮೊತ್ತ ನೀಡಿರುವವರು ಅದೆಷ್ಟಂದ್ರೆ 50,000 ರೂಪಾಯಿಯ ಮೊತ್ತ ನೀಡಿರುವವರು ಶ್ರೀ ಸುರೇಶ್ ರಾಜ್ ಹೈದರಾಬಾದ್ ಅವರ ಮನೆಯವರು ಯಾರಾದರೂ ಇದ್ರೆ ದಯವಿಟ್ಟು ಒಮ್ಮೆ ವೇದಿಕೆಗೆ ಬಂದು ನಮ್ಮ ಶಾಲಿನ ಗೌರವವನ್ನು ಸ್ವೀಕರಿಸಬೇಕು. ಸುರೇಶ್ ರಾಜ್ ಹೈದರಾಬಾದ್ ವೇದಿಕೆಯಲ್ಲಿ ಉಳ್ಳಾಳ ಶ್ರೀ ಚೀರಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸುರೇಶ್ ಭಟ್ನಗರ್ ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಸುರೇಶ್ ರಾಜ್ ಹೈದರಾಬಾದ್ 50,000 ಮೊತ್ತವನ್ನು ನೀಡಿ ಅವರು ನಮಗೆ ಬಹಳ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಅವರ ಪರವಾಗಿ ಅವರ ಮನೆ ಬಂಧುವಾಗಿರುವಂತಹ ತಾರನಾಥ್ ಕೊಡ್ಮಾನ್ ಅವರು ಈ ಪ್ರೀತಿಯ ಶಾಲಿನ ಗೌರವವನ್ನು ಸ್ವೀಕರಿಸಬೇಕು. ಸ್ನೇಹಿತರೆ, ಸುರೇಶ್ ರಾಜ್ ಹೈದರಾಬಾದ್ 50,000 ದೊಡ್ಡ ಮೊತ್ತವನ್ನು ನೀಡಿ ನಮಗೆ ಸಹಕಾರ ಕೊಟ್ಟಿದೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಅಧ್ಯಕ್ಷರು ಸಂಪರ್ಕ ಮಾಡಿದ ಸಮಯದಲ್ಲಿ ತಕ್ಷಣ ನಾನು ಎಷ್ಟು ಕೊಡಬೇಕು ಅಂತ ಹೇಳಿ ದೊಡ್ಡ ಮೊತ್ತವನ್ನು ಕೊಟ್ಟು ಉಪಕಾರ ಮಾಡಿದ್ದಾರೆ. ಅವರ ಒಳ್ಳೆಯ ಮನಸ್ಸು ನಿಜಕ್ಕೂ ಭಗವತಿ ಅನುಗ್ರಹಕ್ಕೆ ಪಾತ್ರವಾಗಲಿ ಎಂಬ ಸದಾಶಯದೊಂದಿಗೆ ಕಾರಣ ಪ್ರೀತಿಯಿಂದ ಈ ಸ್ವಾಗತವನ್ನು ಸ್ವೀಕರಿಸಬೇಕು. ನಮ್ಮ ಅಧ್ಯಕ್ಷರು ಶಾಲು ಹಾಕಿ ಗೌರವಿಸಬೇಕು. ತಾರನಾಥ್ ಕೊಡ್ಮಾನ್ ಧನಂಜಯ ವ್ಯಂಜನ ಪದವು ಇದರ ದಯವಿಟ್ಟು ವೇದಿಕೆಗೆ ಬಂದು ಹರಿಶ್ಚಂದ್ರ ಕುತ್ತಾರ್ ಜೊತೆ ಕಾರ್ಯದರ್ಶಿಯಾಗಿರುವ ಹರಿಶ್ಚಂದ್ರ ಕುತ್ತಾರ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಗೌರವ ಸಲಹೆಗಾರಾಗಿರುವ ನಾಗೇಶ್ ತೊಕ್ಕೋಟು ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಮುಕ್ತೇಸರಿಗೆ ಸ್ವಾಗತವನ್ನು ನೀಡಬೇಕಾಗಿ ಕೋರಿಕೆ. ಶ್ರೀ ಸುರೇಶ್ ಕುದ್ರು ದಯವಿಟ್ಟು ವೇದಿಕೆಗೆ ಬಂದು ಶಾಲು ಹಾಕಿ ನಮ್ಮ ಮುಕ್ತೇಸರನ್ನು ಸ್ವಾಗತಿಸಬೇಕು. ಆಡಳಿತ ಮುಕ್ತೇಸರಾಗಿರುವ ಸುರೇಶ್ ಭಟ್ನಗರ ಅವರಿಗೆ ಶಾಲು ಹಾಕಿ ಗೌರವಿಸಬೇಕು. ಹಾಗೆ ಗೌರವ ಸಲಹೆಗಾರಾಗಿರುವ ಪ್ರಕಾಶ್ ಕುಮಾರ್ ನಾರ್ಲಾ ಇದರ ವೇದಿಕೆಗೆ ಬರಬೇಕು. ಗೌರವ ಸಲಹೆಗಾರಾಗಿರುವ ತಾರನಾಥ್ ಕೊಡ್ಮಾನ್ ಒಮ್ಮೆ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಗೆ ಸ್ವಾಗತವನ್ನು ನೀಡಬೇಕು. ಪ್ರೀತಿಯ ಚಪ್ಪಾಳೆಯಿಂದ ಸ್ವಾಗತವನ್ನು ಕೋರೋಣ. ಉಳ್ಳಾಳ ಶ್ರೀ ಚಿರುಮಭಗವತಿ ತೀಯಾ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಪ್ರೀತಿಯ ಸ್ವಾಗತ. ಜಗದೀಶ್ ಉಳ್ಳಾಳಬೈಲ್ ಕೋಶಾಧಿಕಾರಿಯಾಗಿರುವ ಜಗದೀಶ್ ಉಳ್ಳಾಳಬೈಲ್ ಎಲ್ಲ ಲೆಕ್ಕಪತ್ರ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವ ಜಗದೀಶ್ ಉಳ್ಳಾಳಬೈಲ್ ಅವರಿಗೆ ವೆಂಕಪ್ಪ ಮೋರ್ಲಾ ಒಂದು ವೇಳೆ ಸಭೆಯಲ್ಲಿ ಇದರ ವೇದಿಕೆಗೆ ಬರಬೇಕು. ಹಾಗೆ ಶ್ರೀ ವಸಂತ್ ಅವರು ವೇದಿಕೆಗೆ ಬರಬೇಕು. ಉಪಾಧ್ಯಕ್ಷರಾಗಿರುವ ದಿನೇಶ್ ಕುಂಪಲ ಅವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ಕೋರಿಕೆ. ಹಾಗೆ ನಾರಾಯಣ ಬಡಕಬೈಲು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಉಪಾಧ್ಯಕ್ಷರಾಗಿರುವ ದಾಮೋದರ ಪಡ್ಪು ಅವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ಕೋರಿಕೆ. ದಾಮೋದರ ಪಡ್ಪು ಅವರಿಗೆ ನಾರಾಯಣ ಬಡಕಬೈಲ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೋರಿಕೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯುವ ವೇದಿಕೆಯ ಪ್ರಧಾನ ಸಂಚಾಲಕರಾಗಿರುವ ಕೇಶವ ತೊಕ್ಕೋಟು ಅವರಿಗೆ ಶ್ರೀ ಮೋಹನ್ ತುಂಬೆ ಅವರ ವೇದಿಕೆಗೆ ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೋರಿಕೆ. ಶ್ರೀಮತಿ ಜಯಲಕ್ಷ್ಮಿ ಅವರ ವೇದಿಕೆಗೆ ಬಂದು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಹೆಣ್ಣು ಮಕ್ಕಳೊಬ್ಬಳು ಸಂಸ್ಕೃತ ಭಾಷಾ ಶಿಕ್ಷಕಿಯಾದದ್ದು ಇರಲಿಕ್ಕೆ ಇಲ್ಲ. ಅದು ಕೆನರಾ ಪ್ರೌಢಶಾಲೆಯಲ್ಲಿ ಒಂದು ಕಾಲದಲ್ಲಿ ನಮಗೆ ಬಹಳ ದೂರ ಇದ್ದಂತಹ ಸಂಸ್ಕೃತದಲ್ಲಿ ಪದವಿಯನ್ನು ಪಡೆದು
ಅದನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವಂತಹ ಬಹಳ ದೊಡ್ಡ ಮತ್ತು ತೀರಾ ಅಪರೂಪ ಎನ್ನಬಹುದಾದಂತಹ ಒಂದು ಸಾಧನೆ ಶಾವಿಯವರದ್ದು. ನಿಜಕ್ಕೂ ಇಡೀ ತೀಯಾ ಸಮಾಜಕ್ಕೆ ಇದು ಮಾದರಿ. ಈ ಅಂಶವನ್ನು ಅಗತ್ಯವಾಗಿ ಉಲ್ಲೇಖ ಮಾಡಲೇಬೇಕು. ಒಂದು ಪರಿಚಯ ಶಾವಿಯ ಕೆ ತಳಕಳ ಇವರದ್ದು. ಶ್ರೀ ಗಣೇಶ್ ಕೆ ಹಾಗೂ ತಳಕಳ ಮೇಳದ ಸಂಚಾಲಕಿಯಾಗಿರುವ ಶ್ರೀಮತಿ ಯೋಗಾಕ್ಷಿ ಗಣೇಶ್ ಇವರ ಪ್ರಥಮ ಪುತ್ರಿ. ಮಂಗಳೂರು ತಾಲೂಕಿನ ತಳಕಳ ಕೊಳಂಬೆ ಗ್ರಾಮದ ನಿವಾಸಿಯಾದ ಇವರು ಉಳ್ಳಾಳ ಹಾಗೂ ತಳಕಳ ಯಕ್ಷಗಾನ ಮೇಳಗಳ ಸ್ಥಾಪಕರು ಮತ್ತು ವ್ಯವಸ್ಥಾಪಕರಾದ ದಿವಂಗತ ಶ್ರೀ ಕೆ ತಿಮ್ಮಪ್ಪ ಗುಜರನ್ ಅವರ ಮೊಮ್ಮಗಳು. ಪ್ರಾಥಮಿಕ ಶಿಕ್ಷಣವನ್ನು ಪಾಪ್ಯುಲರ್ ಬನ್ಸ್ ಶಾಲೆ ಹಾಗೂ ಹೋಳಿ ಪ್ರಾಥಮಿಕ ಫ್ಯಾಮಿಲಿ ಶಾಲೆ ಬಜ್ಪೆ ಇಲ್ಲಿ ಪೂರ್ತಿಗೊಳಿಸಿ PUC ಪದವಿ ಮತ್ತು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಟೀಲು SDPT ದುರ್ಗಾಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದವರು. PUC ಹಂತದಲ್ಲಿ ಸಂಸ್ಕೃತ ಭಾಷೆಯ ವಿಶೇಷ ಆಸಕ್ತಿ ಬೆಳೆಸಿಕೊಂಡು ಕಟೀಲು ಕಾಲೇಜಿನಲ್ಲಿ ಡಾಕ್ಟರ್ ಪದ್ಮನಾಭ ಮರಾಠೆ ಹಾಗೂ ಡಾಕ್ಟರ್ ನಾಗರಾಜ್ ಭಟ್ ಇವರ ಮಾರ್ಗದರ್ಶನದಲ್ಲಿ ಸಂಸ್ಕೃತ ಅಧ್ಯಯನ ನಡೆಸಿ 2025ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಕೃತದಲ್ಲಿ, ಇದನ್ನು ಗಮನಿಸಬೇಕೆಲ್ಲ ವಿದ್ಯಾರ್ಥಿಗಳು, ಸಂಸ್ಕೃತದಲ್ಲಿ ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕದೊಂದಿಗೆ MA ಪದವಿಯನ್ನು ಪೂರೈಸಿದ್ದಾರೆ. ನಾಲಗೆಯಲ್ಲಿ ಸಂಸ್ಕೃತದ ಒಂದು ಪದವನ್ನು ಸರಿಯಾಗಿ ಉಚ್ಚರಿಸಲು ತಡಕಾಡುವ ಆಂಗ್ಲ ಮಾಧ್ಯಮದ ಈ ಕಾಲದಲ್ಲಿ ಸಂಸ್ಕೃತದಲ್ಲಿ ಚಿನ್ನದ ಪದಕದ ಜೊತೆಗೆ ಪ್ರಥಮ ರ್ಯಾಂಕ್ ಅನ್ನು ಪಡೆದು MA ಪದವಿಯನ್ನು ಪಡೆದ ಅತ್ಯಂತ ವಿರಳವಾಗಿರುವ ಕೃತಿ ಶ್ರೇಣಿಯಲ್ಲಿ ನಮ್ಮ ಶಾವಿ ಅವರು ಗುರುತಿಸಿಕೊಳ್ತಾರೆ ಎಂಬುದು ಉಳ್ಳಾಳ ನಾಲಿನಾಡುನೂರು ಇಲ್ಲಿಗೆ ಬಹಳ ದೊಡ್ಡ ಕೀರ್ತಿ. ಪ್ರಸ್ತುತ ಮಂಗಳೂರಿನ ಕೆನರಾ ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಾಲ್ಯದಿಂದಲೇ ಕುಟುಂಬ ಪರಂಪರೆಯಿಂದ ಬಂದ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಇವರು ಯಕ್ಷಗಾನದ ವೇಷ, ಮದ್ದಳೆ, ಚೆಂಡೆ ಹಾಗೂ ಪೂರ್ವರಂಗ ಸಂಗೀತದಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಅಲ್ಲದೆ ಮೃದಂಗ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ ಹಾಗೂ ಭಜನೆಯಲ್ಲೂ ಅಭ್ಯಾಸ ನಡೆಸಿದ್ದಾರೆ. ಇವರಿಗೆ ಯಕ್ಷಗಾನ ನಾಟ್ಯವನ್ನು ಕರ್ಗಲ್ಲು ವಿಶ್ವೇಶ್ವರ ಭಟ್ ಹಾಗೂ ಲಕ್ಷ್ಮಣ ಕುಮಾರ್ ಮರಕಡ, ಹಿಮ್ಮೇಳವನ್ನು ಹರಿನಾರಾಯಣ ಬೈಪಡಿತಾಯರು ಹಾಗೂ ಲೀಲಾವತಿ ಬೈಪಡಿತಾಯರು, ಮೃದಂಗವನ್ನು ವಿದ್ವಾನ್ ಪನ್ನಗ ಶರ್ಮಾ, ಭರತನಾಟ್ಯವನ್ನು ವಿದೂಷಿ ವಸುಧಾ GN ಬೆಳಂತೂರು, ಶಾಸ್ತ್ರೀಯ ಸಂಗೀತವನ್ನು ದಿವ್ಯಾ ಪುತ್ತಿಗೆ ಹಾಗೂ ಭಜನೆಯನ್ನು ಸುದೇಶ್ ಹೊಸಬೆಟ್ಟು ಇವರಿಂದ ಅಭ್ಯಾಸ ಮಾಡುವ ಅವಕಾಶ ದೊರೆತಿದೆ. ಹಬ್ಬಾ, ಶಾಲೆಯ ವಿದ್ಯಾರ್ಥಿ ಅಲ್ಲದೆ ಒಂದು 6-7 ಗುರುಗಳಿಂದ ಉಪವಿದ್ಯೆಯನ್ನು ಏಕಕಾಲಕ್ಕೆ ಪಡೆಯುವ ಅದ್ಭುತ ಪ್ರತಿಭೆ ನಿಜಕ್ಕೂ ಮೆಚ್ಚಲೇಬೇಕು. ಇವರು ನಮ್ಮ ಕ್ಷೇತ್ರದ ಬಹಳ ದೊಡ್ಡ ಸಾಂಸ್ಕೃತಿಕ ರಾಯಭಾರಿ. ಅವರನ್ನು ಈ ಸಾಧನೆಯನ್ನು ಗುರುತಿಸಿಕೊಂಡು ಇವರಿಗೆ ಗೌರವವನ್ನು ಸಲ್ಲಿಸುವುದಕ್ಕೆ ನಮ್ಮ ಪೂಜ್ಯ ಆಚಾರ ಪಟ್ಟವರು ಗುರಿಕಾರರು ಒಮ್ಮೆ ವೇದಿಕೆಗೆ ಬರಬೇಕು. ಪೂಜ್ಯ ಆಚಾರ ಪಟ್ಟವರು ಮತ್ತು ಗುರಿಕಾರರು ಉಪಸ್ಥಿತರಿರೋರು ಒಮ್ಮೆ ವೇದಿಕೆಗೆ ಬರಬೇಕು. ಏಕೆಂದರೆ ನಮಗೆ ಈ ಸಂಸ್ಕೃತ ಭೂಷಿತಳಾಗಿರುವ ಶಾವಿಯವರನ್ನು ಗೌರವಿಸುವುದಕ್ಕೆ ಭಯ ಆಗ್ತದೆ. ಪೂಜ್ಯ ಆಚಾರ ಪಟ್ಟವರಿಂದಲೇ ಗೌರವವನ್ನು ನೀಡಬೇಕೆಂಬುದು ನಮ್ಮ ಅಪೇಕ್ಷೆ. ಅತಿಥಿಗಳೆಲ್ಲರೂ ಕೈ ಸೇರಿಸಬೇಕು. ಬಹಳ ದೊಡ್ಡ ಸಂತೋಷ. ತೀಯಾ ಸಮಾಜ, ಅದರಲ್ಲೂ ಶಾವ್ಯ ತಳಕಳ ಅವರು ಸಂಸ್ಕೃತ ಶಿಕ್ಷಕಿ, ಚಿನ್ನದ ಪದವಿಯನ್ನು ಪಡೆದು MAಯನ್ನು ಪಡೆದವರು. ಜೊತೆಗೆ ವಿಶೇಷವಾಗಿ ಯಕ್ಷಗಾನ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಭಜನೆ, ಯಕ್ಷಗಾನದ ಪೂರ್ವರಂಗಗಳಲ್ಲಿ ಅತ್ಯಂತ ಪರಿಣಿತಿಯನ್ನು ಪಡೆದವರು. ವಿಶೇಷ ಏನಂದ್ರೆ ನಮ್ಮ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಯಕ್ಷಗಾನ ಕೃಪಾಘೋಷಿತ ಯಕ್ಷಗಾನ ಮೇಳದ ವ್ಯವಸ್ಥಾಪಕರಾಗಿದ್ದುಕೊಂಡು ಈ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಕೀರ್ತಿಯನ್ನು ತಂದುಕೊಟ್ಟ ದಿವಂಗತ ತಿಮ್ಮಪ್ಪ ಗುಜರನ್ ಅವರ ಮೊಮ್ಮಗಳು. ನಮ್ಮ ಕ್ಷೇತ್ರಕ್ಕೂ ಗೌರವ, ಸಮುದಾಯಕ್ಕೂ ಗೌರವ, ಆ ತಿಮ್ಮಪ್ಪ ಗುಜರನ್ ಯಕ್ಷಗಾನ ಪರಂಪರೆಗೂ ಗೌರವ. ಯೋಗಾಕ್ಷಿ ಅಕ್ಕ ಆ ಮೇಳವನ್ನು, ತಳಕಳ ಮೇಳವನ್ನು, ಯೋಗಾಕ್ಷಿ ಅಕ್ಕ ಅವರ ಯಕ್ಷಗಾನ ಆಸಕ್ತಿ ಮತ್ತು ಹೆಣ್ಣು ಮಗಳಾಗಿದ್ದುಕೊಂಡು ಎಂದು ಯಕ್ಷಗಾನ ಮೇಳವನ್ನು ನಡೆಸುವ ಅವರ ಬಹಳ ದೊಡ್ಡ ಜವಾಬ್ದಾರಿಗೆ ಒಂದು ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸೋಣ. ದಾಸ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಭೆಯಲ್ಲಿದ್ದರೆ ದಯವಿಟ್ಟು ಪರಂಗಿಪೇಟೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಕವಿತಾ ದೇವದಾಸ್ ಸಭೆಯಲ್ಲಿದ್ದರೆ ಅಥವಾ ಹೊರಗಡೆ ಇದ್ದರೆ ದಯವಿಟ್ಟು ಸೂಚಿಸಿ.
ಒಮ್ಮೆ ವೇದಿಕೆಗೆ ಬರಬೇಕು. ಮುಂದಿನ ಅಭಿನಂದನೆಯನ್ನು ಸ್ವೀಕರಿಸುವುದಕ್ಕೆ, ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುವುದಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ ಮಾಸ್ಟರ್ ಚಿರುಷ್ ಆದಿತ್ಯ ಒಮ್ಮೆ ವೇದಿಕೆಗೆ ಬರಬೇಕು ಪ್ರೀತಿ ಇಟ್ಟುಕೊಂಡು. ಮೊದಲು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಸ್ನೇಹಿತರೆ, ಈ ಸಲದ ವಿದ್ಯಾರ್ಥಿ ವೇತನ ವಿತರಣೆ ಸ್ವಲ್ಪ ಭಿನ್ನ ಜೋಡಣೆ, ವಿಶೇಷ ಜೋಡಣೆಯೊಂದಿಗೆ ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಅತಿಥಿಗಳೆಲ್ಲರ ಭಾಷಣ ಆದ ನಂತರ ವಿದ್ಯಾರ್ಥಿ ವೇತನ ಕೊಡುವುದು ಪದ್ಧತಿ. ಆದರೆ ಆರಂಭದಲ್ಲೇ ಕೊಡ್ತೇವೆ. ಹಾಗೆಂದು ವಿದ್ಯಾರ್ಥಿ ವೇತನದ ಕವರನ್ನು ಹಿಡ್ಕೊಂಡು ನಾವು ನಮ್ಮ ಪಾಡಿಗೆ ಹೋಗ್ಬೋದು ಎಂಬ ಅರ್ಥ ಅಲ್ಲ. ಹೀಗೆ ಕೊಡುವುದಕ್ಕೆ ಒಂದು ಉದ್ದೇಶ ಇದೆ. ಏನಂದ್ರೆ, ಪ್ರತಿ 5 ವಿಭಾಗಗಳಿಂದ, ಅಂದ್ರೆ ಈಗಾಗಲೇ ಸೂಚನೆ ಕೊಟ್ಟಿರುವ ಪ್ರಕಾರ 8, 9, 10 ಪ್ರಥಮ PUC ಮತ್ತು ದ್ವಿತೀಯ PUC, ಈ 5 ವಿಭಾಗದಿಂದ 5 ವಿದ್ಯಾರ್ಥಿಗಳಿಗೆ ನಾವು ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತೇವೆ. ಅದರಲ್ಲೂ ಅತಿ ಹೆಚ್ಚು ಪಡೆದ, ತರಗತಿವಾರು ಅತಿ ಹೆಚ್ಚು ಪಡೆದ 2 ವಿಶೇಷ ಗೌರವ, ಮತ್ತೆ 3 ಅವರ ಜೊತೆ ಒಂದು ಉಪಗೌರವ, ಮತ್ತು ಉಳಿದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸೇವಾ ಕೌಂಟರಲ್ಲಿ ನಾವು ನೀಡ್ತೇವೆ, ಕೌಂಟರ್ಗಳಲ್ಲಿ ವಿತರಿಸ್ತಾರೆ. ಇದೀಗ ಆ ಪ್ರಕಾರ ವಿದ್ಯಾರ್ಥಿ ವೇತನವನ್ನು ಪಡೆಯುವುದಕ್ಕೆ ಆರಂಭದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳನ್ನು ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. 8ನೇ ತರಗತಿಯಿಂದ 43 ಸ್ಕಾಲರ್ಶಿಪ್ ನಮ್ಮ ಅತಿಥಿಗಳಾಗಿರುವ ಪ್ರಕಾಶಣ್ಣ ಪ್ರೀತಿಯಿಂದ ವೇದಿಕೆ ಬರಬೇಕು. ಮಣಿ ಪ್ರಕಾಶಣ್ಣ ದಯವಿಟ್ಟು ಬರಬೇಕು. ನಮ್ಮ ಇವತ್ತಿನ ಈ ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಬಹಳ ದೊಡ್ಡ ಕೊಡುಗೆ. ದಯವಿಟ್ಟು ಅವರು ಆಸೀನರಾಗಬೇಕು. ಕಳೆದ ವರ್ಷ ಕೂಡ ನಮ್ಮ ವಿದ್ಯಾರ್ಥಿ ವೇತನಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮಣಿ ಪ್ರಕಾಶನ ಪ್ರಿಯಾ ಚಿಕನ್ ಸ್ಟಾಲ್ ತಕ್ಕೋಟು ಇದರ ಮಾಲಕರು, ಅವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕು. ಸುಂದರಣ್ಣ, ಬಹಳ ಪ್ರೀತಿಯಿಂದ ನಿಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಚಪ್ಪಾಳೆಯ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಮಣಿ ಪ್ರಕಾಶಣ್ಣ, ನಮ್ಮೆಲ್ಲರ ಪ್ರೀತಿಯ ಮಣಿಯಣ್ಣ. ಒಂದು ವಿಚಾರವನ್ನು ನಾವಿಲ್ಲಿ ಉಲ್ಲೇಖಿಸಲೇಬೇಕು. ಇವತ್ತು ಮಧ್ಯಾಹ್ನ ಆಟಿಲೋರಿನಾಳ್ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಆ ಭೋಜನವನ್ನು ಸ್ವೀಕರಿಸ್ತೇವೆ. ಆದರೆ ಖರ್ಚುವಾರು ನೋಡಿದರೆ ಬಹಳ ದೊಡ್ಡ ಖರ್ಚಿರುವುದು ಕೋಳಿ ಪದಾರ್ಥಕ್ಕೆ, ಕೋಳಿ ಸುಕ್ಕ. ವಹಿಸಿಕೊಳ್ಳಿ ಅಂತ ಯಾರಿಗಾದ್ರೆ ತಲೆಯಲ್ಲಿ ಕೊಟ್ಟರು ಕೂಡ ಯಾರು ಸಿದ್ಧರಿಲ್ಲ ಇದಕ್ಕೆ. ಆದರೆ ಇವತ್ತು ಮಧ್ಯಾಹ್ನದ ಬಹುದೊಡ್ಡ ಪಾಲು, ಆ ಮಧ್ಯಾಹ್ನದ ಕೊಯ್ಕರಿ, ಇದರ ಸಂಪೂರ್ಣ ಖರ್ಚನ್ನು ವಹಿಸಿರುವವರು ನಮ್ಮ ಪ್ರಕಾಶಣ್ಣ. ಅವರಿಗೆ ಪ್ರೀತಿಯಿಂದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಅಷ್ಟು ಬೇಕಾಗಿರುವ ಸಂಪೂರ್ಣ ಕೋಳಿಯ ಪೂರೈಕೆಯನ್ನು ಅವರು ಮಾಡಿದ್ದಾರೆ. ಅವರ ಚಿಕನ್ ಸೆಂಟರ್ನ ವತಿಯಿಂದ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, 8ನೇ ತರಗತಿಯಿಂದ 43 ಅರ್ಜಿಗಳು ಬಂದಿದೆ. 9ನೇ ತರಗತಿಯಿಂದ 73 ಅರ್ಜಿಗಳು ಬಂದಿದೆ. 10ನೇ ತರಗತಿಯಿಂದ 48 ಅರ್ಜಿಗಳು ಬಂದಿದೆ. ಪ್ರಥಮ PUCಯಿಂದ 73 ಅರ್ಜಿಗಳು ಬಂದಿದೆ ಮತ್ತು ದ್ವಿತೀಯ PUCಯಿಂದ 67 ಅರ್ಜಿಗಳು ಬಂದಿದೆ. ಈ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಕ್ಷೇತ್ರಕ್ಕೆ ತಲುಪಿರುವಂತಹ ಅರ್ಜಿಗಳ ಸಂಖ್ಯೆ 304. ವಿದ್ಯಾರ್ಥಿ ವೇತನ ಕೊಡುವುದಕ್ಕಿಂತ ಮೊದಲು ಒಂದು ಮಾತು, 304 ಅರ್ಜಿಗಳು ಇಲ್ಲಿಗೆ ಸಂದಾಯ ಆಗಿದೆ. ಇಡೀ ಸಭಾಂಗಣ ತುಂಬಿದೆ. ಕೊನೆಯವರೆಗೂ ಯಾರೋ ಅಲ್ಲಿ ನಿಂತಿದ್ದಾರೆ ಚೇರ್ ಇಲ್ಲದೆ. ಸಭಾಂಗಣ ತುಂಬಿದೆ. ಇಲ್ಲಿ ವಾರ್ಷಿಕ ಸಭೆ, ಇಲ್ಲಿಯ ಬೊಂಡಾಭಿಷೇಕ, ಇಲ್ಲಿಯ ನವರಾತ್ರಿ ಉತ್ಸವ, ವರ್ಷಕ್ಕೊಮ್ಮೆ ನಡೆಯುವ ನಡಾವಳಿ ಉತ್ಸವ, 3 ವರ್ಷಕ್ಕೊಮ್ಮೆ ನಡೆಯುವ ಭರಣಿ ಮಹೋತ್ಸವ, ಇಲ್ಲಿಯ ತುಲಪತಿ ಉತ್ಸವ, ಇಲ್ಲಿಯ ಪತ್ತನಾಜೆ, ಹೀಗೆ ಬೇರೆ ಬೇರೆ ಉತ್ಸವ ಆಗುವಾಗ ಇಷ್ಟು ದೊಡ್ಡ ಸಭೆಯನ್ನು ಕಂಡದ್ದಿಲ್ಲಲ್ಲ. ಬೇಸರಿಸಬೇಡಿ, ಇದು ನಮ್ಮ ಬೇಸರವನ್ನು ನಿಮ್ಮ ಜೊತೆ ತೋಡಿಕೊಂಡದ್ದು. ಇಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದದ್ದು ಬಹಳ ಕಡಿಮೆ. ಅದರಲ್ಲೂ ಅಧ್ಯಕ್ಷರ ಹತ್ರ ಆಗೊಂದು ಮಾತನ್ನು ನಾನು ನಿರೂಪಕನಾಗಿ ಕೇಳಿದೆ. ಈ ಸಲದ ಡೋನರ್ ಯಾರು ಅಂತ 3 ಅತಿಥಿಗಳ ಗೌರವಾನ್ವಿತರ ಹೆಸರು ಹೇಳಿದರು. ನಾನು ಅಂದುಕೊಂಡೆ, ಬಹುಶಃ ಆ ಕಾಲದಲ್ಲಿ ಚಂದಪ್ಪ ಪಡ್ಡಲ ಮತ್ತು ಈಶ್ವರ ಉಳ್ಳಾಳ್ ಕಾಲದಿಂದಲೂ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಆ ಕಾಲದಲ್ಲಿ ವಿದ್ಯಾರ್ಥಿ ವೇತನ ಪಡೆದವ ಈಗ ತಕ್ಕ ಮಟ್ಟಿಗೆ ಒಂದು ಉದ್ಯೋಗಕ್ಕೆ ಬಂದು ಇತರರಿಗೆ ಕೊಡುವ ಹಂತಕ್ಕೆ ಬಂದಿರ್ತಾನೆ. ಅವರು ಏಕೆ ನಮ್ಮ ಡೋನರ್ ಆಗಲಿಲ್ಲ ಅಲ್ವೇ? ಪ್ರತಿ ವರ್ಷ ಒಂದು 2 ಆಗಿದ್ರೆ ಅವರು ಡೋನರ್ ಆಗ್ಬೇಕಿತ್ತಲ್ವೇ? ಅವರು ಏಕೆ ನಮ್ಮ ಡೋನರ್ ಆಗಲಿಲ್ಲ? ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಇದು ವಿಡಂಬನೆಯ ಮಾತಲ್ಲ, ಆದ್ರೆ ಒಮ್ಮೆ ಆಲೋಚನೆ ಮಾಡಬೇಕಾಗಿರುವ ಮಾತು. ನಮಗೆ ಪಾಪ ಪ್ರಕಾಶಣ್ಣನಂತವರು, ಜಯಂತಣ್ಣನಂತವರು, ಅನೇಕರು, ಉಮೇಶಣ್ಣನಂತವರು, ಅವರು ಪ್ರೀತಿಯಿಂದ ಕೊಟ್ಟ ಕಾಣಿಕೆ ಅನೇಕರು 10,000, 5,000, 2,000 ಅಂತ ತುಂಬಾ ಕೊಟ್ಟಿದ್ದಾರೆ. ಅವರ ಪ್ರೀತಿಯಿಂದಾಗಿ ಇದು ನಡೆಯುತ್ತಿದೆ ಹೊರತು ಇಲ್ಲಿಂದ ಪ್ರಸಾದ ರೂಪಕವಾಗಿ
ಆ ಕನಕ ಪುಡಿ, ಅಡೆಲ ಪುಡಿಯಷ್ಟೇ ಪವಿತ್ರ ಎನ್ನುವ ಅರ್ಥದಲ್ಲಿ ಕೊಟ್ಟಂತಹ ಮೊತ್ತವನ್ನು ಪಡೆದುಕೊಂಡ ನಮ್ಮ ವಿದ್ಯಾರ್ಥಿ ಸಾಧಕರು ಇವತ್ತು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಏಕೆ ನಮ್ಮ ಕ್ಷೇತ್ರಕ್ಕೆ ಕೊಡುವ ಔಚಿತ್ಯವನ್ನು ತೋರ್ತಾ ಇಲ್ಲ ಎಂಬುದು ಒಮ್ಮೆ ನಾವು ಅವಲೋಕನ ಮಾಡಿಕೊಳ್ಬೇಕಾಗಿರುವ ಸಂಗತಿ. ಸ್ನೇಹಿತರೆ, 304 ಅರ್ಜಿಯಲ್ಲಿ 8ನೇ ತರಗತಿಯಿಂದ ನಾವು 5 ವಿದ್ಯಾರ್ಥಿ, ಅತಿ ಹೆಚ್ಚು ಅಂಕ ಪಡೆದಿರುವ 5 ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ 5 ವಿದ್ಯಾರ್ಥಿಗಳಲ್ಲಿ ಮೊದಲಾಗಿ ಇಬ್ಬರನ್ನು, ಅತಿ ಹೆಚ್ಚು ಅಂಕ ಪಡೆದ ಇಬ್ಬರನ್ನು ನಾವು ವೇದಿಕೆಗೆ ಕರೆಯುತ್ತೇವೆ. ಇಲ್ಲೊಂದು ನಿಮ್ಮ ಗಮನಕ್ಕೆ, ಇವತ್ತು ಯಾರು ತಮ್ಮ ಫಾರ್ಮ್ ಅನ್ನು ಇಲ್ಲಿಗೆ ಸಲ್ಲಿಸಿದ್ದಾರೋ ಅವರು ಅಕಸ್ಮಾತ್ ನಾನೀಗ ಉಲ್ಲೇಖ ಮಾಡುವುದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿದ್ರೆ ಅವರನ್ನು ಈಗಾಗಲೇ ಮಾಡಿರುವ ತೀರ್ಮಾನದ ಪ್ರಕಾರ ಪರಿಗಣಿಸಲಾಗುವುದಿಲ್ಲ. ಕಾರಣ, ನಿಮ್ಮ ಅರ್ಜಿಯಲ್ಲಿ ಕೊನೆಯ ದಿನಾಂಕವನ್ನು ಈಗಾಗಲೇ ನಮೂದಿಸಿತ್ತು. ಅದಾಗಿಯೂ ನಿನ್ನೆವರೆಗೂ ಸ್ವೀಕರಿಸುವ ವ್ಯವಸ್ಥೆಯಲ್ಲಿತ್ತು. ಆದರೆ ಇವತ್ತು ನೀವು ತಂದುಕೊಟ್ರೆ ನಮ್ಮೆಲ್ಲ ವಿಚಾರಗಳನ್ನು ಅಂಕ ಅನ್ವಯ ಇಲ್ಲಿ ಜೋಡಿಸಿ ಆಗಿದೆ. ಈಗ ಒಮ್ಮಿಂದೊಮ್ಮೆಗೆ ಸೇರಿಸಲಿಕ್ಕೆ ಕಷ್ಟ ಆಗಿತ್ತು. ಅವರ ಕುಟುಂಬದವರ ಹತ್ರ ಮತ್ತು ಅವರಲ್ಲಿ ನಾವು ಕ್ಷಮೆಯನ್ನು ವಿನ್ನವಿಸಿಕೊಂಡೆ ತಕ್ಕ ಮಟ್ಟಿಗೆ ನಮ್ಮ ನಿರ್ಣಯದ ಹೊತ್ತಿಗೆ ಅತಿ ಹೆಚ್ಚು ಅಂಕವನ್ನು 8ನೇ ತರಗತಿಯಲ್ಲಿ ಪಡೆದವರು 600ರಲ್ಲಿ 593 ಅಂಕವನ್ನು 8ನೇ ತರಗತಿಯಲ್ಲಿ ಪಡೆದ ವಿದ್ಯಾರ್ಥಿನಿ ಬಂಟ್ವಾಳ ತಾಲೂಕಿನ ರೊಟ್ಟಿಗುಡ್ಡೆ ಪುದು ಗ್ರಾಮದ ಸೌಮ್ಯಶ್ರೀ ಮತ್ತು ರಾಜೇಶ್ ಇವರ ಸುಪುತ್ರಿ ಕುಮಾರಿ ನಿಧಿಶ್ರೀ. ಚಪ್ಪಾಳೆ ಮೂಲಕ ವೇದಿಕೆ ಮಾಡಿಕೊಳ್ಳೋಣ. ಸೌಮ್ಯಶ್ರೀ ರಾಜೇಶ್ ದಂಪತಿಗಳ ಸುಪುತ್ರಿ ನಿಧಿಶ್ರೀ ವೇದಿಕೆಗೆ ಬರಬೇಕು, ಗೌರವಾಸನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಎರಡನೆಯ, ಅವರಿಗಿಂತ ನಂತರದ ಹೆಚ್ಚು ಅಂಕವನ್ನು ಪಡೆದವರು 600ರಲ್ಲಿ 575 ಅಂಕವನ್ನು ಪಡೆದ, ನಮಗೀಗ ಬಂದಿರುವ ಅರ್ಜಿಯಲ್ಲಿ 2ನೇ ಸ್ಥಾನದಲ್ಲಿರುವವರು ಪರಂಗಿಪೇಟೆ ಅಮ್ಮೆಮ್ಮ ಪದಂಜಾರ ಹೌಸಿನ ಶ್ರೀಮತಿ ಸುಚಿತ್ರ ಮತ್ತು ಶ್ರೀ ಸತೀಶ್ ದಂಪತಿಗಳ ಸುಪುತ್ರಿ ಯಕ್ಷಿತಾ. ಚಪ್ಪಾಳೆ ಮೂಲಕ ವೇದಿಕೆ ಮಾಡಿಕೊಳ್ಳೋಣ. ಯಕ್ಷಿತಾ ಇರುವ 5ರನ್ನು ನಾವು ತರಗತಿಗಾರು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ಅತಿ ಹೆಚ್ಚು ಉನ್ನತ ಶ್ರೇಣಿಯಲ್ಲಿರುವ ಇಬ್ಬರಿಗೆ ನಾವು ಅಭಿನಂದನೆ ಮಾಡ್ತೇವೆ ಆರಂಭದಲ್ಲಿ. ಆ ನಂತರ ಉಳಿದ 3ರನ್ನು ಕರೆದು ಅಭಿನಂದನೆ ಮಾಡ್ತೇವೆ. ಇದು ಈಗಾಗಲೇ ನಾವು ಮಾಡಿರುವಂತಹ ತೀರ್ಮಾನ. ಹಾಗಾಗಿ ನಿಧಿಶ್ರೀ ಅವರಿಗೆ ನಮ್ಮ ಅತಿಥಿಗಳೆಲ್ಲರೂ ಸೇರಿಕೊಂಡು ಒಂದು ಅಭಿನಂದನೆಯನ್ನು ಮಾಡೋಣ. ನಿಧಿಶ್ರೀ 600ರಲ್ಲಿ 593 ಅಂಕವನ್ನು ಪಡೆದು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ನಿಧಿಶ್ರೀ ಅವರಿಗೆ. ಅವರ ಹೆಸರಿನ ಹಾಗೆ ಬದುಕಿನಲ್ಲಿ ವಿದ್ಯೆ ಮತ್ತು ಸಂಪತ್ತಿನ ನಿಧಿ ಶ್ರೀಯಾಗಿ ಅವರ ಬದುಕು ಇನ್ನಷ್ಟು ಉನ್ನತವಾಗಲಿ, ಭಗವತಿ ಅನುಗ್ರಹ ನಿರಂತರವಾಗಿರಲಿ, ಶೈಕ್ಷಣಿಕವಾಗಿ ಸಾಧನೆ ಮಾಡುವಂತಹ ಅವಕಾಶ ಅನುಕೂಲಗಳು ಸಂಪ್ರಾಪ್ತವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಧಿಶ್ರೀ ಅವರಿಗೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಸುಚಿತ್ರ ಸತೀಶ್ ಅವರ ಸುಪುತ್ರಿ ಯಕ್ಷಿತಾ ಅವರ ಸಾಧನೆಯನ್ನು ಕೂಡ ನಾವು ಪರಿಗಣಿಸಿಕೊಂಡು ಒಂದು ಚಪ್ಪಾಳೆ ಮೂಲಕ ಯಕ್ಷಿತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. 575 ಅಂಕಗಳು. ಹರ್ಷಿನಿ, ಚಪ್ಪಾಳೆ ಮೂಲಕ ವೇದಿಕೆ ಮಾಡಿಕೊಳ್ಳೋಣ. 600ರಲ್ಲಿ 588 ಅಂಕಗಳನ್ನು ಪಡೆದಿರುವಂತಹ ಹರ್ಷಿನಿ, ಶ್ರೀಮತಿ ಗೀತಾ ಮತ್ತು ಶ್ರೀ ಠಾಗೂರ್ದಾಸ್ ದಂಪತಿಗಳ ಸುಪುತ್ರಿ ಮಾಡೂರಿನ ಹರ್ಷಿನಿ. ಶ್ರೀಮತಿ ಲಲಿತಾ ಮತ್ತು ಶ್ರೀ ನಾರಾಯಣ ದಂಪತಿಗಳ ಸುಪುತ್ರಿ ಬಿಂದು, ಕುಮಾರಿ ಬಿಂದು. ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ನೇಹಿತರೆ, ತಮಗೆ ಈಗಾಗಲೇ ಸೂಚನೆಯನ್ನು ನಾವು ನೀಡಿದ್ದೇವೆ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿದವರು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಕಡ್ಡಾಯವಾಗಿ ಹಾಜರಿರಲೇಬೇಕು. ಅದು ಕರ್ತವ್ಯ. ಬಿಂದು ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. 600ರಲ್ಲಿ 583 ಅಂಕಗಳನ್ನು ಪಡೆದು 9ನೇ ತರಗತಿಯ ಮಟ್ಟಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಅಭಿನಂದನೆಗಳು. ನಿಮ್ಗೆ ಗೊತ್ತಿರುವ ಪ್ರಕಾರ 10ನೇ ತರಗತಿಯಲ್ಲಿ 600ರಲ್ಲಿ ಅಂಕ ಅಲ್ಲ, 625ರಲ್ಲಿ ಅಂಕ. ಲ್ಯಾಂಗ್ವೇಜ್ಗೆ 125ರಲ್ಲಿ ಅಂಕ ಗಣನೆಗೆ ಬರ್ತದೆ. ಹಾಗಿರುವಾಗ 625ರಲ್ಲಿ ಉಳ್ಳಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ತೀಯ ಸಮಾಜದ ಹೆಣ್ಣು ಮಗಳು ಓರ್ವಳು 619 ಅಂಕವನ್ನು ಪಡೆದವರಿದ್ದಾರೆ. 625ರಲ್ಲಿ 619, ಕೆಲವೇ ಸಂಖ್ಯೆ ಕಡಿಮೆ ನೋಡಿ. 619 ಅಂಕವನ್ನು ಪಡೆದ ಬಂಟ್ವಾಳ ತೆಂಕಬೆಳ್ಳೂರು
ಶ್ರೀಮತಿ ಮಲ್ಲಿಕಾ ಶ್ರೀ ದಿವಂಗತ ರಾಮದಾಸ್ ಇವರ ಸುಪುತ್ರಿ ರುಚಿತಾ ಕರ್ಕೇರ. ರುಚಿತಾ ಕರ್ಕೇರ ವೇದಿಕೆಗೆ ಬರಬೇಕು. ನಿರ್ಮಲಾ ಮತ್ತು ಶ್ರೀ ಯಶೋಧರ ದಂಪತಿಗಳ ಪುತ್ರಿ ಸಾನ್ವಿ ದಯವಿಟ್ಟು ವೇದಿಕೆಗೆ ಬರಬೇಕು. ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ಸಾನ್ವಿ ಅವರನ್ನು 611 ಅಂಕವನ್ನು SSLCಯಲ್ಲಿ ಅವರು 9ನೇ ತರಗತಿಯಲ್ಲಿ ಪಡೆದು ಈಗ SSLCಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಸಾನ್ವಿ ಅವರು 9ನೇ ತರಗತಿಯ ಕೊನೆಗಾಗುವಾಗ 600 ಸಾಮಾನ್ಯವಾಗಿ 10ನೇ ತರಗತಿಯಲ್ಲಿ ನಾವು ಅಭಿನಂದಿಸುವಾಗ 9ನೇ ತರಗತಿಯಲ್ಲಿ ಪಡೆದ ಅಂಕವನ್ನು ಪರಿಗಣಿಸುವುದು ಮಾನದಂಡ. ಆ ಪ್ರಕಾರವಾಗಿ ಸಾನ್ವಿ ಅವರು 611 ಅಂಕಗಳನ್ನು ಪಡೆದಿದ್ದಾರೆ. ಇತ್ತೀಚೆಗೆ SSLCಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ವಿವಿಧ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿತ್ತು, ವರದಿಯಾಗಿತ್ತು. ಏನು ಗೊತ್ತೇ, ಬೀದಿ ವ್ಯಾಪಾರಸ್ಥ ಒಬ್ಬರ ಮಗಳು SSLCಯಲ್ಲಿ ಅತಿ ಉನ್ನತ ಅಂಕವನ್ನು ಪಡೆದರು. ಅವರು ನಮ್ಮ ತೀಯ ಸಮಾಜದ ಹೆಣ್ಣು ಮಗಳು, ಉಳ್ಳಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಲಿನಾಡು 100 ಬಿಲ್ಲಿಯ ವ್ಯಾಪ್ತಿಗೆ ಬರುವ ಹೆಣ್ಣು ಮಗಳು ಕುಮಾರಿ ರಕ್ಷಾ YN ಕೆ. ರಕ್ಷಾ GN ದಯವಿಟ್ಟು ವೇದಿಕೆಗೆ ಬರಬೇಕು. ರಕ್ಷಾ GN. ತುಂಬೆ ಮುಳಿಪಳಪು ಶ್ರೀಮತಿ ಗಾಯತ್ರಿ ಶ್ರೀ ನಾಗೇಶ್ ದಂಪತಿಗಳ ಸುಪುತ್ರಿ 625ರಲ್ಲಿ 603 ಅಂಕವನ್ನು ಪಡೆದಿದ್ದಾರೆ. 96.48%, 96%. ವಿಶೇಷ ಏನಂದ್ರೆ ಇವರ ತಂದೆ ತಾಯಿ ಇದ್ದರೂ ಕೂಡ ಮಂಗಳೂರಿನ ಕಂಕನಾಡಿಯಲ್ಲಿ ಒಂದು ಮಳಿಗೆಯನ್ನು ಇಟ್ಟುಕೊಂಡು, ತಕ್ಕ ಮಟ್ಟಿನ ಮಳಿಗೆ ಇಟ್ಟುಕೊಂಡು ಬೀದಿ ವ್ಯಾಪಾರಸ್ಥರಾಗಿ ಕೆಲಸ ಮಾಡ್ತಾರೆ. ಸಂಧ್ಯಾ ಶಾಲೆಯ ನಂತರ ನಮ್ಮ ರಕ್ಷಾ ಆ ಅಂಗಡಿಯಲ್ಲಿ ಕೂರ್ತಾಳೆ. ಅವರು ಏನೇನಲ್ಲಿ ತಕ್ಕ ಮಟ್ಟಿನ ತಿನಿಸುಗಳನ್ನು ಮಾಡಿ ಮಾರ್ತಾರೋ ಅದೆಲ್ಲದಕ್ಕೂ ಕೈ ಸೇರಿಸ್ತಾರೆ, ಜೊತೆಗೆ ಕೆಲಸ ಮಾಡ್ತಾರೆ. ನಡುರಾತ್ರಿ ಅಂಗಡಿ ಬಂದಾಗುವ ತನಕ, ಮುಚ್ಚುವ ತನಕ ಕೂಡ ಅಲ್ಲಿದ್ದು ಕೆಲಸ ಮಾಡ್ತಾರೆ. ಆದರೂ SSLCಯ ಫಲಿತಾಂಶಕ್ಕೆ ಬಂದಾಗ 603 ಅಂಕ, 96%. ಹಾಗಾಗಿ ಪತ್ರಿಕೆಗಳು ಬಹಳ ಭರ್ಜರಿಯ ಪ್ರಚಾರವನ್ನು ಕೊಟ್ಟಿತ್ತು. ಬಹಳ ಪ್ರೀತಿಪೂರ್ವಕ ಅಭಿನಂದನೆ ಮಾಡ್ತೇವೆ. ಯಾವುದೋ ಒಂದು ವಿಚಾರದಲ್ಲಿ ತಲ್ಲೀನಾದರೆ ಸ್ಟಡೀಸ್ ಅಲ್ಲಿ ಹಿಂದೆ ಉಳಿತಾರಂತ ಅನೇಕರ ಆಪಾದನೆ ಇದೆ. ಇದು ಒಳ್ಳೆಯ ಪಾಠ. ಬಹುಶಃ ಇತರ ವಿದ್ಯಾರ್ಥಿಗಳು ಕಲಿಬೇಕಾಗಿರೋ ಒಂದು ಸಂಗತಿ, ರಕ್ಷಾ ಬರೀ ಶಿಕ್ಷಣವನ್ನು ಕಲಿಯಲಿಲ್ಲ, ಜೀವನವನ್ನೇ ಜೊತೆಯಲ್ಲಿ ಕಲಿತಾ ಇದ್ದಾರೆ. ಜೀವನವನ್ನು ಹೇಗೆ ಬದುಕಬೇಕು. ಹಾಗಾಗಿ ಪ್ರತಿ ಕಾಯಿನ್, ಪ್ರತಿ ನೋಟು ಎಷ್ಟು ಬೆವರ ಹನಿಗಳ ಮೂಲಕ ಉತ್ಪತ್ತಿ ಆಗ್ತದೆ ಎಂಬುದು ಅವರಿಗೆ ಗೊತ್ತಿದೆ. ಹಾಗಾಗಿ ಶ್ರದ್ಧೆಯಿಂದ ಕಲಿತರು. ಹಾಗಾಗಿ ಅಂತ ಉನ್ನತ ಸ್ಥಾನದ ಅಂಕವನ್ನು ಪಡೆದರು. ಅಭಿನಂದನೆಗಳು. ನಮ್ಮ ಅತಿಥಿಗಳ ಗೌರವವನ್ನು ಸಲ್ಲಿಸಬೇಕು. ಅದೇ ರೀತಿ 603 ಅಂಕವನ್ನು, ಅದೇ ರೀತಿ ಅಂಕವನ್ನು ಪಡೆದ ನೇಹಾ DS ದಯವಿಟ್ಟು ವೇದಿಕೆಗೆ ಬರಬೇಕು. ಅರಳ ಸಂಗಬೆಟ್ಟುವಿನ ಶಶಿಕಲಾ ದಿನೇಶ್ ದಂಪತಿಗಳ ಪುತ್ರಿ ನೇಹಾ DS. ರಕ್ಷಾ ಮತ್ತು ನೇಹಾ ಇವರಿಬ್ಬರಿಗೂ 625ರಲ್ಲಿ 603 ಅಂಕಗಳು ಲಭಿಸಿದೆ. ಅಭಿನಂದನೆಗಳು. ಅತಿಥಿಗಳೆಲ್ಲರೂ ಸೇರಿಕೊಂಡು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೋರಿಕೆ. ನೇಹಾ, ಬಹಳ ಪ್ರೀತಿಯಿಂದ ನಿಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅರಳ ಸಂಗಬೆಟ್ಟು ಶ್ರೀಮತಿ ಶಶಿಕಲಾ ಶ್ರೀ ದಿನೇಶ್ ದಂಪತಿಗಳ ಪುತ್ರಿ ನೇಹಾ DS. ಅಭಿನಂದನೆಗಳು. ರಕ್ಷಾ ಮತ್ತು ನೇಹಾ ಅವರಿಬ್ಬರಿಗೆ ವೇದಿಕೆಯಲ್ಲಿರುವ ಅತಿಥಿಗಳು ಗೌರವವನ್ನು ಸಲ್ಲಿಸಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು. ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಕಲಿಕೆಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿದ್ದಲ್ಲದೆ ಹೇಗೆ ಕಲಿಬೇಕು, ತಂದೆ ತಾಯಿಗಳ ಬೆವರ ಹನಿಯ ಶ್ರಮಕ್ಕೆ ನಾವು ಹೇಗೆ ನ್ಯಾಯವನ್ನು ಕೊಡಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಈ ಮಕ್ಕಳು. ಉಳ್ಳಾಳ ಶ್ರೀ ಚಿರುಂಬ ಭಗವತಿ ತೀಯ ಸಮಾಜ ಸೇವಾ ಸಂಘದ ವತಿಯಿಂದ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಈ ವಿದ್ಯಾರ್ಥಿ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಬಹಳ ಸಂತೋಷದ ಸಂಗತಿ. ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಒಂದು ಕಾಲದಲ್ಲಿ ಶಾಲೆಯ ಮುಖವನ್ನೇ ನೋಡಿರಲಿಲ್ಲ. ಹೀಗಿರುವಾಗ
ಈ ಉನ್ನತ ಶೈಕ್ಷಣಿಕ ಸಾಧನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಗುರುತಿಸಿಕೊಳ್ತಾ ಇದ್ದಾರೆ ಎಂಬುದು ಎಂತಹ ಶುಭ ಲಕ್ಷಣ. ಹಾಗಾಗಿ ಉಳ್ಳಾಳ ಕ್ಷೇತ್ರಕ್ಕೆ ಇದು ಹೆಮ್ಮೆ. 589 ಅಂಕವನ್ನು ಪಡೆದ ಕೊಡ್ಮಾನ್ ಪೊನ್ನೋಡಿ ಶ್ರೀ ಯೋಗೀಶ್ ಇವರ ಸುಪುತ್ರಿ ಯಶಿಕಾ ವೈ ಸಭೆಯಲ್ಲಿದ್ದರೆ ದಯವಿಟ್ಟು ಬರಬೇಕು. ಯಶಿಕಾ ವೈ ಇವರಿಗೆ ಯಶಿಕಾ ಅವರಿಗೆ ಕೊಡಬೇಕಾಗಿರುವ ಈ ಗೌರವವನ್ನು ನೀಡಬೇಕು. ಆರುನೂರರಲ್ಲಿ 589 ಅಂಕವನ್ನು ಪಡೆದು ದ್ವಿತೀಯ PUC ಅರ್ಜಿಗಳಲ್ಲಿ ಅತಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿನಿ ಎಂಬ ಹೆಸರನ್ನು ಪಡೆದ ಕೊಡ್ಮಾನ್ ಪೊನ್ನೋಡಿಯ ಯೋಗೀಶ್ ಇವರ ಮಗಳು ಯಶಿಕಾ ವೈ, ಉಳ್ಳಾಳ ಬಂಡಿಕೊಟ್ಯ ಶ್ರೀಮತಿ ಹೇಮಲತಾ ಮತ್ತು ಶ್ರೀ ದಿನೇಶ್ ಕುಮಾರ್ ಇವರ ಸುಪುತ್ರಿ ದಿಶಾ ಡಿ ಉಳ್ಳಾಳ್. ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ 280 ಅಂಕವನ್ನು ಪಡೆದಿರುವಂತಹ ದಿಶಾ ಡಿ ಉಳ್ಳಾಳ್. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ದಿಶಾ ಇವರಿಗೆ. ಸ್ನೇಹಿತರೆ, 600ರಲ್ಲಿ 580 ಅಂಕವನ್ನು ಪಡೆದು ಉಳ್ಳಾಳದ ಊರಿಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಬಹಳ ಸಂತೋಷ. ಅಭಿನಂದನೆಗಳು. ಶ್ರೀ ಸತೀಶ್ ಪದೆಂಜಾರ ಹೌಸ್ ಯಕ್ಷಿತಾ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಸುಚಿತ್ರ ಸತೀಶ್ ಅವರ ಸುಪುತ್ರಿ ಯಕ್ಷಿತಾ 600ರಲ್ಲಿ 575 ಅಂಕಗಳು. ತಮ್ಮಲ್ಲಿ ವಿನಂತಿ, ವಿದ್ಯಾರ್ಥಿ ವೇತನ ಸಮಾರಂಭಕ್ಕೆ ಇನ್ನು ಮುಂದಕ್ಕಾದರೂ ಅಷ್ಟೇ ಯಾರು ಅರ್ಜಿ ಸಲ್ಲಿಸ್ತಾರೋ ಅವರು ದಯವಿಟ್ಟು ಹಾಜರಿರಬೇಕು. ಅಷ್ಟೇ ಅಲ್ಲ, ಕ್ಲಪ್ತ ಸಮಯದಲ್ಲೂ ಹಾಜರಿರಬೇಕು. ಬಹುಶಃ ಎರಡನೆಯದು ಬಹಳ ಬೇಸರ. ಈ ನಾನು ಕಲಿಯುವ ಕಾಲಕ್ಕೆ, ಸವಿತಣ್ಣ ಕಲಿಯುವಾಗ, ಸುಖೇಶ್ ಕಲಿಯುವಾಗ ತೀಯರ ಹುಡುಗರು ಕಲಿಕೆ ನಿಲ್ಲಿಸಿದ್ರ? ಈಗ ಯಾರು ಹುಡುಗರು ಕಲಿತಾ ಇಲ್ವಾ ಅಲ್ವೇ? ಈ ದಕ್ಷಿಣ ಕನ್ನಡ ಉಡುಪಿಗೆ ಯಾವತ್ತೂ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರದ್ದೇ ಮೇಲುಗೈ, ತೀಯ ಸಮಾಜದ ವಿದ್ಯಾರ್ಥಿ ವೇತನದಲ್ಲೂ ವಿದ್ಯಾರ್ಥಿನಿಯರದೇ ಮೇಲುಗೈ. ಭಗವತಿಯರ ಹೆಸರನ್ನು ಉಳಿಸುವುದಕ್ಕೆ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಕಂಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೂ ನಮ್ಮಲ್ಲಿ ಆಣಚಂಗಾದಿಗಳು ಇದ್ದಾರೆ ಎಂಬುದು ನೆನಪಿದ್ದು ದಯವಿಟ್ಟು ಹುಡುಗರು ಈ ಹಂತಕ್ಕೆ ಬೆಳೆಯಲಿ ಎಂಬ ಆಶಯದೊಂದಿಗೆ ಒಂದು ಸಮೂಹ ಭಾವಚಿತ್ರಗಳು ಈಗ 8ನೇ ತರಗತಿಯಲ್ಲಿ 3ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವಂತಹ ಶ್ರೀಮತಿ ಭವಾನಿ ಮತ್ತು ಶ್ರೀ ದಿನೇಶ್ ಇವರ ಸುಪುತ್ರ ರಿತಿಕ್. ಇನ್ನು 4ನೇ ಸ್ಥಾನದಲ್ಲಿ 600ರಲ್ಲಿ 568 ಅಂಕವನ್ನು ಪಡೆದ ಉಳ್ಳಾಳ ಧರ್ಮನಗರದ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಹರೀಶ್ ದಂಪತಿಯ ಸುಪುತ್ರ ಯಶ್ವಿತ್. ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ಯಶ್ವಿತ್ ಉಳ್ಳಾಳದ ಧರ್ಮನಗರದ ಶ್ರೀಮತಿ ಜಯಶ್ರೀ ಮತ್ತು ಶ್ರೀ ಹರೀಶ್ ದಂಪತಿಗಳ ಶ್ರೀಮತಿ ವಿದ್ಯಾ ಮತ್ತು ಶ್ರೀ ತಾರನಾಥ್ ದಂಪತಿಗಳ ಸುಪುತ್ರಿ ಲಾಸ್ಯ. ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ಲಾಸ್ಯ 600ರಲ್ಲಿ 568 ಅಂಕಗಳನ್ನು ಪಡೆದಿದ್ದಾರೆ. 8ನೇ ತರಗತಿಯಲ್ಲಿ ನಮಗೆ ಇದುವರೆಗೆ ಬಂದಿರುವಂತಹ 43 ಅರ್ಜಿಯಲ್ಲಿ 5ನೇಯ ಅತಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿ. ಹಾಗೆ 9ನೇ ತರಗತಿಯಲ್ಲಿ 3ನೇಯ ಅತಿ ಹೆಚ್ಚು ಅಂಕವನ್ನು ಪಡೆದಿರುವ ವಿದ್ಯಾರ್ಥಿನಿ 600ರಲ್ಲಿ 569 ಅಂಕವನ್ನು ಪಡೆದಿರುವ ಕೋಟೆಕ್ಕಾರು ಮಾಡೂರು ಹರ್ಷಿಕಾ ಎಚ್ ಕೊಂಡಾಣ ಇವರು 9ನೇ ತರಗತಿಯಲ್ಲಿ ನಮಗೆ ಇದುವರೆಗೆ ಲಭ್ಯವಿರುವ 73 ಅರ್ಜಿಗಳಲ್ಲಿ 3ನೇಯ ಅತಿ ಹೆಚ್ಚು ಅಂಕವನ್ನು ಪಡೆದಿರುವ ವಿದ್ಯಾರ್ಥಿ ಹರ್ಷಿಕಾ ಎಚ್ ಕೊಂಡಾಣ. ಸುಪುತ್ರಿ ಹರ್ಷಿಕಾ ಎಚ್ ಕೊಂಡಾಣ. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. 567 ಅಂಕವನ್ನು ಪಡೆದಿರುವ ಸುಜೀರ್ ಪುದು ಗ್ರಾಮದ ಶ್ರೀಮತಿ
ಸಂಧ್ಯಾ ಮತ್ತು ಶ್ರೀ ಸಂತೋಷ್ ಇವರ ಸುಪುತ್ರಿ ಸಾನ್ನಿಧ್ಯ. ಸಾನ್ನಿಧ್ಯ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಸಾನ್ನಿಧ್ಯ. ಶ್ರೀಮತಿ ರೋಹಿಣಿ ಮತ್ತು ಶ್ರೀ ಕೃಷ್ಣಪ್ಪ ದಂಪತಿಗಳ ಪುತ್ರಿ ಪ್ರಿಯಾ. ಪ್ರಿಯಾ ವೇದಿಕೆಗೆ ಬರಬೇಕು. ಸಾನ್ನಿಧ್ಯ ಅವರಿಗೆ ಅಭಿನಂದನೆಗಳು. ಸಾನ್ನಿಧ್ಯ 567 ಅಂಕಗಳು. ಸುಜೀರ್ ಪುದುಗ್ರಾಮದ ಸಂಧ್ಯಾ ಸಂತೋಷ್ ಕುರ್ಮಾನ್ ಹೊನ್ನೋಡಿಯ ರೋಹಿಣಿ ಕೃಷ್ಣಪ್ಪ ದಂಪತಿಗಳ ವಿದ್ಯಾರ್ಥಿನಿ 600ರಲ್ಲಿ 562 ಅಂಕಗಳನ್ನು ಪಡೆದಿರುವ ಕೋಟೆಕಾರ ಸಂಕೋಳಿಗೆ ಲತಾ ಇವರ ಸುಪುತ್ರಿ ಸಾಯಿ ಅಜಿತಾ. ಸಾಯಿ ಅಜಿತಾ. ಅದೇ ರೀತಿ 4ನೇ ಸ್ಥಾನದಲ್ಲಿದ್ದಾರೆ. 600ರಲ್ಲಿ 560 ಅಂಕವನ್ನು ಪಡೆದಿರುವ ಕುಪ್ಪೆ ಪದವು ಕಿಲೆಂಜಾರ್ ಶ್ರೀಮತಿ ಸುಪಿತ್ರಾ ಮತ್ತು ಶ್ರೀ ಜಯಪ್ರಕಾಶ್ ಇವರ ಪುತ್ರ ಸ್ನೇಹಿತ್. ಹಾಗೆ 5ನೇ ಸ್ಥಾನದಲ್ಲಿ 600ರಲ್ಲಿ 557 ಅಂಕವನ್ನು ಪಡೆದಿರುವ ಉಳ್ಳಾಳ ಬೈಲಿನ ಶ್ರೀಮತಿ ಸುರೇಖಾ ಮತ್ತು ಶ್ರೀ ಸತೀಶ್ ಬಿ ದಂಪತಿಗಳ ಪುತ್ರಿ ಕೃಪಾ ಎಸ್ ಯು. ಕೃಪಾ ಎಸ್ ಯು. ಕೃಪಾ ಎಸ್ ಯು. ತೊಕ್ಕೋಟು ಭಟ್ನಗರದ ಶ್ರೀಮತಿ ನಾಗವೇಣಿ ಮತ್ತು ಶ್ರೀ ಜಿತೇಶ್ ದಂಪತಿಗಳ ಪುತ್ರಿ ಸಾಕ್ಷಿ. 600ರಲ್ಲಿ 565 ಅಂಕವನ್ನು ಪಡೆದಿರುವ ಅರಳ ಸಂಗಬೆಟ್ಟು ಶ್ರೀಮತಿ ಶೋಭಿತಾ ಮತ್ತು ಶ್ರೀ ಸಂತೋಷ್ ದಂಪತಿಗಳ ಪುತ್ರ ಸುಪ್ರೀತ್ 5ನೇ ಸ್ಥಾನದಲ್ಲಿದ್ದಾರೆ. 600ರಲ್ಲಿ 553 ಅಂಕಗಳನ್ನು ಪಡೆದಿರುವ ಕುಂಪಲ ಆಶ್ರಯ ಕಾಲೋನಿ ಶ್ರೀಮತಿ ಪ್ರತಿಭಾ ಮತ್ತು ಶ್ರೀ ಮಧುಸೂದನ್ ದಂಪತಿಗಳ ಪುತ್ರ ಸಿಂಚನ್ ಎಂಪಿ. ಹರ್ಷಿಣಿ ಅವರನ್ನು ಕೂಡ ಈ ಸಾಲಿಗೆ ಸೇರಿಸಿ. ಆಸಕ್ತರು ಅಥವಾ ಏನಾದರೂ ಪ್ರತಿಕ್ರಿಯೆ ಕೊಡಬೇಕು. ಕ್ಷೇತ್ರದ ಇಷ್ಟು ದೊಡ್ಡ ಸಭಾಂಗಣದಲ್ಲಿ ಇಷ್ಟು ದೊಡ್ಡ ಸಭೆಯಲ್ಲಿ ನಿಮ್ಮನ್ನು ಅಭಿನಂದಿಸಿದ್ದಾರೆ. ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಡಬೇಕಂತ ನಿಮ್ಮಲ್ಲಿ ಆಸೆ ಇದ್ರೆ ಇದಕ್ಕೆ ಅವಕಾಶ ಇದೆ. ದಯವಿಟ್ಟು ನಮ್ಮ ಸಂಘಟಕರು ಮೈಕನ್ನು ಕೊಡ್ತಾರೆ. ನನ್ನ ಹೆಸರು ಕೆ ರಕ್ಷಾ ಜಿ.ಎನ್. ಎಲ್ಲರಿಗೂ ತಿಳಿದಂತೆ ನಾನು ಬೀದಿ ವ್ಯಾಪಾರಸ್ಥರ ಮಗಳು. ಇಂದು ನನಗೆ ಸನ್ಮಾನಿಸೋಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಯಾಕೆಂದರೆ ನಾವು ಕಷ್ಟಪಟ್ಟು ಓದಿದ್ದಕ್ಕೂ ಈ ರೀತಿ ಸನ್ಮಾನ ಮಾಡಿಸೋಕ್ಕೆ ನಮಗೆ ಒಂದು ನೆಮ್ಮದಿ ಆಗ್ತದೆ. ನಮಗೊಂದು ಸನ್ಮಾನ ಮಾಡ್ತಾರೆ, ಆಗ ಕಾರಣಕ್ಕಾದ್ರೂ ನಾವು ಒಂದು ಓದಬೇಕು, ನಮ್ಮ ಅಪ್ಪ ಅಮ್ಮನಿಗೊಂದು ಕೀರ್ತಿ ಸಿಗ್ತದೆ ಅಂತ. ಹಾಗಾಗಿ ಇದು ಚೀರುಂಬ ಭಗವತಿ ಕ್ಷೇತ್ರಕ್ಕೆ ನಾನು ತುಂಬ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಸರ್ ನಿಧಿಶ್ರೀ, ನನ್ನ ಮೊದಲ ಸನ್ಮಾನ, ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ಸನ್ಮಾನ ಮಾಡ್ತೀರಂತ ನಾನು ಅನ್ಕೊಳ್ಳಿಲ್ಲ, ಆದ್ರೂ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ಇದು ನನಗೆ ತುಂಬ ಹೆಮ್ಮೆ ಆಗ್ತಿದೆ. ನಮ್ಮ ಅಪ್ಪ ಅಮ್ಮನ ಹೆಸರು ಕರೆದು ನನ್ನ ಹೆಸರು ಕರೆದದ್ದು ತುಂಬ ಹೆಮ್ಮೆ ಆಗಿದೆ. ಅವರ ಹೆಸರಿಗೆ ಕೀರ್ತಿ ತರಬೇಕೆಂಬುದು ನನ್ನ ಒಂದು ಹಠ. ಈ ಚೀರುಂಬ ಭಗವತಿಗೂ ಕೀರ್ತಿ ತರ್ತೇನೆ ಎಂಬುದು ನನ್ನ ಶಪಥ. ಧನ್ಯವಾದಗಳು. ಬಹಳ ಮನ ತುಂಬಿದ ಮಾತು. ಆ ಮಾತುಗಳನ್ನು ಕೇಳಿ ನಮಗೂ ಮನಸ್ಸು ತುಂಬಿದೆ. ಅವರು ಹೇಳಿದ್ರು ಇದು ನನ್ನ ಜೀವಮಾನದ ಮೊದಲ ಸನ್ಮಾನ ಅಂತ. ಅಧ್ಯಕ್ಷರು ಮುಕ್ತೇಸರಿದ್ದಾರೆ. ಇಲ್ಲಿ ಮೊದಲ ಸನ್ಮಾನ ತಗೊಂಡವರು, ಮೊದಲು ಮೈಕ್ ಹಿಡಿದವರು ವಿದೇಶಕ್ಕೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದು ಅದೃಷ್ಟದ ಸ್ಥಳ. ಈ ಭಗವತಿಯರು ಆವೇಶಗೊಂಡಾಗ ಒಂದು ಮಾತು ಹೇಳ್ತಾರೆ, ಇದು ಉರಿಯ ಪುಯ್ಯ ಅಂತ, ಸುಡು ಮರಳಿದೆ. ಹಾಗಾಗಿ ಇಲ್ಲಿ ಕೀರ್ತಿಗೂ ಇದೆ, ಯಾರು ವಿಪರೀತ ಮುಂದುವರಿತಾನೆ ಅವರನ್ನು ಅದುಮಿಟ್ಟದ್ದು ಇದೆ. ಹಾಗಾಗಿ ಅತ್ಯಂತ ಪುಣ್ಯಪ್ರದವಾದ ಕ್ಷೇತ್ರದಲ್ಲಿ ನೀವು ಮೊದಲ ಸನ್ಮಾನವನ್ನು ಪಡೆದಿದ್ದೀರಿ. ಈ ಮೊದಲ ಸನ್ಮಾನ ನಿಮಗೆ ಅದೃಷ್ಟಶಾಲಿಯಾಗಲಿ ಎಂಬ ಆಶಯ. ಮುಂದಕ್ಕೆ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೂ ಕೂಡ ಇದು ಮೊದಲ ಸನ್ಮಾನವಾಗಿದ್ದು, ನನಗೆ ಈ ಚೀರುಂಬ ಭಗವತಿ ದೇವರ ಒಂದು ಪ್ರಸಾದ ಸಿಕ್ಕಿದ ಹಾಗೆ ಆಗಿದೆ. ನನಗೆ ತುಂಬ ಸಂತೋಷ ಆಗ್ತದೆ.
ಈ ಎಲ್ಲ ವಿದ್ಯಾರ್ಥಿ ಸಾಧಕರಿಗೆ ಕೊಟ್ಟ ಸ್ಮರಣಿಕೆಯನ್ನೊಮ್ಮೆ ನೀವು ಮತ್ತೆ ನೋಡಿ. ಅದರಲ್ಲಿ ಹೆಸರು ಪಡಿಬಿಡಾರ ಅನುಗ್ರಹಂ ಅಂತ. ಪಡಿಬಿಡಾರದಿಂದ ಕೊಟ್ಟ ಅನುಗ್ರಹ, ಇದು ಭಗವತಿಯರು ಮುಟ್ಟಿಕೊಟ್ಟ ಅನುಗ್ರಹ ಎನ್ನುವಂತಹ ಅರ್ಥದಲ್ಲಿ. ಹಾಗಾಗಿ ಅವರು ಹೇಳಿದ್ದಾರೆ ಇದು ಭಗವತಿಯ ಪ್ರಸಾದ ರೀತಿ ಇದೆ, ನಿಜಕ್ಕೂ ಅನ್ವರ್ಥವಾದದ್ದೇ. ಅಭಿನಂದನೆಗಳು. ನನ್ನ ಹೆಸರು ಸಿಂಚನ್ ಎಂಪಿ. ನಾನು ಇಲ್ಲಿಗೆ ಬರೋದು 2ನೇ ಬಾರಿ. ಹಾಗಾಗಿ ವಿದ್ಯಾರ್ಥಿ ವೇತನಕ್ಕೋ ಕ್ಷೇತ್ರಕ್ಕೋ? ವಿದ್ಯಾರ್ಥಿ ವೇತನಕ್ಕೆ. ಸಂತೋಷ. ಕ್ಷೇತ್ರಕ್ಕೆ ಹಲವು ಬಾರಿ ಬಂದಿದ್ದೇನೆ. ಹಾಗೆ ಈ ಸನ್ಮಾನ ಸಿಕ್ಕಿದ್ದು ಬಹಳ ಖುಷಿ ಆಗ್ತದೆ. ಥ್ಯಾಂಕ್ ಯು. ಅಶೋಕಣ್ಣನ ಕಣ್ಣಿನಿಂದ ಸೆರೆ ಹಿಡಿದ ಫೋಟೋವನ್ನು ಸ್ಟೇಟಸ್ ಹಾಕಿದ್ದೇವೆ, ಹಲವು ಗ್ರೂಪ್ಗಳಿಗೆ ಹಂಚಿದ್ದೇವೆ, ಪ್ರಿಂಟ್ ತಗೊಂಡಿದ್ದೇವೆ. ಆದರೆ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು, ಬಹಳ ಪ್ರೀತಿ ಅಭಿಮಾನದಿಂದ ಕೊಡುವ ಸನ್ಮಾನ. ನೆನಪುಗಳು ಶಾಶ್ವತವಾಗುವುದು, ಅಮರವಾಗುವುದು ಫೋಟೋಗ್ರಾಫಿಯಿಂದ ಮಾತ್ರ. ಹಾಗಾಗಿ ಫೋಟೋಗ್ರಾಫಿ, ವಿಡಿಯೋಗ್ರಾಫಿಗಳು ನೆನಪುಗಳನ್ನು ಭವಿಷ್ಯಕ್ಕೆ ದಾಟಿಸ್ತದೆ. ಒಂದು ಕಾಲಕ್ಕೆ ಅದನ್ನು ನೋಡಿದಾಗ ಸಾಕ್ಷಿ ಪ್ರಜ್ಞೆಗಳಾಗಿ ಕಾಣ್ತದೆ. ಅದಕ್ಕಾಗಿ ಅಶೋಕಣ್ಣ, ಭಗವತಿ ಅನುಗ್ರಹ ಇರಲಿ. ಭಗವತಿ ಹೆಸರಲ್ಲೇ ತಮ್ಮ ಫೋಟೋಗ್ರಾಫಿಯನ್ನು ಮಾಡ್ತಾ ಇದ್ದೀರಿ ನೀವು. ಭಗವಂತ ಪೂರ್ಣ ಅನುಗ್ರಹವನ್ನು ನೀಡಲಿ. ಇನ್ನು ಮುಂದಕ್ಕೂ ಈ ಕ್ಷೇತ್ರದಲ್ಲಿ ಸೇವೆ ಮಾಡುವಂತಹ ಅನುಕೂಲ ಅವಕಾಶಗಳು ಪ್ರಾಪ್ತವಾಗಲಿ ಎಂಬುದಾಗಿ ಅಭಿನಂದನೆಗಳು, ಅಭಿವಂದನೆಗಳು. ಚಿರುಷ್ ಆದಿತ್ಯ, ಚಪ್ಪಾಳೆಯ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ಚಿರುಷ್ ಆದಿತ್ಯ ಪುಟಾಣಿ ಬಹಳ ಸೊಗಸಾಗಿ ಆಕರ್ಷಕವಾಗಿ ಅವರು ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ಳೋಣ. ಅತಿಥಿಗಳೆಲ್ಲರೂ ಸೇರಿ ಈ ವಿದ್ಯಾರ್ಥಿಗೆ, ಈ ಪುಟಾಣಿಗೆ ಅಭಿನಂದನೆ ಮಾಡಬೇಕು. ಅವರಿಗೆ ಇದು ಭಗವತಿಯ ಅನುಗ್ರಹ ಮೂಲಕ ಪ್ರೇರಣಾದಾಯಕವಾಗಿರುವಂತಹ ಅಭಿನಂದನೆ. ಗಿಚ್ಚಿಗಿಲಿಗಿಲಿ ಕಲರ್ಸ್ ಕನ್ನಡದ ಶೋದಲ್ಲಿ ಫೈನಲ್ ತನಕ ಬಂದಿರುವ ಚಿರುಷ್ ಆದಿತ್ಯ ಈಗ ಡೈಲಾಗ್ ಹೇಳ್ತಾರೆ. ಏನು ಪಾಠ? ಕೆಂಗನಿಂದ ಚೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ನಮ್ಮ ಪತಿವೃತ್ತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಊರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೇವ. ಊರು ಪರಮೇಶ್ವರನ್ನು ಗೆದ್ದ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನಂಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಿ ಹೋಗಲಿ. ಅರ್ಜುನ ಮತ್ತು ಬಬ್ರುವಾಹನ, ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ಚಿರಕಾಲ ಉಳಿಯುವ ಅದ್ಭುತ ಸಂಭಾಷಣೆ. ಬಹುಶಃ ಅವರ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಒಂದು ನಾಣ್ಣುಡಿಯೇ ಇದೆ. ಹಾಗಿರುವಾಗ ಅದನ್ನೇ ಅನುಕರಿಸಿಕೊಂಡು ಈ ಚಿರು ಎಂಬ ಶಬ್ದಕ್ಕೆ ಸಣ್ಣದು ಅಂತ ಅರ್ಥ ಇದೆ. ಚಿರುಂಬ, ಅಲ್ಲೂ ಒಂದು ಚಿರು ಎಂಬ ಶಬ್ದ ಇದೆ. ಆ ಮುಂಡಾಸಿಗೆ ತಕ್ಕ ಬೆಳೆಯುವ ಕೀರ್ತಿ ಅವರಿಗೆ ಪ್ರಾಪ್ತ ಆಗಲಿ. ನಂಗೆ ಗೊತ್ತಿತ್ತು ಈ ಮದುವೆ ಫಿಶ್ ಆಗಲ್ಲ ಅಂತ. ಮದುವೆ ಕ್ಯಾನ್ಸರ್, ಎತ್ತರೋ ಬಂಡಿ. ಧನ್ಯವಾದಗಳು. ಒಳ್ಳೆ ಪ್ರತಿಕ್ರಿಯೆ, ಬಹಳ ಸಂತೋಷ ಆಯಿತು. ಏಕೆ ಅವರಿಗೆ ಅಭಿನಂದನೆ ಕೊಡ್ತೇವೆ ಎಂಬುದಕ್ಕೆ ಸಾಕ್ಷಿ ಇಲ್ಲೇ ಸಿಕ್ಕಿತ್ತು ನೋಡಿ. ಅವರಲ್ಲಿ ಅಷ್ಟು ಟಿವಿ ಚಾನೆಲ್ನಲ್ಲಿ ಕ್ಯಾಮರಾಕ್ಕೆ ಮುಖ ಮಾಡುವುದು, ಅಷ್ಟು ಜನರ ಪ್ರಗಲ್ಭರ ಎದುರು ನಿಂತ್ಕೊಳ್ಳುವುದೆಲ್ಲ ದೊಡ್ಡ ಸಾಹಸ. ಇಷ್ಟು ಸಣ್ಣ ಪ್ರಾಯದಲ್ಲಿ ಅದು ಲಭ್ಯ ಆಗಿದೆ ಅಂತ ಹೇಳಿದರೆ ದೇವತಾನುಗ್ರಹ, ತಂದೆ ತಾಯಿಯ ಶ್ರಮ, ಮಾರ್ಗದರ್ಶಕರ ಗುರುಗಳ ಮಾರ್ಗದರ್ಶನ. ಹಾಗಾಗಿ ಅವರಿಗೆ ಅಭಿನಂದನೆಗಳು. ಇನ್ನಷ್ಟು ಉನ್ನತವಾಗಿರುವಂಥ ಸ್ಥಾನಮಾನಗಳು ಅವರಿಗೆ ಲಭ್ಯ ಆಗಲಿ. ಈಗ ಈ ಸಲದ ವಿದ್ಯಾರ್ಥಿ ವೇತನ ಸಮಾರಂಭದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ, ಸಾಧಕ ಅಭಿನಂದನೆ ಮಾಡಿದ್ದೇವೆ, ವಿದ್ಯಾರ್ಥಿ ವೇತನವನ್ನು ವಿತರಿಸಿದ್ದೇವೆ. ಆದರೆ ಈ ಬಾರಿ ನಾವೊಂದು ವಿಶಿಷ್ಟವಾದಂತಹ ಯೋಜನೆ, ಈ ಬಾರಿ ಒಂದು ವಿಶಿಷ್ಟವಾದ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಆ ನಂತರ ನಾವು ಸಭೆಯನ್ನು ಮುಂದುವರಿಸ್ತೇವೆ. ಅದು ಏನಂದ್ರೆ, ನಮ್ಮ ಹಿತೈಷಿಗಳಾಗಿರುವ ಅನಿಲ್ ಕುಮಾರ್ ಕುತ್ತಾರ್ ಎನ್ನುವವರು ಒಂದು ಉದಾರತೆಯ ಮನೋಭಾವವಾಗಿ ಒಂದು 5 ಅನಿಲಣ್ಣ ಇದ್ದಾರ ಸಭೆಯಲ್ಲಿ? ಅನಿಲ್ ಕುಮಾರ್ ಕುತ್ತಾರ್ ಅವರ ತಾಯಿಯವರು ಯಾರಾದರೂ ಇಲ್ಲ ನೋಡಿ. ಸಾಧನೆ ಅಂದರೆ ಹೀಗೆ, ಉದಾರ ಅಂದರೆ ಹೀಗೆ. ತಾನು ಕಾಣಿಸಿಕೊಳ್ಳದೆ ತನ್ನ ಪಾಲಿನ ಒಂದು ಮೊತ್ತವನ್ನು ಅಶಕ್ತರಿಗೆ, ದುರ್ಬಲರು ಯಾರಿದ್ದಾರೆ ಅವರಿಗೆ ಕೊಡಬೇಕು ಎಂಬಂತ ಆಸೆ ಇತ್ತು. ಈ ಅಶಕ್ತರ ಪರಿಗಣನೆ ಮಾಡುವಾಗ ನಾನು ಹೇಗೆ ಕೊಡಲಿ ಎಂಬ ಸಮಯ ಬಂದಾಗ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆಯುವ ವಿದ್ಯಾರ್ಥಿ ವೇತನದಲ್ಲಿ ಕೊಟ್ಟರೆ ಒಳ್ಳೆಯದೆಂಬುದು ಈ ಕ್ಷೇತ್ರದ ಮೇಲೆ ಅವರಿಟ್ಟುಕೊಂಡಿರುವ ಅಭಿಮಾನ. ಹಾಗಾಗಿ 5 ಕುಟುಂಬಗಳಿಗೆ
ಕಲಿಯುವುದಕ್ಕೆ ಅಥವಾ ಬದುಕಿನಲ್ಲಿ ಸ್ವಲ್ಪ ಕೈ ಸೋತಿರುವ 5 ಕುಟುಂಬಗಳಿಗೆ ತಲಾ 10,000 ಮೊತ್ತ, ಹೀಗೆ ಸೇರಿ 5 ಕುಟುಂಬ ಅಂತ ಹೇಳಿದರೆ 50,000 ಮೊತ್ತವನ್ನು ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಕೊಡುವ ಮನಸ್ಸನ್ನು ಮಾಡಿದ್ದಾರೆ. ಕುಟುಂಬವನ್ನು ಕರೆಯುವುದಕ್ಕಿಂತ ಮೊದಲು ಅನಿಲ್ ಕುಮಾರ್ ಕುತ್ತಾರ್ ಕುಟುಂಬಕ್ಕೊಂದು ಜೋರಾದ ಚಪ್ಪಾಳೆ. ಇದು ಆದರ್ಶ ನೋಡಿ. ಅವರು ಕಾಣಿಸಿಕೊಳ್ಳುವುದೇ ಇಲ್ಲ ಅಂತ ಹೇಳಿದರೆ ಮರೆಯಲ್ಲಿದ್ದು ಸೇವೆ. ನಮಗೆ ಆದರ್ಶ ಇದು. ಆರಂಭದಲ್ಲಿ 5 ಕುಟುಂಬವನ್ನು ಬಹಳ ವಿಷಾದಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ತನ್ವಿ ಶೇಡಿಕಟ್ಟೆ ಉಚ್ಚಿಲ, ಚಪ್ಪಾಳೆ ಬೇಡ, 5ರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ತನ್ವಿ ಶೇಡಿಕಟ್ಟೆ ಉಚ್ಚಿಲ, ನಿತಿನ್ ಸನ್ ಆಫ್ ಭಾಸ್ಕರ್ ಕಲ್ಲಿಮಾರ್ ಕೊಣಾಜೆ, ಅಮೃತ್ ಉಳ್ಳಾಳಬೈ, ತೃಪ್ತಿ SK ನಿವಾಸ್ ಬೀರಿಕೋಟೆಕಾರ್, ದೀಕ್ಷಾ ಬೆಂಜನ ಪದವು. ವಿದ್ಯಾರ್ಥಿ ವೇತನವನ್ನು ಪಡೆಯುವ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ನಮ್ಮ ಕಚೇರಿಯ ಸಹಾಯಕರಾಗಿರುವ ಪುಷ್ಪಕ್ಕನ ಸುಪುತ್ರ ಅಮೃತ್, ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಚಿರುಂಬ ಭಗವತಿ ಅಮ್ಮನವರ ಪ್ರಸಾದ ರೂಪವಾಗಿ ನೀಡತಕ್ಕಂತಹ ವಿದ್ಯಾರ್ಥಿ ವೇತನವನ್ನು ನಾವು ಸ್ವೀಕರಿಸಲಿಕ್ಕೆ ಬಂದಿದ್ದೇವೆ. ಆರಂಭದಿಂದ ಇಷ್ಟವರೆಗೆ ಸಭಾ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೇನೆ. ನಾವೆಲ್ಲ ಉನ್ನತ ಅಂಕವನ್ನು ಗಳಿಸಿದ್ದೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ನಾವು ವಿಮಾನದಲ್ಲಿ ಹೋಗಲಿಕ್ಕೆ ಒಂದು ಟಿಕೆಟ್ ಅನ್ನು ಬುಕ್ ಮಾಡಿದ್ದೇವೆ, ರೈಲಿನಲ್ಲಿ AC ಕೋಚಿನ ಟಿಕೆಟ್ ಅನ್ನು ಬುಕ್ ಮಾಡಿದ್ದೇವೆ. ಆದರೆ ಸಮಯ, ವಿಮಾನದ ಸಮಯ 7 ಗಂಟೆ, ರೈಲಿನ ಸಮಯ 6:30 ಗಂಟೆ. ನಾವು 7 ಗಂಟೆಗೆ ಹೋದರೆ ರೈಲು ಸಿಗುವುದಿಲ್ಲ, 7:30 ಗಂಟೆಗೆ ಹೋದರೆ ವಿಮಾನ ಸಿಗುವುದಿಲ್ಲ. ಇದನ್ನು ನಾವು ಗಮನಿಸಬೇಕು, ಮಕ್ಕಳಾಗಲಿ ಹೆತ್ತವರಾಗಲಿ. ಆಯಾ ನಾವೊಂದು ಗೌರವದ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡುವ ಸಮಯ 10 ಗಂಟೆ ಒಳಗಂತೇಳಿ ನಾವು ಸೂಚನೆ ಕೊಟ್ಟಿದ್ದೆವು. 10 ಗಂಟೆ ಒಳಗೆ ಬರಬೇಕು. ನಾವು 12:30ಗೆ ಬಂದು ಆ ಸ್ಟೇಜ್ನಲ್ಲಿ ಕೂತು ನಾವು ಗೌರವವನ್ನು ಸ್ವೀಕರಿಸಿ ಒಳ್ಳೆಯ ಲಕ್ಷಣ ಅಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ. ಇಷ್ಟೆಲ್ಲ ಒಳ್ಳೆಯ ರೀತಿಯ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ನಮಗೆಲ್ಲ ನಾವು ಇದನ್ನೆಲ್ಲ ಗಮನಿಸಿದ್ದೇವೆ, ನಮ್ಮ ಹೆತ್ತವರು ಗಮನಿಸಿದ್ದೇವೆ. ಒಂದು ವಿಷಯ. ಇನ್ನೊಂದು, ನಾವು ಈ ಕ್ಷೇತ್ರದ ಸಂಪರ್ಕ, ನಮ್ಮ ಮನೆಯವರು ಆಗ ಹೇಳಿದ ವೇದಿಕೆಯಲ್ಲಿ ಅವರನ್ನು ಹೇಳಿದರು, ಯಾರದೋ ಮುಖಾಂತರ ನಾವು ನಮ್ಮ ಡೊನೇಷನ್ ಅನ್ನು ವಂತಿಕೆಯನ್ನು ಸಲ್ಲಿಸ್ತೇವೆ. ನಾವು ನಮ್ಮ ಮಕ್ಕಳನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಡು ಬರುವುದಿಲ್ಲ, ಅವರಿಗೆ ಈ ಕ್ಷೇತ್ರದ ಪರಿಚಯ ಇರುವುದಿಲ್ಲ. ಕೇವಲ ವಿದ್ಯಾರ್ಥಿ ವೇತನಕ್ಕೆ ಮಾತ್ರ ಇಲ್ಲಿಗೆ ಕರ್ಕೊಂಡು ಬರುವಂಥ ಒಂದು ಪರಿಪಾಠ ಹಲವಾರು ವರ್ಷಗಳಿಂದ ನಮಗೆಲ್ಲ ನೋಡಿ ಅಭ್ಯಾಸ ಆಗಿದೆ. ಖಂಡಿತವಾಗಿಯೂ ನಮ್ಮ ಹೆತ್ತವರು ಅದನ್ನು ಬದಲಾಯಿಸಬೇಕು. ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅದೇ ರೀತಿ ಮಕ್ಕಳನ್ನು ಈ ಸೇವಾ ಚಟುವಟಿಕೆಗಳಲ್ಲಿ ಕ್ಷೇತ್ರದಲ್ಲಿ ನಡೀತಕ್ಕಂಥ 2-3
ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಆ ಸೇವಾ ಚಟುವಟಿಕೆಗಳಿಗೆ ಒಂದು ಪ್ರಸಾದ ತುಂಬಿಸ್ಲಿಕ್ಕೆ, ಹಣ್ಣುಕಾಯಿ ತುಂಬಿಸ್ಲಿಕ್ಕೆ, ಅನ್ನ ಬಡಿಸ್ಲಿಕ್ಕೆ, ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಇದಕ್ಕೆ ನಾವು ಅವರನ್ನು ಸಿದ್ಧಪಡಿಸಿ ಕ್ಷೇತ್ರಕ್ಕೆ ಕರ್ಕೊಂಡು ಬರಬೇಕು. ಕೇವಲ ನಾವು ಅಲಂಕಾರ ಭರಿತರಾಗಿ ಕೇವಲ ದೇವರಿಗೆ ಕೈ ಮುಗಿದು ಅರ್ಚಕರು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ 7 ಗಂಟೆಗೆ ಬಂದು 8 ಗಂಟೆಗೆ ಮನೆಗೆ ತೆರಳುವಂತ ಅಭ್ಯಾಸ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಆ ಮನೆಯವರಿಗೂ ಅಲ್ಲ, ಆ ಮಕ್ಕಳಿಗೂ ಕೂಡ ಅಲ್ಲ ಎಂಬ ಒಂದು ಅನಿಸಿಕೆ ನಂದು. ನಮ್ಮ ಸಮಿತಿಯ ಒಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ಹೆಮ್ಮೆಯಿಂದ ಹೇಳ್ತಿದ್ದೇನೆ, ನಾವು ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಂದಷ್ಟು ಕೆಲಸ ಕಾರ್ಯಗಳನ್ನು ನಮ್ಮ ಗ್ರಾಮ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಕ್ಷೇತ್ರದ ಆಡಳಿತ ಮುಖ್ಯಸ್ಥರು, ಅಧ್ಯಕ್ಷರ ಒಂದು ಪೂರ್ಣ ಬೆಂಬಲದೊಂದಿಗೆ ಒಳ್ಳೆಯ ರೀತಿಯ ಒಂದು ಗ್ರಾಮ ಸಂಘವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಆ ಗ್ರಾಮ ಸಂಘದಲ್ಲಿ ಕೂಡ ನಾವು ಕಳೆದ 3 ವರ್ಷಗಳಿಂದ ನಮ್ಮ ಗ್ರಾಮ ವ್ಯಾಪ್ತಿಗೆ ಒಳಪಟ್ಟ ಇಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ. ಆ ವಿದ್ಯಾರ್ಥಿ ವೇತನ ಗ್ರಾಮಕ್ಕೂ, ಗ್ರಾಮ ಸಂಘಕ್ಕೂ, ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟು ಕೊಡ್ತಾ ಇದ್ದೇವೆ. ಒಂದು ವಿಶೇಷ ಒಂದು ನೆನಪಾಗ್ತುಂಟು, ನಮ್ಮ ಗ್ರಾಮ ಸಮಿತಿಯಲ್ಲಿಯೂ ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ಅವಕಾಶ ಸಿಕ್ಕಿದೆ ಕೆಲ ಮಕ್ಕಳಿಗೆ. ಮೊನ್ನೆ ಭಾರತೀಯ ಅಥವಾ ನಮ್ಮ ಮನೆಯಲ್ಲಿ ಆ ಹಿರಿಯದ ಮಟ್ಟದಲ್ಲಿ ಆಗಿರ್ಬೋದು, ಕ್ಷೇತ್ರದ ಮಟ್ಟದಲ್ಲಿ ಅದೇ ರೀತಿ ಭಾರತೀಯ ತೀಯ ಸಮಾಜ ವತಿಯಿಂದ ಹೀಗಾಗಿ ಒಬ್ಬೊಬ್ಬ ವಿದ್ಯಾರ್ಥಿಗೆ 3 ರೀತಿಯ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಅವಕಾಶ ಆಯಾಯ ಗ್ರಾಮ ಸಮಿತಿಗಳ ಸದಸ್ಯರಾಗಿ, ಈ ಕ್ಷೇತ್ರದ ಭಕ್ತಾದಿಗಳಾಗಿ ಭಾರತೀಯ ತೀಯ ಸಮಾಜ ಸೇವಾ ಸಮಿತಿಗೆ ಸದಸ್ಯರಾಗಿ ಸೇರಿಕೊಂಡ್ರೆ ಮಾತ್ರ ಇಂಥ ಅವಕಾಶ ನಮಗೆ ಒದಗಿ ಬರ್ತದೆ. ಈ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳುವಂಥ ಹಕ್ಕು ಆ ಮಕ್ಕಳಿಗೆ ಹೆತ್ತವರಿಗಿದೆ. ದಯಮಾಡಿ ಎಲ್ಲರೂ ನಿಮ್ಮ ಗ್ರಾಮ ಸಮಿತಿಯ ಸದಸ್ಯರಾಗಿ ನಿಮ್ಮ ಕ್ಷೇತ್ರದ ಹೀಗೆ ನಮ್ಮಲ್ಲಿ ಹಣದ ಕಂತೆಯನ್ನು ಕಬಾಟಿನಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲದೆ ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೇವೆ ಅಂತ ಅಂದುಕೊಂಡವರಿದ್ದಾರೇನೋ. ಆದರೆ ಈ ವಿದ್ಯಾರ್ಥಿ ವೇತನ ಹನಿ ಹನಿ ಸೇರಿ ಹಳ್ಳಾದದ್ದು. ಅನೇಕ ದಾನಿಗಳು ಅವರ ಕೊಡುಗಿದೆ, ಒಪ್ಪಿಕೊಳ್ಳೋಣ. ಅದರ ಜೊತೆಗೆ ಅನೇಕ ದಾನಿಗಳ ಪ್ರೀತಿಯಿಂದ, ಸಮುದಾಯದ ಮಕ್ಕಳ ಪ್ರೀತಿಯಿಂದ ಕೊಟ್ಟದ್ದು, ಎತ್ತಿಡ್ಲಿಕ್ಕೆ ಸಾಧ್ಯ ಇಲ್ಲದೆ ಕೊಟ್ಟದ್ದಲ್ಲ. ಹಾಗಾಗಿ ಈ ಜವಾಬ್ದಾರನೇ ಅರಿಬೇಕು. ಒಂದಂತೂ ಸತ್ಯ, ಅವರು ಯಾರು ಇದನ್ನು ಪ್ರತಿಫಲಾಪೇಕ್ಷೆ ಮಾಡುವುದಿಲ್ಲ. ಆದರೆ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಇದು ಸಾಲ, ಅದೇ ಪದವನ್ನು ಬಳಸುವ, ಇದು ಸಾಲ. ಇದನ್ನು ತೀರಿಸುವುದು ಹೇಗೆ? ಪ್ರತಿಯಾಗಿ 2 ಸಾಧ್ಯತೆ. ಒಂದು, ಈ ಕ್ಷೇತ್ರದ ಚಟುವಟಿಕೆಯಲ್ಲಿ ಸಕ್ರಿಯರಾಗುವುದು. 2ನೇ ಸಾಧ್ಯತೆ, ಮುಂದೊಂದು ದಿವಸ ನನ್ನ ಸ್ವಂತ ಸಂಪಾದನೆಯ ಸಮಯದಲ್ಲಿ ಒಂದು ಪಾಲನ್ನಾದರೂ ಉಳ್ಳಾಲ ಕ್ಷೇತ್ರದಲ್ಲಿ ನಡೆಯುವ ವಿದ್ಯಾರ್ಥಿ ವೇತನಕ್ಕೆ ಕೊಡುವುದು. ದಯವಿಟ್ಟು ತಲೆಯಲ್ಲಿಟ್ಟುಕೊಳ್ಳೋಣ, ಕೊಡುವುದು. ಆಗ ಈ ಋಣ ಸಂದಾಯ ಆಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಪಿತೃಋಣ, ಋಷಿ ಋಣ, ಮಾತೃಋಣ ಎಲ್ಲ ಇದೆ ಅಂತ, ಹಾಗೆ ಸಮುದಾಯದ ಋಣವೂ ಇದೆ, ಭಗವತಿಗಿರುವ ಋಣ. ಅದನ್ನು ದಯವಿಟ್ಟು ತೀರಿಸುವ ಕಡೆಗೆ ಆಸಕ್ತಿಯನ್ನು ಕೊಡೋಣ ಎನ್ನುತ್ತಾ ಮುಂದಕ್ಕೆ ಯಾರಾದರೂ ഇന്ന് അവിടെ കൊടുത്ത മൊത്ത ശരിയായിട്ടിരിക്കും, അവിടെ കൊടുത്ത സന്മാനം ശരിയായിട്ടിരിക്കും. ಆಯ್ದದು ಬಹುಮುಖ್ಯ ಭಾರೀ ಬೆಲೆ ಒಂದು ಪುರಸ್ಕಾರ ಹಾಕಿನರಿ ಮೊದಲು ಕಾಣ್ತಿನವರಿ ಊಟಕ್ಕೆ ಬಂದಿಟ್ಟು ಎಲ್ಲ ವಿದ್ಯಾರ್ಥಿಗ ಎತ್ರೇ ಪೊರಲಿ ಕಷ್ಟ ಇರ್ಕಟ್ಟು, ಎತ್ರೇ ಭಂಗ ಇರ್ಕಟ್ಟು, ಎತ್ರೇ ದೂರ ತವರವಟ್ಟು ಇನ್ನത്തെ ಟೈಮಲ್ಲಿ ಅವರು ಚೆಲ್ಲಿ ಟೈಮಲ್ಲಿ ಊಟಕ್ಕೆ ಬಂದಿಟ್ಟು ಅಲ್ಲಿ ಸರ್ ಚೆಲ್ಲಿ ಬೆಲಮೆ അതേ വിദ്യാർത്ഥി വന്നിട്ട് ഇരുന്നിട്ട് വന്നു അവിടെ ആ പീഠത്തിൽ ഇരുന്നിട്ട് ഒരു പുരസ്കാരം പടുന്നത് ബഹാമಯಲ್ಲಿ ಒಂದು ಯೋಗ್ಯತೆಯು പിന്നെ ಅದು നിങ്ങൾക്ക് മുന്നൊക്കെ പോണി ಒಂದು ಭಾರಿ ಬೆಲೆ ಒಂದು ಅದನ್ನು നല്ല ಬದಿಯಾಗಿಟ್ಟು ಕೊಡ್ಕೊಂಡು ಅಪ್ಪ ಇಪ್ಪ ಈ ಪುಳ್ಳರ ಮೀಟ್ಲಿ ഞങ്ങൾക്കുണ്ട് അത്ര ഉല്ലാസവും കാണുന്നില്ല കാണുന്നതിനൊക്കെ ചിർക്കാവട്ടു ಖುಷಿ ഒരു ಎಂಚೊಂಡು പോകുമ്പോൾ ಉಲ್ಲಾಸ ಅದೆಲ್ಲ ಪುಳ್ಳರು ಬಂದಿട്ട് ಪುರಸ್ಕಾರ ಹಾಕ್ಯಾರಿ അങ്ങനെ കുറച്ച് ಮಾರ್ಕ್ ಇರ್ತವರು ಖಂಡಿತ ತಾತ ಇಲ್ಲ ಅವರು ഞങ്ങളെന്താ അവളെ ഞങ്ങൾ കീളിമര എന്ത് നോക്കണില്ല ಅವರು നല്ല വിദ്യാർത്ഥിങ്ങമേ ഇനി നെക്സ്റ്റ് വരുമ്പോഴേക്കും ഇന്ന് ಜಾಸ್ತಿ ಆಳು ಬರೋಣ ഞങ്ങൾ ಚೀರುಂಬ ಶ್ರೀ ಭಗವತಿ ಕ್ಷೇತ್ರಕ್ಕೆ ಇನಿ ಎತ್ರ ಜಾಸ್ತಿ ಪ್ರತಿಭಾ ಪುರಸ್ಕಾರಕ್ಕೆ ಬಂದಂಥ ಪುಳ್ಳರು ನನಗೆಲ್ಲ ಸ್ಕಾಲರ್ಶಿಪ್ ಕೊಡ್ಕೊನ ನೇರ ಚಾಯ್ ఉన్నాయి ಐದು ದಿನ ವೆಜ್ ಬೇಕು ఉన్నాయి ఇప్పుడు చికెన్ కొత్త కోయి కరీన ಬೇಕು ಕೊಡ್ತೇವೆ ಎತ್ರ ಬೆಳವಣಿಗೆ ಇಲ್ಲಿ ಬಹುಶಃ ವಾಡ ಸ್ಕಾಲರ್ಶಿಪ್ನೋಡು ಈಗ ನಿರಿಕಲೆ ಎಂದು ಬರೀ ಪುರ್ಸ ಬೆಚ್ಚಿತು ಅಭಿಮಾನತುಲಿ ಕಿಟ್ಟಿಯ ಭಗವತಿ ಅಮ್ಮನ ಪ್ರಸಾದ ಅದು ಅಮೂಲ್ಯ ಚೆನ್ನಬಲ ಅಳು ಸುದರ್ಶನಿ ರಮೇಶ್ ಭಾರತೀಯ ತೀಯ ಸಮಾಜನ ಮಹಿಳಾ ವಿಭಾಗದ ಅಧ್ಯಕ್ಷೆ ಅಳೆ ಈ ಮಾತುಗಳಿಗೂ ಕೃತಜ್ಞತೆಯನ್ನು ಚೆಲ್ಲಿಕೊಂಡು ಇನ್ನು ಮುನ್ನ ಕಾರ್ಯಾಂಗಿ
ಕನ್ನಡದಲ್ಲೂ ತುಳುವಿನಲ್ಲೂ ಹೇಳ್ಬೋದು. ಬೇಡ ಯಾರಾದರೂ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಹೇಳೋದಾದ್ರೂ ಹೇಳ್ಬೋದು, ಭಾಷಾ ಸಮಸ್ಯೆ ಇದ್ದರೆ. ಮಧ್ಯಾಹ್ನದ ಊಟ ತಡ ಆದರೆ ನಾವು ಬೈಬೋದು. ಇವತ್ತು ಬೇಕಂತಲೇ ಆಟಿಲೋರಿನಾಳು ಇಟ್ಟದ್ದು. ಈ ಆಟಿಲೋರಿನಾಳು ಏನಿಲ್ಲ ಅಂದ್ರೂ 2 ಗಂಟೆ ಆಗ್ಬೇಕಲ್ಲ ಕಾರಣಕ್ಕೆ ಊಟ ಆಗಬೇಕಿದ್ರೆ ಆಗಲೇಬೇಕು. ಯಾಕಂದ್ರೆ ಬಡವು ಗೊತ್ತಾಗೋದು, ಆಟಿಡುತ್ತೀರಿ ಬಡವು ಅತ್ತೆ, ಹಸಿವು ಗೊತ್ತಾದ್ರೆ ಮಾತ್ರ ಆಟಿ ಗೊತ್ತಾಗ್ತದೆ. ಹಾಗೆ ಹೆದರಬೇಡಿ 2 ಗಂಟೆ ತನಕ ಆಗ್ತದಂತ. ಆದರೆ ಸ್ವಲ್ಪ ಮಟ್ಟಿಗೆ 40 ನಿಮಿಷ. ಹೇಳಿ. ಎನಪುದರ್ ಖುಷಿ ಬಂದು ಯಾನು ಈ ಸತಿ ಖಾಲಿ ವಿದ್ಯಾರ್ಥಿ ವೇತನದ ತೊಂದರೆ ಬೈದೀನಿ. ಮತ್ತೆ ನೆಕ್ಸ್ಟ್ ವರ್ಷ ಯಾನು ಎಂಕ್ನ ಭಗವತಿ ಕ್ಷೇತ್ರ 10th ಡೆಡ್ ಮಾರ್ಕ್ ದಿತ್ತದ ಎಂಕಲ್ನ ಭಗವತಿ ಕ್ಷೇತ್ರ ಹೆಮ್ಮೆ ಕನಕ ಪಂದ್ಯ ಪಂಪೆ ಬೊಕ ಇಂಚ ನಿಕ್ಕುಲು ಅಕ್ಲೆಗ್ ಸನ್ಮಾನ ಮನ್ಪನಾಗ ಇಂಕ್ಲೆಗ್ಲು ಒಂಜಿ ಆದರ್ಶ ಆಪು ನಮ್ಮಲ್ಲಿ ಇಂಚೆನೆ ಎಡ್ಡೆ ಮಾರ್ಕ್ ದೆತ್ತದು ನಮಕ್ ಅಂಚೆನೆ ಸನ್ಮಾನ ಮನ್ಪೊಡು ಪಂದು. ಸೊ ಇಂಕ ಒಂಜಿ ಎಡ್ಡೆ ಇನ್ಸ್ಪಿರೇಷನ್ ತಿಕ್ಕಿಲ್ಲ ಕಾಂಡಕ್ಲೆಗ್ ಒಂದು ಸನ್ಮಾನ ಮನ್ಪನಾಗ. ಥ್ಯಾಂಕ್ ಯು. ಇದು ಈ ಬಾರಿ ಮಾಡಿರೋ ಹೊಸ ಜೋಡಣೆ. ಇದುವರೆಗೆ ಇಂತಹ ವ್ಯವಸ್ಥೆ ಇರಲಿಲ್ಲ. ಅತಿ ಹೆಚ್ಚು ಅಂಕಗಳನ್ನು ವಿಶೇಷವಾಗಿ ಗುರುತಿಸುವಂಥದ್ದು. ಆ ನಿಲೆಟ್ಟು ಇದನ್ನ ಪಾತ್ರ ಇಂಕ್ಲೆಗ್ಲ ಪ್ರೇರಣೆ ಮಲ್ತಿನ ಪ್ರಯತ್ನ ಏರನ್ನ ಬೊಟ್ಟು ಮತ್ತು ಪಂಡ ಖುಷಿ ಆಗ್ತದೆ ಅಂಚಾದ ಸುಳ್ಮೇಲು ಇದಕ್ಕೆ ಎಡ್ಡೆಪ್ಪನು ಬಾಮಿ ಒಂದು. ಇನ್ನು ಮುಂದಕ್ಕೆ ಯಾರಾದರೂ ಆರಾಯಂಗು ಏರಾಂಡಲ್ಲ ಎನಿವನ್ 4 ಭಾಷೆಗಳಿಗೆ ಉಂಡೆ. ಕ್ಷೇತ್ರದ ಉಪಾಧ್ಯಕ್ಷರಾಗಿರುವ ಶ್ರೀ ದಿನೇಶ್ ಕುಂಪಲ್ ಅವರು ಉಪಸ್ಥಿತರಿದ್ದಾರೆ. ಭಾರತೀಯತೆಯ ಸಮಾಜವನ್ನು ಉಳ್ಳಾಳ ವಲಯವನ್ನು ಅನೇಕ ವರ್ಷಗಳಿಂದ ಬಹಳ ಗುರುತರ ಜವಾಬ್ದಾರಿಯಿಂದ ಮುನ್ನಡೆಸಿದವರು. ನಮ್ಮ ವೇದಿಕೆ ಮುಂಭಾಗದಲ್ಲಿ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಚಿರುಂಬ ಭಗವತಿಯ ಕಾರಣವರಾಗಿರುವಂತಹ ಶ್ರೀ ಮಂಜಪ್ಪ ಕಾರಣವರು ಉಪಸ್ಥಿತರಿದ್ದಾರೆ. ಅವರಿಂದ 2 ಮಾತುಗಳನ್ನು ನಾವು ನಿರೀಕ್ಷೆ ಮಾಡ್ತಿದ್ವಿ. ಅಚ್ಚ ಆಶೀರ್ವಾದ ಪೂರ್ವಕವಾಗಿ. ಆ ತಂಬ್ರಾಗಿ 4 ಪಾದకు శాసంగా ప్రణామన ఆకుంటూ അങ്ങനെ ഞങ്ങള గ్రామత దేవ సోమనాథ దేవుని పాలన తగ్గించుకుంటూ അങ്ങനെ ಇನ್ನಿಪ್ಪ ಉಳ್ಳಾಲ ಕ್ಷೇತ್ರದಲ್ಲಿ ಇನ್ನಿಪ್ಪ ಕೊರೆ ಆಂಗಿಪ್ಪ ವಿದ್ಯಾರ್ಥಿ ವೇತನ അങ്ങനെ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇನ್ನಿಪ್ಪ 5 ದಿನ ಹಾಕಿನರಿ. ಅದಿಪ್ಪ ಕೊರೆ ಪುಲ್ಲರಿಪ್ಪ ಅತಿ ಯಾರ ಮಾರ್ಗಕ್ಕಿಂತ ಪುಲ್ಲರಿಕಿನ್ನಿಪ್ಪ ಸನ್ಮಾನ ಪುರಸ್ಕಾರ ಹಾಕ್ಯಾರಿ. ಇನ್ನಿಪ್ಪ വേദിക്കലെടുക്കുന്നതിനുള്ള ഞങ്ങളെ ക്ഷേത്രത്തിൻ്റെ എല്ലാ പദാധികാരിക്ക് ഞാൻ ವಂದನಾക്കുന്നു. അങ്ങനെ ಬಂದಂಥ ಆ ವಿದ್ಯಾರ್ಥಿಗಳಿಗೆ ഞാൻ ವಂದನಾക്കുന്നു. അങ്ങനെ ಅವರೇ പുറന്തവർക്ക് ವಂದನಾಕೊಂಡು ಇನ್ನಿಪ್ಪ ಅಮ್ಮಡೆ ಈ ಮಣ್ಣಲ್ಲಿ ಕಿಟ್ಟಂತ ಆ ಪೈಸಾ ಇನ್ನು ചെറിയത് ಆಯಂಗೆ ಅದು ಪೈಸಾ ಅಲ್ಲ, ഞങ്ങൾക്ക് അമ്മയുടെ പ്രസാദ. ആ പ്രസാദಲ್ಲಿ പൈസಾ ഇന്ന് ഞങ്ങൾക്ക് ബൈറ്റത്തോളം ചിലവായിട്ട് പോകും. ആയെങ്കിൽ ആ പൈസ പ്രസാദം നിങ്ങൾ നിരച്ചെങ്കിൽ അത് ഞങ്ങളെ പൂർവ്വത്തിലോ ഞങ്ങാക്കുന്നಂಥ ಸರ್ವತೋ ಪಣಿക്ക് ಅಮ್ಮ അതിನ ಪೂರ್ಣ ಅನುಭವ ತರುವುದನ್ನ ವಿಶ್ವಾಸ. ಇನ್ನಿಪ್ಪ ഞങ്ങള ಕ್ಷೇತ್ರದಲ್ಲಿ കുറേ ಎಲ್ಲ ಕಾರ್ಯ ಇನ್ನು ಆಯ್ಕೊಂಡು ಇನ್ನಿಪ್ಪ ಎಲ್ಲರೂ ಚೆಲ್ಲರಿ ഞങ്ങളെ ಉತ್ಸವದ ಕಾರ್ಯ അങ്ങനെ ഞങ്ങളെ ಇನ್ನಿತರ ಕಾರ್ಯ ಎಲ್ಲ ಆಯ್ಕೊಂಡು അതിനെല്ലവೂ പുല്ലൂർ ഇന്ന് വന്നിട്ട് ചേരുന്നെങ്കിൽ നാളെ ക്ഷേത്ര നടത്തുന്ന പുല്ലൂർ നിന്ന ಕ್ಷೇತ್ರത്തിന്റെ ಜವಾಬ್ದಾರಿ ತಂದ പുല്ലൂർ നിന്ന ಇನ್ನು ಬರೇ ಬಂದಿಟ್ಟು ವಿದ್ಯಾರ್ಥಿ ವೇತನ ಹೊಡ್ಕೊಂಡು പോകുന്നಂಥ പുല്ലൂರಲ್ಲ, ನಾಳೆ ಕ್ಷೇತ್ರത്തിന് ಅಭಿವೃದ್ಧಿ ಹಾಕೋನು. അങ്ങനെ ഈ ക്ഷേത്രത്തിന് വഹിക്കണമെന്ന ജവാബ്ದಾರಿ നിന്നിരിക്കുന്നത്. ಇನ್ನಿಪ್ಪ ನಾನು ಯಾರ ಮುನ್ನಣಿ ಬಂದಿಲ್ಲ. ಇನ್ನಪ್ಪ പുല്ലൂർക്ക് രണ്ട് വിഷയന ചലങ്ങാനി പുറപ്പെടുന്ന ഇന്ന് ആണ് പിള്ളേരാവട്ടെ പെണ്ണ് പിള്ളേരാവട്ടെ ഇന്ന് പഠിച്ചിട്ട് തീർന്നಂಥ പണിയല്ല. പഠിക്കണം ചില ഇന്ന് ജനറേഷനിൽ കുറെ ഇന്ന് പഠിച്ചു വന്നെങ്കിൽ ആർക്കും വിലയില്ലാത്ത സ്ഥിതി. അങ്ങനെ ಅಲ್ಲಿ ಎಲ್ಲ പിള്ളേരും പഠിക്കണം, പഠിച്ചിട്ട് അവർ ഉന്നത സ്ഥാനമാനಕ್ಕೆ ഏറണം. ഏറിട്ടാകുമ്പോൾ ಇನ್ನಿಪ್ಪ ഞങ്ങള എത്ര കഷ്ടത്തില് ഞങ്ങള പോട്ടെങ്ക അപ്പ അമ്മ ഇന്ന് ഞങ്ങൾക്ക് അവര് ആക്കുന്നಂಥ ആ കാര്യത്തില് ഞങ്ങളെ ഇന്ന് നീത്ത കൊണ്ടുവന്നറി. നീത്ത കൊണ്ടിട്ടാകുമ്പോ ഞങ്ങൾ എത്ര കയറുന്ന എത്ര കയറിട്ടാകുമ്പോ
ಆ ಅಪ್ಪಮ್ಮನ ಬಯಸಾನ ಕಾಲದಲ್ಲಿ ಆರು ಆ ಅಪ್ಪಮ್ಮನ ಶ್ರದ್ಧಾಶ್ರಮಕ್ಕೆ ಆ ವೃದ್ಧಾಶ್ರಮಕ್ಕೆ ಇದ್ದಂತ ಪನಿನ ಆರು ಆತಂಡ പെണ്ണ് അങ്ങനെ ഇന്നിപ്പ പെണ്ണ് പിള്ളേർക്ക് ഞാൻ ഞങ്ങളെ സമുദായ മുഖ്യയിൽ ഞാൻ പ്രാർത്ഥന ഇന്നിപ്പ ഇന്നിപ്പ കുറെ പെണ്ണ് പിള്ളേര് ഏതെಲ್ಲ ರೀತಿಯಲ್ಲಿ ಅವರೇ ಮನಸ್ಸಿಗೆ ಬದಲಾಯಿತು ಇನ್ನು ಅನ್ಯ ಮತಕ್ಕೆ ಮತಾಂತರ ಅನ್ನೋ ಈ ಕಾಲ നിങ്ങൾ ഏതിനും ആശപ്പെടതെ ഞങ്ങളെ മതാന്തരക്ക് പിള്ളേര് പോകാതെ ഞങ്ങളെ എന്ത് ബലത്തനുണ്ടാ അതിനമ്മ ചേരുക്ക് നടപ്പിക്ക് ഞങ്ങളെ ആ അപ്പമ്മന്റെ മാർഗദർശനം എങ്ങനുണ്ടാ അതിന് അനുസരായിട്ട് നിങ്ങൾ ഇരിക്കി അങ്ങനെ ഈ ക്ഷേത്രത്തിന് ഇനി മുന്നേക്ക് നിങ്ങളെ എല്ലാ പ്രോത്സാഹം നിങ്ങളെ ഭാഗ്യ ഞങ്ങൾക്ക് അകറ്റ ഇന്ന് ഇന്നിപ്പ ഇവിടെ ഇരുന്നവരെല്ല അധികാര ആക്കേണ്ടില്ലാರಿ നാളത്ത ഈ ക്ഷേത്രത്തിന് അധികാരാക്കുന്നവര് നിങ്ങൾ എല്ലാവരും വന്നിട്ട് കൈ ജോഡിച്ചെങ്കിൽ മാത്ര ഈ ക്ഷേത്ര ബലതു അങ്ങനെ ആയിട്ട് നിങ്ങളെല്ലാവരും കൈത്താത്തിട്ടുണ്ടെങ്കിലിപ്പ ഈ അമ്മന്റെ കിഞ്ചിത് പ്രസാദന നിങ്ങൾ സ്വീകരിച്ചിട്ട് ഞങ്ങളൊരു വലിയ ആളാന്ന് ചെല്ലോ വിശ്വാസത്തിൽ ഈ മണ്ണിൽ പോകുന്നു ആവട്ടെ നിങ്ങൾ ഇനി മുന്നൊക്കെ പഠിക്കുന്ന പഠിപ്പിനി അമ്മന്റെ പൂർണ്ണാനഗര ഇരിക്കട്ടെ അതിൽ അമ്മന്റെ ആശീർവാദം ഇരിക്കട്ടെ അതിൽ അമ്മ നിങ്ങൾക്ക് സരസ്വായിട്ട് ഒരിയായിട്ട് ആവട്ടെ നിങ്ങളെ ഭവിഷ്യ ഉജ്ജ്വലമായിട്ട് ചെല്ലുന്ന ന്യായത്തിന്റെ ഒക്കത്തെ നിങ്ങൾക്കെല്ലാവർക്കും അഭിനന്ദന ആക്കണ്ടു ഇന്നിപ്പ ഗണ്ട് ന്യായത്തിന് അവകാശം വന്നಂತ നിങ്ങളെ സമിതിക്ക് അങ്ങനെ അമ്മക്ക് സാഷ്ടാംഗ പ്രണാമം ചൊല്ലിക്കൊണ്ട് ഞാൻ ന്യായത്തിന് കിട്ടുന്നത് ഞങ്ങളുടെ മനസ്സിലെ പ്രാർത്ഥನೆ ഞങ്ങൾക്കുള്ള ಅರಿಕೆನ ತಮ್ರಾಟಿ ನೇರು ಮಾರಲಿ ಅರಿಕೆ ಹಾಕಿನದು ಇದೇ ಸ್ವರಲಿ ಇದೇ ಕಾರಣಚ್ಚ ಇರುವರ ಕಾರಣವರು ನಂಗೆ ಉಳ್ಳ ಬೆಲ್ಲೆ ಕೀರ್ತಿ ಆನೈರ್ಕಮ್ಮಕ ಅವರು ಬಿರ್ಸಬೆಚ್ಚಿತಾಕಿ ಆಶೀರ್ವಾದ ಆಚಾರಪಟ್ಟವರೆಲ್ಲರೂ ಸೇರ್ಪಿಚಿತಾಕಿ ಅನುಗ್ರಹವನ್ನು ನಂಗೆ ನಿರ್ಚ ವಿಶೇಷವಾಯಿತು ಚಿಲ್ಲೆ ಜಂಡ ಮಾತು ಸಮುದಾಯನೇ ಬೆಲ್ಲೆದು ಈ ನನಗೂ ಅದು ಕಾಣನ್ನೋದು ಸಂಸ್ಕಾರದಲ್ಲಿ ರಾಮನೂ ಯವತುಣೈ ರಾವಣಕ್ಕೂ ಯವತುಣೈ ಕೊರತುಣಂಜದು ಸಂಸ್ಕಾರ ಅನ್ನೋದು അങ്ങനായിട്ട് ರಾಮ ಹೀರೋ ಆಯ ರಾವಣ ವಿಲನಾಯ അതേപോലെ ഞങ്ങളെ സംസ്കാരಕ್ಕೆ ಕೊರತೆ ಅಪ್ಪಮ್ಮನ ಕೇರಿತೋಳು ನೋಕನ ಬಲ್ತ ನಲ್ಲ ಬುದ್ಧಿ ವೇಣು ಚೆಲ್ಲ ನಲ್ಲೆ ಈ ಕಾಲಕ್ಕೆ ಪುಳ್ಳೋರ್ಕು ಬೇಣ್ಣ ಬಲ್ತ ಮಾತು ಕೊಡ್ತ ಕಾರಣಚ್ಚ ಕೊರಿ ತಾಟಿ ಬುಟ್ಟಿ ತದ್ದು ವೇದಿಕೆಯಲ್ಲಿ ಹಾಕೊಂಡುಳ್ಳ ವಿಶೇಷವಾಯಿತು ಎಂದು ಸಮುದಾಯದ ವಿಚಾರ ರಾಜಕೀಯ ವ್ಯಕ್ತಿಗಳಿಗೋ ಸಮುದಾಯಕ್ಕೋ ಬಾಕಿಯುಳ್ಳವರೆದುರಮೋ ಮಾಧ್ಯಮಮೋ ಅಲ್ಲಿ ಚೆಲ್ಲೋಣಲ್ಲಿ ನಿರ್ಭೀಡಲ್ಲಿ ಚೆನ್ನ ಒಂದು ವ್ಯಕ್ತಿತ್ವ ಅಲ್ಲಿ ನನಗೆ ಪ್ರಾಮಾಣಿಕವಾಯಿತು ಒಪ್ಪೋದು ಸಮುದಾಯಕ್ಕೆ ಬೆಳೆದು ಈ ಮುನ್ನಡೆ ಪಣಿ ಹಾಕೊಂಡು ಬಂದ ದಿನೇಶ್ ಅಣ್ಣ ಮೆಟನ್ 9 ತಾರೀಕಿಗೆ ಆಗಸ್ಟ್ 9ಕ್ಕೂ ഒരു ചേറുലി നാളിന് ಕಾರ್ಯಕ್ರಮ നടക്കുന്നു മാടൂരിൽ നീലിപ്പാവ് കണ്ടത്തിൽ കഴിഞ്ഞാണ്ട് നടന്നത് ബാരുബില്ല കീർത്തേನೆ അയ്യ അങ്ങനത്തേന ഉള്ളാലത്തെ തീയ സമാജവും ഒരു ആക്കിത്ത് ഞങ്ങളുടെ ആൾക്കാർക്കೂ ചേർക്കളി ആക്കാൻ സാധ്യാನು തീയരെ കൂട്ടുകളി ചെന്ന ರೀತಿയിൽ ആക്കിത്ത് കാണിച്ചത് ഇതേ ദിನೇಶ್ ಅಣ್ಣ ಪಿನಾಳೆ തീയ ಸಮಾಜ ಸೇವಾ അങ്ങനെ ആയിട്ട് ആ മാതരിനെ നിറനപിച്ചുകൊണ്ട് അയാളൊരു രണ്ട് മാತು ബ്രഹ്മശ്രീ നാരായണ ഗുരുസ്വാമിൻ്റെ ആശീർവാദം എടുത്തുകൊണ്ട് അങ്ങനെ തമ്പ്രാട്ടിൻ്റെ ആശീർവാദം നീങ്ങുകൊണ്ട് നാളെ അച്ഛന്മാർക്ക് ഗുരുക്കാരന്മാർക്ക് അഡ്വീനുണ്ട് ವೇದಿಕೆയുള്ള ಎಲ್ಲ ಅಧ್ಯಕ್ಷರು ಮುಕ್ತೇಶ್ವರು ಎಲ್ಲ ಪದಾಧಿಕಾರಿಗೆ ನಮಸ್ಕಾರ ಕೊಡ್ಕೊಂಡು ಇನ್ನು ವಿದ್ಯಾರ್ಥಿ ವೇತನ ಎಡ್ಕೊಂಡು ಬಂದಂತೆ ಪ್ರಸಾದ ರೂಪದಲ್ಲಿ ವಿದ್ಯಾರ್ಥಿ ವೇತನ ಎಡ್ಕೊಂಡು ಬಂದಂತೆ ಎಲ್ಲ ഞങ്ങളെ എല്ലാ പെണ്ണു മക്കാവട്ടെ ആൺമക്കാവട്ടെ അവരെ പുറക്കാർക്ക് എല്ലാവർക്കും അമ്മമാർക്ക് അച്ഛന്മാർക്ക് നമസ്കാരം കൊടുത്തുണ്ടോ ഇന്ന് ബഹുശാ ഞങ്ങൾക്ക് ആണ്ടിൽ വർക്ക ഞങ്ങൾ എല്ലാവരും അവർക്ക് ಸೇರ್ಪಿക്കുന്ന ಕಾರ್ಯಕ್ರಮವು ಇದು ವಿದ್ಯಾರ್ಥಿ ವೇತನ ವರಿ ಕಾರ್ಯಕ್ರಮ ಬಹುಶಃ ഞങ്ങൾക്ക് 5 ആണ്ട് ಕೊರಕ ಮಾತ್ರ ഞങ്ങൾ ಈ ಕ್ಷೇತ್ರದಲ್ಲಿ ഒരു ಜನರಲ್ ಬಾಡಿ നടക്കുന്നു എല്ലാ ಮೆಂಬರ್ನವರ ಬಿಡಿക്കുന്നಂತ ಕಾರ್ಯಕ್ರಮ അതിന് അലക്കേന് ആണ്ട് ಕೊರಕ നിങ്ങളെല്ലാവരും ഞങ്ങൾ ವೇದಿಕೆಯಲ್ಲಿ ಅವತ್ತು ಕೂಡ ಒಕ್ಕಟ್ಟು ಸೇರ್ക്കുന്ന ഒരു ಕಾರ್ಯಕ್ರಮമായിട്ട് ഇരിക്കുന്നത് വിദ്യാರ್ಥി ವೇತನ ಬಹುಶಃ ಈ ഒരു ವೇದಿಕೆಯಲ್ಲಿ ಭಾಷಣಕಾರರು ಕೊರಡಿ ಉಂಡೇನು ಎಲ್ಲ ಅತಿಥಿಮಾರ ಭಾಷಣನ ನಿರೂಪಕರ ರೂಪದಲ್ಲಿ ಬಹುಶಃ ಅರುಣ್ ಕುಮಾರ್ ಹಾಕಿಟ್ಟು ಆರು ಅತಿಥಿಮಾರು ಒಂದೆಲ್ಲ ಮುಂಡಿದಾರೆ ಅವನ್ನೆಲ್ಲ ಅಲ್ಲಿ ಮುಂದಿಟ್ಟಾಗಿ ನಮ್ಗೆಲ್ಲ ಮುಂದೆ ಬಾಕಿ ಬೇಕಿತ್ತಲ್ಲ ವಿಶೇಷವಾಯಿತು ನಾನು ಇನ್ನು ಬಂದ ಪುಳ್ಳರ ಗಮನಕ್ಕೆ ಕೊಂಡ್ರೆ ಬಹುಶಃ ಈ ಅರುಣ್ ಕುಮಾರ್ನ ನಂಗೆ
ಎಲ್ಲರೂ ಟಿವಿಲಿ ಬೇರೆ ಬೇರೆ ಕಾರ್ಯಕ್ರಮ ಮಸ್ತ್ ನಂಗೆ ನೋಡ್ಕೊಂಡಿಲ್ಲ. ಐಲಕ್ಕೆ ಮುಖ್ಯ ಕಾರಣ ಇದೆ ಈ ತಮ್ರಾಟಿನ ಈ ವೇದಿಕೆ. ಇನ್ನು ಚೆಲ್ಮ ಅಯಲು ವಿದ್ಯಾರ್ಥಿ ಇಟ್ಕೊಂಬ ಅಯಲು ನಿಂಗಳ ಸಭಾನ ಇನ್ನು അങ്ങനെ ಅರುಣ್ಕುಮಾರ್ നിങ്ങളെ ഓർത്തോടത്തന്നെ വിളിച്ച് അങ്ങനെ വിളിച്ചിട്ട് ആ സഭനെ അയാളെ വിദ്യാർത്ഥി വേത്തന്റെ അഭിപ്രായ ചെല്ലിയ മൈക്ക അന്ന് സ്റ്റാർട്ടായ മൈക്ക ഇന്നോള കൈകായിട്ടില്ല. അങ്ങനെ വിദേശത്തിൽ ഞങ്ങളെ ഒരു തീയറെ കിടവ് പോയിട്ട് ഒരു പ്രദർശനം കൊടുക്കുന്നു. വലിയ വലിയ മുണ്ടാസുമാരെ വലിയ വലിയ ഗുത്തുന്നവരെ എതിർലി അവർക്ക് ഞങ്ങളെ ധാർമ്മികമായിട്ട് ധാർമ്മിക ഒരു എഴുത്ത് കൊടുക്കുന്ന അവിടെ ഒരു ആളായിട്ട് വിദ്വാംസ എന്ന രീതിയിൽ അവർക്ക് ഒരു നല്ല ഭാഷണ കൊടുക്കുന്ന അരുൺകുമാർ ഞങ്ങളെ എമ്മിന്റെ പുത്ര ചെല്ലെങ്കിൽ തപ്പാവാണ്. ഞങ്ങളെ സമാജത്തിൽ മസ്താള് നല്ല നല്ല സാധനാക്കിയവരുള്ളത് ഇന്ന് കാരണച്ച ചെല്ലി പിള്ളേരെല്ലാം വലിയ പിന്നെ എങ്ങനെ ഇരിക്കണു, സംസ്കാരം എങ്ങനെ വേണു, എങ്ങനെ മിന്നത്തെ ജീവനം എങ്ങനെ ഇരിക്കണമെന്ന് ഉണ്ട്. അങ്ങനെ ഇപ്പം മസ്ത് ഞങ്ങൾ കണ്ടീഷൻ എന്നല്ല മസ്ത് ഞങ്ങളെ പെണ്ണു പിള്ളേർക്കും ഇപ്പം മംഗളത്തിന് ഫാമിലി ആണ് പിള്ളേറിനെ സട്ടാണ് ഭാരി കൊറടി അതിലൊക്കെ വേണ്ടിട്ട് ഞങ്ങൾ മസ്ത് ആലോചന. ഞങ്ങൾക്ക് ഒരു 4-5 ഫോൺ വരുന്നു, പെണ്ണുണ്ട നാനുണ്ടാന്ന് ആരും കേൾക്കുന്നില്ല, പെണ്ണുണ്ടാന്ന് ഇങ്ങനെ ഒരു ആലോചന ആക്കുമ്പോൾ അതിനെ മുഖ്യമായിട്ട് ഒരു കാര്യരൂപക്ക് തന്നെ ഞങ്ങളെ മോഹൻ തുമ്പെ ഞങ്ങളെ തീയ ಕಂಕಣ ಭಾಗ್ಯ ಹಾಕಿಟ್ಟು ഞങ്ങളെ ഒരു വലിയ ಹಿರಿಯರ ಅಪ್ಪಮ್ಮಂಡೆ ತಲೆಕೊಚ್ಚನ ಉಮ್ಮುಡಿ ಕೊರಡಿ ಹಾಕಿನಿ എന്ന് ചെല്ലുമ്പോൾ അവരെ ആണ് വാടുണ്ട് പെണ്ണ് വാടുണ്ട് ജോഡൻ ആക്കിയിട്ടായിരുന്നു. അയാൾ പിന്നെ അതിന്റെ ബാക്കിക്ക് പോകണില്ല, ബാക്ക്ഗ്രൗണ്ടെല്ലാം ഞങ്ങൾ നോക്കണം. അങ്ങനത്തെ ഒരു സാധനകാര അതൊരു സാധനമേ വലിയൊരു സാധന അയാളോട് ഞങ്ങൾ ഇന്ന് മുഖ്യമായിട്ട് ഞങ്ങൾ ഗുർത്തിച്ചിക്കോണു. വലിയ ഇന്ന് സംസ്കൃതത്തിൽ ഒരു പാട്ടാക്കുന്ന ഒരു യൂത്ത് പഠിപ്പിക്കുന്ന അങ്ങനത്തെ ഒരു കിടവണ ഞങ്ങൾ ഇന്ന് നോക്കാം. ಬಹುಶಃ ಈ ಕಿಡವನ ನಂಗ ಆಗಸ್ಟ್ 23 ತೀಯ ಸೇವಾ ಸಹಕಾರ ಸಂಘದ ದಶಮಾನೋತ್ಸವ ಬೆಳ್ಳಿಯವರಿ ಕಾರ್ಯಕ್ರಮ ಇಡೀ ನಾಳೆ ಕಾರ್ಯಕ್ರಮ ಇಲ್ಲಿ ಶಿವಗಿರಿ ಸ್ವಾಮೀಜಿ, ವಿನಯ ಗುರುಜಿ പിന്നെ 2-3 ಸಚಿವರಿನವರು ಎಲ್ಲ MLA MP-ಮಾರೆಲ್ಲ ಭಾಗವಹಿಸಿದ ಕಾರ್ಯಕ್ರಮ ಉಂಟು. ಆ ವೇದಿಕೆಯಲ್ಲಿ ಆ ಕಿಡವನ ಇನ್ನು ನಂಗೆ ಸನ್ಮಾನ ಖಂಡಿತ ನಂಗೆ ಹಾಕಿಟ್ಟು ಗುರುತಿಸಿದ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. അങ്ങനെ ഞങ്ങളെ ജണ്ട ആണ്ട് ഞാൻ ഉപാധ്യക്ഷ ആയിട്ട് അധ്യക്ഷര് പിന്നെ മുക്തേശ്വർ പുതിയ കമ്മിറ്റി ഞങ്ങൾ ಬಂದಿನಿ ಜಂಡಾಂಡಲ್ಲಿ ನಂಗೆ ನಿಂಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಬಹುಶಃ ಭಾರಿ ಸ್ಪೀಡಲ್ಲಿ ನಿಪ್ಪಟ್ಟು ಅರುಣುಲ್ಲ ಚೆಲ್ಲಿ ನಂದೇನಲ್ಲಿ ಉಮೇಶ್ ಅನ್ನ ಒಟ್ಟು ಸುರೇಶ್ ಅನ್ನ ಒಟ್ಟು ಬೆಳೆ ಪೈಸನವರು ಉಳ್ಳವೆಲ್ಲ ಕೂಡ ಕಾಣುന്നു. ಬಹುಶಃ അങ്ങനല്ല, ഭാരി സ്പീഡില് ജണ്ടാണ്ടില് കോടിക്കട്ടലെ ഇവിടെ അഭിവൃദ്ധി ആക്കി. ഇന്ന് നിങ്ങൾ കാണുവര് ഒരു 45 ലക്ഷം രൂപ മിന്നത്തെ കടന കൊടുത്തിട്ട് ഇന്നത്ര താന്ത് എങ്ങനെ അഭിവൃദ്ധിയായിനി അത് എതിര് പൊങ്ങുന്ന ബാതിലാവട്ടെ, തമ്പ്രാട്ടിന്റെ മാടിന്റെ കഞ്ചാവട്ടെ, അങ്ങനെ ഡോറാവട്ടെ, ഇന്റർലോക്ക് ആവട്ടെ എല്ലാം വിവിധ നാളെക്കൊണ്ട് റെഡിയാണ്. ഞങ്ങൾ പറഞ്ഞുകൊണ്ടില്ല ഇനിയും നോക്കൊണ്ടില്ല ഇനി അഭിവൃദ്ധി ഇനി എന്താക്കണം ഇങ്ങനത്തെ ഒന്ന് പദാധികാരി ആയിട്ട് അധ്യക്ഷത്തിന്റെ മുക്തേശ്വർ ജണ്ടാൽ ഞങ്ങൾക്ക് ಬಂದಿದೆ. ഞങ്ങളെ ಬಹುಗಳ ಬಾಧ್ಯ ಚೆಲ್ಲಿಗೆ ತಪ್ಪವನ್ನು ಇನಿಯೂ ತಮ್ರಾಟಿ ಅವರಿಗೆ ಇನ್ನತ್ರ ಈ ತಮ್ಮ ಕ್ಷೇತ್ರನ ಬೆಳಗಿನಂಗಿತ ಶಕ್ತಿನ ಆ ತಮ್ರಾಟಿ ಕೊಡ್ಕಟ್ಟು ಅವ್ರ ಒಗಟ ನಂಗೆ ಸಾಥ್ ಕೊಡ್ತೀನಿ. ಅವರ ಬದಿಯನ್ನು ನಂಗೆ ಖಂಡಿತವಾയിട്ട് ಉಳ್ಳ ಚೆಲ್ಲನೆ ವಿಶ್ವಾಸನ ನಾನು ವ್ಯಕ್ತಪಡಿಸಿದೆ. അങ്ങനെ ടൈം ഇല്ല, പഠിച്ചുകൊണ്ടുണ്ട്, എല്ലാവർക്കും എനിക്ക് ಗೊತ್ತುಂಟು. ഏറെ മുന്നണി പോല 2 ವಿಷಯ എൻ്റെ പിള്ളേരിൽ ഞാൻ ചെന്നതിത്രേ. ಬಹುಶಃ പഠിക്ക് നല്ല പഠിക്ക് മാർക്ക് എടുക്ക് എല്ലാം ഒക്കും. അതിന് മാർക്കേ ಬಂಡವಾಳ ಅಲ್ಲ, മാർക്ക് കിട്ടിയില്ല ചെല്ലിട്ട് ഒരു മാർക്ക് ಕೊರಡಿ ചെല്ലിട്ട് ഞങ്ങ ഒന്ന് ಆ ಸಂದರ್ಭದಲ್ಲಿ ಒಂದು ಕಠಿಣ ಒಂದು ಕಂಡಪಟ್ಟ ಬೇಜಾರಾವು ಒಳ್ಳೆ ಎಲ್ಲ ಮಾರ್ಕ್ ಫೈಲಾನ പിള്ളേർ ಭಾರಿ ಕೊರಡಿ ಇಪ್ಪ ಎಲ್ಲ ಯಾರ ಕೊರಡಿ ಹಾಕಿದ ಮಾರ್ಕ್ ಕೊರಡಿ ಇರ್ತ പിള്ളേರು ಖಂಡಿತವಾയിട്ട് അങ്ങനത്തെ ಒಂದು ಜೀವನത്തിന്റെ ಒಂದು ಅವಶ್ಯವಾದ ವಸ್ತು ಆ ಜೀವ ಇರ್ತೊಂದಂಗಂತೆ ಆತ್ಮಹತ್ಯೆ ಆಗಿದ್ದಂಗಂತೆ ನಂಗೆ ಅವಕಾಶ തമ്പ്രാട്ടി തന്നിട്ടില്ല. എന്തായെങ്കിൽ നിങ്ങൾക്ക് ബേജാറായ ആരിലെങ്കിൽ ചെല്ലി ഫ്രണ്ട്സിൽ ചെല്ലി ഇല്ലെങ്കിൽ ഓടക്കായങ്ങ ആണ് പിള്ളേരോട്ട് പെണ്ണു പിള്ളേരോട്ട് ഒരു ജന്മനാൾ ഓടക്കായങ്ങ പോയിട്ട് ഇരിക്കി. അല്ലാതെ ജീവൊന്നും എടുത്താൽ പോകണ്ട. മസ്താളെ ഞങ്ങൾ നോക്കൊണ്ടില്ല. എല്ലാ സഭയിൽ എല്ലാ വിഷയത്തിൽ എല്ലാ ശാലയിലാവട്ടെ ഏതേ ഒരു ಕಾರ್ಯಕ್ರಮವಾಗಟ್ಟಿ ಎಲ್ಲ ವಿಷಯನ പുള്ളവർക്കാവട്ടെ അതിൻ്റെ സന്ദേശം കൊടുക്കുന്നവർ ഈ ഒന്ന് ಸಂದೇಶ ಎಂದು ಚೆಲ್ಲ ನಾನು ನಿಂಗೆ ಚೆಲ್ಲ ಸಂದೇಶ ಚೆಲ್ಬ ನಂಗೆ ಜೀವ ಎರ್ತೊನ್ನ ಸಮಯ ಬಂದಂಗೆ ಅಯ್ಯನ ಎങ്ങനെ ಎವರಡಾಕೋನು ಚೆಲ್ಲವರಿ ಕಾರ್ಯಕ್ರಮನ ನಿಮ್ಮೆ ಅಳವಡಿಸೋಣ ನಂಗೆ ഒരു ആത്മഹത്യ ആക്കാനി ബർമ്പ ನಂಗೆ ഒരു ತೊಂದರೆ ಅನ್ನು ബർമ്പ ನಂಗೆ അതിനെ എങ്ങനെ എവരടാക്കണു ഞങ്ങളെ ജീവൻ എങ്ങനെ ഒഴിക്കൊന്നു ചെന്ന ഒരു
ಕಂಡೀಷನ್ಗೆ ನಿಂಗಮೇ ಬರೋಣ ಎಂದಿನ ಚೆಲ್ಮ ನಾನು ಒಂದು ಶಪಥ ಹಾಕಿನಿ ಎಂದಿನ ಚೆಲ್ಮ ಆತ್ಮಹತ್ಯೆ ಹಾಕಿಯವರೇ ಮರಣ ಕೂಡ ನಾನು ಪೋನ್ಲ ಆತ್ಮಹತ್ಯೆ ಎತ್ರ ಕ್ಲೋಸ್ ಆತ್ಮಹತ್ಯಕ್ಕೆ ಮರಣ ಕೂಡ ನಾನು ಪೋನ್ಲ ഒരു ജന്മ മൂന്ന് മരണ ഒരു 10-20 ആണ്ടിൽ ജന്മ മൂന്ന് മരണ മാത്രം ഞാൻ പോയിനെ മരണಕ್ಕೆ അവർക്ക് ഞാൻ ಬೇರೆ ಹೆಲ್ಪ್ ಹಾಕಿನ ಆತ್ಮಹತ್ಯೆ ಹಾಕಿ ನಾನು ಮೀಡು ಕೂಡ ನೋಕನಿ ಪೋನ್ಲ അങ്ങനത്തെ ഒരു ಕಠಿಣ ನಿರ್ಧಾರ ನಾನು ಇರ್ತೇನೆ ಏನೇ ಜನ್ಮ അങ്ങനത്തെ ಸನ್ನಿವೇಶ ಎಲ್ಲರ ಜೀವನದಲ್ಲಿ ಬರ್ನ ಪುಳ್ಳೋರ್ಗೆ ನಿಂಗೆ ಮಾತ್ರ ಬರ್ನದಲ್ಲ ಪ್ರತಿ ಅಪ್ಪ ಅಮ್ಮಕ್ಕೆ ನಾಳು ಬರ್ನಂಗಂತೆ ಆತ್ಮಹತ್ಯೆ ಹಾಕಿನ ഒരു ವಿಷಯ നിങ്ങളെ അപ്പ അമ്മക്ക് നാളു പറഞ്ഞ് അവർ ആക്കുന്നില്ല അങ്ങനെ നിങ്ങളുടെ വലിയ സംഗತಿയല്ല ഇന്ന് ആര്യ ഒന്ന് ലവാക്കി അവർ കൈ ಕೊಡ್ತಾರಿ ಅಥವಾ ಪೈಸಾ ಇರ್ತಾ ಅವ್ರಿಗೆ ಕೊಡ್ತಿಲ್ಲ ನಾಳೆ ಕಡ ಉಂಡು ಚೆಲ್ಲಿಟ್ಟು ಆತ್ಮಹತ್ಯೆ ಹಾಕೊಂಡು ಇನ್ನು ಮಾರ್ಕ್ ಕೊರಡಿ ಬಂದ ಆತ್ಮಹತ್ಯೆ ಹಾಕೊಂಡು ಅಪ್ಪ ನೀವು ಅವ್ರಿಗೆ ಕಠಿಣ ನಿರ್ಧಾರ ಇರ್ತಲ್ಲ ನಾಳೆ ನೋಕ ಪಿನ್ನ ನೀವು ಹಂಗಂತ ವಿಷಯನ ಪಿನ್ನೋರ್ತಲ್ಲಿ ಚೆಲ್ಲಿಟ್ಟು ಶಾರ್ ಹಾಕೋಣ ಮಸ್ತ್ ಆಳು ಓದ್ತಿ ഇരുന്നിട്ട് ಅಥವಾ ಹೊರ್ತನೆ ರೂಮಲ್ಲಿ ഇരുന്നിട്ട് ಆಲೋಚನೆ ಹಾಕನೆ ಅಭ್ಯಾಸನ ಅಳಕ್ಕಿ അങ്ങനെ ആയിട്ട് ഞങ്ങളെ ഈ ഒന്ന് ക്ഷേത്രന്റെ പേരിന തീയ സമാജം എങ്ങനെ ഇരിക്കുന്നു ചെല്ലുന്ന തീരുമാനം നിങ്ങൾ എടുക്കി തീയ സമാജിന്റെ അഭിവൃദ്ധിക്ക് ഞങ്ങളെ സമാജന അഭിവൃദ്ധിക്ക് നിങ്ങൾ ചെറിയതായ ഒരു കാണിക്ക ഇവിടെ കൊടുത്തോണ്ടു ഇവിടെ മരുന്നുണ്ടു നയിച്ചുകൊണ്ട് തമ്പ്രാട്ടിനെ പണിയാಕೊಂಡು നിങ്ങളെ ಸೇವೆ ಕೊಡ್ತೊಂಡು ಈ ಒಂದು തീയ ಸಮಾಜನ ಒತ್ತಿങ്ങനെ ಶಿಖರಕ್ಕೆ ಕೊಂಡೋನು ಅದಲ್ಲದೆ എന്നത്തെ ಈ ಪುಳ್ಳರ ಅಡ್ಮಿಷನ್ ಸೇಮತಿ ನಾನು ಎಲ್ಲ ಮೀಟಿಂಗ್ ಚೆಲ್ನೆ ಅಡ್ಮಿಷನ್ ಆರಿಕೆ ನಿಂಗೆ ಶಾಲಕ್ಕೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಹಾಕುವ ಜಾತಿನ ಕರೆಕ್ಟ್ ಮೆನ್ಷನ್ ಹಾಕಿ തീയ ചെലിട്ട് ಅಥವಾ മലയാളി ജില്ലവ ബൈച്ചാട് ഈ മൂന്ന് മൂന്നിൽ ഏതെങ്കിലും ഒന്ന് പേരിന മെൻഷൻ ആക്കി എന്നും ചെല്ലുമ്പോ ഇന്ന് ഞങ്ങൾ ആരും ഇപ്പൊ പേടിക്കൊന്നും നിന്നില്ല ഞങ്ങൾ ഇപ്പൊ കുറെ പിള്ളേരെ നോക്കൊണ്ടുള്ള ഞങ്ങളെ ജാತಿನ സുരേഷ് എന്ത് ബിറുവ സുരേഷ് ബില്ലവ ಅಥವಾ എന്നെങ്കിൽ ഞങ്ങളെ ജാതിനെ പേരിടണി ಅಥವಾ അവർക്ക് ഭാരി ഒരു ഇതാണ് എന്ന് ചെല്ലുമ്പോൾ ഞങ്ങൾക്ക് പേരിട്ട് ഞങ്ങൾക്ക് ചെറിയ ജാതി ഉള്ള ചെല്ലിട്ട് ഒരു ജിജ്ഞാസ പറഞ്ഞു അങ്ങനെ എന്ത് ജിജ്ഞാസ ഇല്ല ഞങ്ങൾ കർണാಟಕ ರಾಜ್ಯದಲ್ಲಿ 4 ಲಕ್ಷ ಆಳು ഞങ്ങളുള്ള ഞങ്ങളെ ജില്ലയിൽ 1.25 ಲಕ್ಷ ಆಳು തീയ ಸಮಾಜನ ಆಳು ಉಳ್ಳಾರಿ നിങ്ങൾ ആരും പേടിക്കൊന്നുമില്ല ഞങ്ങൾ ഒരു ಒಗ್ಗಟ್ಟಾಗಲ್ಲ ಮಾತ್ರ ಒಗ್ಗಟ್ಟಾಗಿ ഞങ്ങൾ ಹತ್ರ ಬೆಲೆ ಶಕ್ತಿ ಬೇರೆ ಏನೂ ಇಲ್ಲ ಪ್ರತಿ ಪೊರಲಿ തീയ ಸಮಾಜನ ಪುಳ್ಳರು ತನ್ನ ಸಮಾಜದ പേര് ചെല്ലಂತ ಶಕ್ತಿ ತಮ್ಮರಿಗೆ ಕೊಡ್ಕರ್ ചെയ്തിട്ട് എനിക്ക് തന്നಂತ ಅವಕಾಶಕ್ಕೆ ವಂದಿಸಿದ್ದೇನೆ ഞാൻ ನಿಮಗೆ ನಮಸ್ಕಾರ ഞങ്ങൾ നോക്കിയിട്ട് പഠിക്കോളൂ ഏ വ്യക്ತಿ ನಿರಂತರ ಸಕ್ರಿಯ ಬ್ಯುಸಿ ಇರಿಕನೋ ಅವನು ಇಂಗಂತ ಆಲೋಚನೆ ಬರಲಿ ಸಾಧ್ಯವೇ ಇಲ್ಲ അതിൻ്റെ വേണ്ടിയിട്ട് ಇಡೀ ವಿಚಾರ ಅಡಿ ಹತ್ರ ಕರಾರುವಕ್ಕೂ ಅಂಕಿ ಅಂಶ ಸಹಿತ ಚೆಲ್ಲಿಂಜಲ್ಲಿನ ಅಳ ಹತ್ರ ಬ್ಯುಸಿ ಉಂಡು ಅಂತ ಅರ್ಥ ಆ ವಿಷಯದಲ್ಲಿ ಅವಳನ್ನು ನೋಕಿತು ಪಡಿಕಿನ ಕೊರೇ ಸಂಗತಿ ಉಂಡು ರಾಜಕೀಯ ಸಾಮಾಜಿಕ ಸಮುದಾಯ ಇಂಗನ ಪ್ರತಿ ವಿಷಯಲ್ಲೂ ನಿಷ್ಠೆಯಲ್ಲಿ ಪಣಿಯಾಕಿಕೊಂಡು ಬಂದ ದಿನೇಶ್ ಅಣ್ಣನ ಈ ಮಾತು ನಂಗೆ ನೇರಾಯ್ತು ಪ್ರೇರಣಾದಾಯಕ ಬರೀ ಚಪ್ಪಾಳೆನ ಮೂಲಕ ಅವಳಿಗೆ ಕೃತಜ್ಞತೆ ಸಂದಾಯಕ ಸರಿ ಸೂಚನೆ ഇന്നത്തെ ആട്ടിലൊരു നാളിലെ ഉച്ചക്കത്തെ ബീക്കക്ക് ആറാരി എന്തെങ്കിലും ഐറ്റം തിനസ് ഉണസിനെല്ലാം ആക്കിയിട്ട് കൊണന്നോ അവർ ഒരിക്കൽ ആ മധ്യനുള്ള ബേക്കൻ്റെ ഹാളിലൊടക്ക് പോകണില്ല അവിടെ ബേക്കಕ್ಕೆ ഇനി ഒരു 2 ഭാഷണ ಕಾರ್ಯಕ್ರಮ ಸಮಾಪನಕ್ಕೆ ಬರ್ನು അങ്ങനായിട്ട് അവർ ഇപ്പോൾ അവിടേക്ക് പോയിട്ട് നിൽക്കണം പിന്നെ നിങ്ങളെ ഐറ്റം ഏതിനും അവിടെ ഒരു സൂചന ആക്കണം പോകണമെന്ന് ഒരു സൂചന അങ്ങനെ ഇനി വരമഹാലക്ഷ്മി പൂജ നടക്കുന്ന സന്ദർഭത്തിൽ ഇവിടെ വരമഹാലക്ഷ്മി പൂജ ആണ് ಆ ಕಾರ್ಯಕ್ರಮದಲ್ಲಿ ನೀವು ಬೆಳ್ಳಿಯ ಸಂಖ್ಯೆಯಲ್ಲಿ ಭಾಗವಹಿಸೋಣ ಇದಕ್ಕೆ ಸಂಬಂಧಪಟ್ಟ ರಶೀದಿಲೆ ಕೂಪನ್ ಕೌಂಟರ್ಲಿ ಉಂಟು ನೀವು ಅಯ್ನ ಒರೊರಿ ಸೇವನಾಯಂಗೂ ಆಕಿತ ಸಹಕಾರ ಕೊಡ್ಕೊಡೋನು ಕೇಕನ ಬರ್ನ ತುಂಗ 9ാമത്തെ താരീഖ് ഞായറാഴ്ച 2ാമത്തെ ഞായറാഴ്ച മാടൂരിലെ നീലിപ്പാലുഗദ്ദയിൽ മാടൂർ താന്തര അടുത്തുള്ള നീലിപ്പാലുഗദ്ദയിൽ ഈ കഴിഞ്ഞ ആണ്ട് പോലെ ചേരലിവരി തീയര ചേരലിവരിൽ ഒരു നാൾ ചെന്ന ಕಾರ್ಯಕ್ರಮ 18 ತಾನ ಒಳಗೊಂಡಿತಾನು ಇಲ್ಲಿ ನಾವೆಲ್ಲರೂ ಕೈಯಾಂಡು ಭಾಗವಹಿಸಿನ ಈ ಆಂಡು ಇನ್ನತ್ರ ಆಳು ಅಧಿಕಾರ ಭಾಗವಹಿಸಿನ ಬಲ್ಲ ನಿങ്ങളെ ಆಸಕ್ತಿ ಪ್ರೋತ್ಸಾಹನ ಕೊಡ್ಕೊಂಡು ಪ್ರಾರ್ಥನೆ ಆಯ್ಕೊಂಡು ಬೈಕ ತೊಡಗಿತ್ಲ ಆಳೆಲ್ಲರೂ ಹೋಯರಾಂಡು ಐಟಮ್ ಹಾಕಿಯವರು ಮಾತ್ರ ಪೋಂಚಲ್ಲಿ ಐಟಮ್ ತಿನ್ನನುಳ್ಳವರು ದಯವಿಟ್ಟು ಹಿಡಿರಿಕ ನಂಗ ಎಲ್ಲರೂ ಸಭೆ ನೆನೆಸಿಟ್ಕೊಂಡು ಬಾಲ ಕಾರ್ಯಕ್ರಮ ಇನ್ನೊരു 2 ಮಾತಿನ ಮೂಲಕ ಎಂಡಾನು ಇಪ್ಪ ವೇದಿಕೆಯಲ್ಲಿ ഞങ്ങളുടെ ಕ್ಷೇತ್ರದ ಸದಸ್ಯರು ಕೂಡ നടക്കുന്ന ಪ್ರತಿ ಚಟುವಟಿಕೆಗೆ ನಿರಂತರ ಪ್ರೋತ್ಸಾಹ ಕೊಡ್ತಾನೆ ಮತ್ತು ಉಮೇಶ್ ಬೆಂಜನ ಪದ ಉಂಟು ಅಯಳೆ ಅತಿಥಿ ಸ್ಥಾನ ಒಂದು 2 ಮಾತು ಚಲೋನು ಅಯಳಲ್ಲಿ ಪ್ರಾರ್ಥನೆ ಪ್ರಪ್ರಥಮವಾಗಿ ತಾಯಿ ಭಗವತಿಗೆ ಪ್ರಾರ್ಥಿಸುತ್ತ ಕ್ಷೇತ್ರದ
ಇವತ್ತು ವಿದ್ಯಾರ್ಥಿ ವೇತನದ ಪ್ರತಿಭಾ ಪುರಸ್ಕಾರದ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಗೌರವಾನ್ವಿತ ಪೂಜಾ ಆಚಾರ ಭಟ್ಟರವರೇ, ಗುರಿಕಾರವರೇ, ಕ್ಷೇತ್ರದ ಮುಕ್ತೇಶ್ವರರೇ, ಕ್ಷೇತ್ರದ ಅಧ್ಯಕ್ಷರೇ, ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ವಿದ್ಯಾರ್ಥಿಯವರೇ, ಎಲ್ಲ ಪೋಷಕರೇ, ತುಂಬ ಸಂತೋಷ ಆಗ್ತದೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದು ಭಾಗವಹಿಸಿದಿರಿ. ಕಳೆದ ತುಂಬ ವರ್ಷದಿಂದ ವಿದ್ಯಾರ್ಥಿ ವೇತನವನ್ನು ನಾವು ಇಲ್ಲಿ ಕೊಡ್ತಿದ್ದೇವೆ. ಕಾಲಾಂತರದಿಂದ ಒಂದು 4 ವರ್ಷದಿಂದ ಕೊರೋನಾ ಸಂದರ್ಭದಲ್ಲಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಆದ ನಂತರ ಫಸ್ಟಿಗೆ ಬಂದ ಮಹಾಸಭೆ ನಂತರ ಹೊಸ ಆಡಳಿತ ಕಮಿಟಿ ಬಂದ ತಕ್ಷಣವೇ ನಾವು ಯಾವುದನ್ನು ನಿಲ್ಲಿಸುವುದು ಬೇಡ, ವಿದ್ಯಾರ್ಥಿಗಳಿಗೆ ನಮ್ಮ ಕ್ಷೇತ್ರ ಬೆಳಗಬೇಕು, ವಿದ್ಯಾರ್ಥಿನವರಿಗೆ ಪ್ರೋತ್ಸಾಹ ಕೊಡಬೇಕಂತ ನಿಟ್ಟಿನಲ್ಲಿ ನಮ್ಮ ಪ್ರಥಮವಾಗಿ ಕೊಟ್ಟಂತ ನಮ್ಮ ಈ ಸಭೆಯ ಆಡಳಿತ ಕಮಿಟಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿದ್ಯಾದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠ. ಏಕೆಂದರೆ ಅದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹದೊಂದಿಗೆ ಅವರಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವ ಸಹಕಾರಿಯಾಗ್ತದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಮಾಡಿದರೆ ಎಲ್ಲರನ್ನೂ ನಾವು ಬೇಕಾದವರನ್ನು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಬಹಳ ವಿಶೇಷವಾಗಿ ಇವತ್ತು ಅಭಿನಂದಿಸ್ತಾರೆ. ಅವರಿಗೂ ಕೂಡ ನಾನು ಕ್ಷೇತ್ರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಹಾಯಧನ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪರಿಶ್ರಮದಿಂದ ಉತ್ತಮ ವಿದ್ಯಾಭ್ಯಾಸ ಪಡೆದು ಉಜ್ವಲ ಭವಿಷ್ಯವನ್ನು ಪಡೆಯಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ತಾಯಿ ಭಗವತ್ ಮಾತು ಸಂಪೂರ್ಣ ಅನುಗ್ರಹ ಕೊಡಲಿ ಎಂದು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ. ಅಧ್ಯಕ್ಷರ ಮಾತು. ಅಧ್ಯಕ್ಷರು ಸಾಂದರ್ಭಿಕವಾದ ನಮ್ಗೆಲ್ಲರಿಗೂ ಆದರ್ಶ ಆಯೆ ಮಾತುಗಳ ಜಿಲ್ಲೆ ಉಮೇಶ್ ಅಣ್ಣಕೂರ ತಾಟಿ ಬಿಟ್ಟಿದ ಅಭಿನಂದನೆ ಜಿಲ್ಲೆ. ಪ್ರಿಯ ಮಿತ್ರರೇ, ಸಭಾಧ್ಯಕ್ಷೀಯ ಮಾತಿನತ್ತ ಬಂದಿದ್ದೇವೆ. ಇದಾದ ನಂತರ ವಂದನಾರ್ಪಣೆಯಾಗಿ ನಮ್ಮ ಕ್ಷೇತ್ರದ ಈ ಸಭಾಂಗಣದ ಹಿಂಭಾಗದಲ್ಲಿರುವಂತಹ ಅತಿಥಿ ಆತಿಥ್ಯದ ಕೊಠಡಿ ಏನಿದೆ, ಅಡುಗೆ ಕೊಠಡಿ, ಅಲ್ಲಿ ಇರುವಂತಹ ಅವಕಾಶದಲ್ಲಿ ಆಟಿಲೋರಿನಾಳು ಎಲ್ಲ ಭಕ್ಷ್ಯ ಭೋಜನಗಳನ್ನು ಜೋಡಿಸಿಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿರುವಂಥ ತಿನಿಸುಗಳು. ನೀವು ಅದನ್ನು ಸರಾಗವಾಗಿ ಸಕ್ರಿಯವಾಗಿ ಹೋಗಿ ಬಹಳ ಸಾವಕಾಶವಾಗಿ ಎಲ್ಲಿ ತರಾತುರಿ ಮಾಡದೆ ತಾವು ಅದನ್ನು ಸ್ವೀಕರಿಸುವಂಥ ಅವಕಾಶ ಇದೆ. ಸಭಾಧ್ಯಕ್ಷೆಯ ಮಾತಿನ ಕಡೆಗೆ ಬರಬೇಕು. ಸ್ನೇಹಿತರೆ, ಈ ಕ್ಷೇತ್ರದ ಕಳೆದ ಒಂದಷ್ಟು ವರ್ಷದ ಹಿಂದೆ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ನಿಯುಕ್ತಿಯ ಬಗ್ಗೆ ಒಂದಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಮತ್ತೆ ಅಧ್ಯಕ್ಷರಾಗಿ ಇನ್ನೊಂದು ನಿಯುಕ್ತಿಯಾಗುವ ಸಂದರ್ಭವೂ ಬಂದಿತ್ತು. ಕ್ಷೇತ್ರದ ಊರಿಯದ ವ್ಯಾಪ್ತಿಗೆ ಬರುವ ಗುರಿಕಾರರೊಬ್ಬರು ಕ್ಷೇತ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಹುದ್ದೆಗೆ ಇರುವಂಥ ಒಂದು ಅವಕಾಶ ಇತ್ತು. ಒಂದಷ್ಟು ಭಿನ್ನಾಭಿಪ್ರಾಯಗಳು, ಟೀಕೆ ಟಿಪ್ಪಣಿಗಳು ಸ್ವತಃ ಈಗಿರುವ ಅಧ್ಯಕ್ಷರಿಗೆ ಇತ್ತು. ಏಕೆಂದರೆ ಧಾರ್ಮಿಕ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿರುವ ಊರಿಯದ ಅಧಿಕಾರದಲ್ಲಿರುವಂತಹ ಅಧ್ಯಕ್ಷರೊಬ್ಬರು ಇಡೀ ಕ್ಷೇತ್ರವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಏಕಕಾಲಕ್ಕೆ 2 ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವೇ? ಆದರೆ ಭಗವತಿಯರ ಚಿತ್ತ, ನಾವೆಲ್ಲ ಕೊಟ್ಟ ಸಹಕಾರ ಮತ್ತು ಅವರ ಜೊತೆಗಾರರು, ಮುಖ್ಯವಾಗಿ ಪದಾಧಿಕಾರಿಗಳು ಜೊತೆಯಲ್ಲಿದ್ದಂತಹ ಸಹಕಾರದಿಂದಾಗಿ ಒಳಗಿನ ಕರ್ತವ್ಯ ಎಷ್ಟು ನಿಷ್ಠೆಯಿಂದ ಮಾಡಿದ್ರು, ನಂದೆ ಮನೆಯಲು ಊರ್ಯವನ್ನು ಎಷ್ಟು ನಿಷ್ಠೆಯಿಂದ ಮುನ್ನಡೆಸಿಕೊಂಡು ಹೋದ್ರು, ತೀಯಾ ಸಮಾಜದ ಪ್ರತಿ ಕಾರ್ಯಕ್ರಮಕ್ಕೆ ಹೇಗೆ ನಿಷ್ಠೆಯಿಂದ ಮಾರ್ಗದರ್ಶನ ಮಾಡಿದ್ರು, ಅಷ್ಟೇ ಕರಾರುವಕ್ಕಾಗಿರುವಂತಹ ನಿರ್ದೇಶನವನ್ನು ಕ್ಷೇತ್ರದ ಅಧ್ಯಕ್ಷರಾಗಿ ನಿರ್ವಹಿಸುವ ಭಾಗ್ಯ ಕೊಟ್ಟಿರುವುದು ಶ್ರೀ ಚಿದಾನಂದ ಗುರಿಕಾರಾನಂದೇವರಿಗೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಸಿಡುಕಿನ ವ್ಯಕ್ತಿ, ಆದರೆ ದುಡುಕಿನ ವ್ಯಕ್ತಿ ಅಲ್ಲ. ಇದು ನೀವು ಗಮನಿಸಬೇಕು. ಪ್ರತಿ ಚಟುವಟಿಕೆ, ಲೆಕ್ಕಪತ್ರ, ವಿಚಾರಗಳನ್ನು ಮತ್ತೆ ಮತ್ತೆ ಪ್ರಶ್ನಿಸಿ ಅದರ ಸೂಕ್ತ ಯುಕ್ತ ನಿರ್ಣಯ ಬರುವ ತನಕ ಹಠ ಹಿಡಿದು ನಿರ್ವಹಿಸುವಂತಹ ಅಧ್ಯಕ್ಷರು. ಒಂದು ಸಿಗ್ನೇಚರಿಗೆ ಒಂದು ಸಹಿ ಬೇಕಿದ್ರೂ ಅವರು ಇಲ್ಲಿಂದ ಸಾಕಷ್ಟು ದೂರ ಇರುವ ನಂದ್ಯಮನೆಯಲ್ಲಿಂದ ಬರಬೇಕು. ನಮ್ಮ ಒಂದು ಕಲ್ಪನೆ ಇದ್ದದ್ದು ಅಧ್ಯಕ್ಷರು ಸುತ್ತ ವ್ಯಾಪ್ತಿಯಲ್ಲಿದ್ದರೆ ಒಳ್ಳೆಯದು ಅಂತ. ಆದರೆ ಅಷ್ಟು ದೂರದಿಂದ ಇದ್ದು ಅವರ ಸಂಪೂರ್ಣ ವ್ಯಾಪ್ತಿಯ ಹೊರಗಿರುವ ಉಳ್ಳಾಳದ ಈ ಕ್ಷೇತ್ರವನ್ನು ನಿಭಾಯಿಸಿಕೊಂಡು ಬರ್ತಾರಂತ ಹೇಳಿದರೆ ಪ್ರತಿ ಶುಕ್ರವಾರ ಬಂದು ಹೋಗುವುದಕ್ಕೆ ಅವರಿಗೆ ಆಗುವಂತಹ ಸಮಯ
ಅವರ ಖರ್ಚು, ಅವರ ವಾಹನ, ಇದೆಲ್ಲವನ್ನು ನಾವು ಗಮನಿಸಬೇಕು. ಅಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷರಾದ ಮಟ್ಟಿಗೆ ಅವರೇನೋ ಶೇರ್ವಾನಿ ಹಾಕ್ತಾರೆ, ಕೋಟ್ ಹಾಕ್ತಾರೆ, ಅಧ್ಯಕ್ಷರ ಅಧ್ಯಕ್ಷಗಿರಿಯಲ್ಲಿ ಕಾಣಿಸಿಕೊಳ್ತಾರಂತಿದ್ರೆ ಅವರು ಇವತ್ತಿಗೂ ಗುರಿಕಾರರು ಎನ್ನುವುದಕ್ಕೆ ಮೊದಲ ಆದ್ಯತೆ ಕೊಟ್ಟು ಅದೇ ಶ್ವೇತ ವಸ್ತ್ರದಲ್ಲಿ ಹಲವು ಕಡೆ ಗುರುತಿಸಿಕೊಂಡವರು, ಈಗಲೂ ಅದಕ್ಕೆ ಬದ್ಧರಾದವರು. ಅಂತೂ ಕ್ಷೇತ್ರಾಧ್ಯಕ್ಷರೊಬ್ಬರು ಸಾಮಾಜಿಕವಾಗಿ ಹೇಗೆ ಕಾಣಿಸಿಕೊಳ್ಳಬೇಕು ಎನ್ನುವುದಕ್ಕೆ ಅನ್ವರ್ಥವಾಗಿರುವಂತಹ ಈಗಿನ ಅಧ್ಯಕ್ಷರಾಗಿರುವ ಶ್ರೀ ಚಿದಾನಂದ ಗುರಿಕಾರ ನಂದ್ಯ ಇವರಿಂದ ಅಧ್ಯಕ್ಷೀಯ ನುಡಿಗಳನ್ನು ಬಯಸುತ್ತಿದ್ದೇವೆ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ನಾವೆಲ್ಲರೂ ಭಕ್ತಿಭಾವದಲ್ಲಿ ಆರಾಧನೆ ಹಾಕೋಣಂತೂ ಭಗವತಿ ಅಮ್ಮಕ್ಕೆ ಸಾಷ್ಟಾಂಗ ಅಡ್ಡ ಬೀಜಂಟು ಮಾಗನಲೆ ದೇವಯ್ಯನಂತೂ ಸೋಮನಾಥ ದೇವನು ಸಾಷ್ಟಾಂಗ ಅಡ್ಡ ಬೀಜಂಟು ಸಾವಿರ ಸೀಮೆನ ಒಡತಿ ಅಮ್ಮ ರಾಜರಾಜೇಶ್ವರಿಗೂ ಸಾಷ್ಟಾಂಗ ಅಡ್ಡ ಬೀಜಂಟು ವೇದಿಕೆಯಲ್ಲಿ ಮುಂಭಾಗത്തിലുണ്ടെಂತೆ ಅಚ್ಚಮ್ಮಾರ್ಕು ಗುರುಕರ್ಮಾರ್ಕು ಅವರೆಲ್ಲ ಆಶೀರ್ವಾದ ಇರ್ತುಂಟು. ಅಂಗನೇ ವೇದಿಕೆಯನ್ನು ಮೀತಂತೂ ಕ್ಷೇತ್ರಂಡೆ ಆಡಳಿತ ಮುಕ್ತೇಶ್ವರರು ಕೋಶಾಧಿಕಾರಿ 4 ಊರಂಡೆ ಮುಕ್ತೇಶ್ವರ ಮಾರ್ಕು 4 ಊರಂಡೆ ಉಪಾಧ್ಯಕ್ಷರ ಮಾರ್ಕು ಮಹಿಳಾ ವೇದಿಕೆ ಸಂಚಾಲಕಿ ಅಂಗನೇ ಯುವ ವೇದಿಕೆ ಸಂಚಾಲಕು എൻ്റെ ಪ್ರೀತಿಪೂರ್ವಕ ನಮಸ್ಕಾರ. ಅವರಿಗೂ ಸಾಷ್ಟಾಂಗ ಪ್ರೀತಿಪೂರ್ವಕ ನಮಸ್ಕಾರ. 4 ಊರಂಡೆ ಅಚ್ಚಮ್ಮಾರ್ಕು ಅಮ್ಮಮ್ಮಾರ್ಕು ಪ್ರೀತಿಪೂರ್ವಕ ನಮಸ್ಕಾರ. ಭಾರಿ ಖುಷಿಯ ಉಂಟುಂಡು ಕ್ಷೇತ್ರದಲ್ಲಿ ಇನ್ನು ಜಂಡು ಕಾರ್ಯಕ್ರಮ ಬೆಚ್ಚಿನ ಒಂದು ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಅಂಗನೇ ಆಟಿಲೂರು 4 ಕಾರ್ಯಕ್ರಮ ಪೋಯಿಕೂರಿ ಜಂಡು ಟೈಮ್ ಬೆಚ್ಚಿನ ಈ ಅಂದು ಜಂಡು ಫಂಕ್ಷನ್ ಒಕ್ಕತ್ತಾಕ ಚೆನ್ನೋರಿ ನಿರ್ಣಾಯಕ ಬಂದಿಟ್ಟು ಇನ್ನು ಕಾರ್ಯಕ್ರಮನ ಹಾಕಿನ ವಿದ್ಯಾರ್ಥಿ ವೇತನ ನೆನಪ ಪ್ರತಿಭಾ ಪುರಸ್ಕಾರ ಲಾಕ್ಯ ಅಚ್ಚಮ್ಮಾರ್ಲಿ ಅಮ್ಮಮ್ಮಾರ್ಲಿ ഒരു ഞങ്ങളെ പ്രാർത്ഥന പിള്ളേർക്കും ഞങ്ങൾ ಶಾಲಕ್ಕೆ ಕಡೆತಿಟ್ಟು നല്ല ಟೀಚರ್മാർ നല്ല വിദ്യാഭ്യാസം തരണാരി അങ്ങനെ പഠിച്ചില്ലെങ്കിൽ ട്യൂഷൻ കടത്തിട്ട് ആ പിള്ളേരെ ഞങ്ങൾ നല്ല ഉഷാറാക്കണം. ആയെങ്കിൽ അമ്മമാർ അച്ഛന്മാരിൽ ഇന്ത്യച്ചെന്ന് ചെല്ലെങ്കിൽ അവർ പഠിക്കുന്നതിന് എങ്ങനോ പഠിച്ചുകൊണ്ട് പോകുന്നാരി തീരെ ഞങ്ങളുടെ ആചാര വിചാരണ അതിനിട്ട് നിങ്ങൾ പഠിപ്പിക്കുന്നു. ഞങ്ങളുടെ ಆಚಾರ തീയർക്ക് അവരുടേതായ ಕೆಲವು ಆಚಾರ ವಿಚಾರ ಉಂಟು. ಆ ಆಚಾರ ವಿಚಾರದಲ್ಲಿ ತಪ್ಪಿపోದ ಬಲ ಪಣಪಟ್ಟು ಕಾರಣ ಚೆಲ್ಲಿ ಬೇರೆ ಬೇರೆ ಇದಕ್ಕೆ ಪರಿವರ್ತನೆ ಅಂತೀರಂತು ಅಲ್ಲದೆ നല്ല ವಿಷಯ ಚೆಲ್ಲಿ അങ്ങനെ ഇട്ടിക്കുമ്പോൾ ഞങ്ങൾ മോനുണ്ട് അവ ಕಾಲು ತಪ್ಪುമ്പോൾ ಅವ ಶಾಲೆನ ಬಂದ ಬಲಮೆ ಅಥವಾ ಪಾಯಿಂಟ್ ಇಕ್ಕು ಅವಳ ಬ್ಯಾಗ್ ಎಲ್ಲ ಚಕ್ಕ ಹಾಕೊಂಡಿರ್ಕೊಳಮ್ಮ ಅಲ್ಲ ಮೋಹന്റെ ಬ್ಯಾಗ್ ಎಲ್ಲ ಚಕ್ಕ ಇಟ್ಕೊಳಮ್ಮ ഞങ്ങളത് അതൊരു സമ്പ്രദായം ഉണ്ട്. അനക്ക് ബൊട്ട ഇട്ടുಂಟು അല്ലെങ്കിൽ ആൺപിള്ള പ്രസാദ ഇട്ടുಂಟು അതിന് ഏതിന് അവാർഡ് ആക്കാതെ പല ಪ್ರತಿಯೊಂದು പിള്ളേരുള്ള ಅದು ಬೇಕು ಅದನ್ನ ನೀವು ಎಲ್ಲರೂ ಗಮನಿಸೋಣ. ಅದೇ ಆಯ್ತಲ್ಲ ಪುರಲ್ಲಿ ഒരു ഫംഗ്ഷൻ മൊത്തം ಬೇರೆ ಬೇರೆ ಫಂಕ್ಷನ್ ನೋಕಿಟ್ಟು ഞങ്ങൾ അങ്ങനെ ആക്കാച്ചുള്ള ഒരു തീരുമാനಕ್ಕೆ നിങ്ങൾ പറയാൻ തമ്പ്രാട്ടി ഞങ്ങളെ ಮನೆಯವರು ഞങ്ങൾ ಆಚಾರ ವಿಚಾರನ ಕಂಡಿಟ್ಟು ತಮ್ರಾಟಿ ഞങ്ങൾ ಅರ್ಥ ಬಂದಿನಿ ಇದು ഞങ്ങൾക്ക് ನೆನಪುಬೇನು ಬೇರೆ ಎತ್ತೇ ಜಾತಿನವರು ನಿಂದಾಕೊಂಡು ತಮ್ರಾಟಿ ಅವರ ಅರ್ಥ പോയിട്ടില്ല. ತಮ್ರಾಟಿ ഞങ്ങൾ ಅರ್ಥ ಬಂದಿನಿ ഞങ്ങൾ ಆಚಾರ ವಿಚಾರವು ഞങ്ങൾ ಆ ಮನೆಯವರನ್ನ ಕಂಡಿಟ್ಟು അങ്ങനെ ആയിട്ടിക്ക് ಮೊತ್ತನಿ ഞങ്ങൾ ಇನ್ನು ಮೀಟಕ್ಕೂ ಆಚಾರ ವಿಚಾರದಲ್ಲಿ ಏದು ತಪ್ಪದೆ ಮಂಗಳತಿನ ಕಾರ್ಯಕ್ರಮ ಇಟ್ಟಿಕಟ್ಟು ಬಯಕಂಡ ಕಾರ್ಯಕ್ರಮ ಇಟ್ಟಿಕಟ್ಟು ತೊಟ್ಟಿಲಿಡ್ನ ಕಾರ್ಯಕ್ರಮ ಇಟ್ಟಿಕಟ್ಟು ಅದು ತೀವ್ರ ಸಂಪ್ರದಾಯ ಫಲವನ್ನೇ ಆನ ಫಲ ಅವರವರ ಪೊರಂಡೆ ಅಪ್ಪಮ್ಮಾರು ಅವರ ಅಚ್ಚಮ್ಮಾರು ಅಥವಾ ಅಮ್ಮಮ್ಮಾರೆಲ್ಲ ಅಯ್ಯ ತಪ್ಪದ ഞങ്ങളത് ಕಾರ್ಯಕ್ರಮ ഇങ്ങനെ ചെല്ലിട്ട് പോയെങ്കിൽ ഓട തപ്പിപ്പോന്നില്ല. ಬೇರೆಯವರೆಲ್ಲ ಕಾರ್ಯಕ್ರಮಗಳನ್ನ ನೋಕಿയിട്ട് ഞങ്ങൾ ഇങ്ങനെ ആക്ക ചെല്ലെങ്കിൽ അത് ഞങ്ങൾക്ക് സമസ്യയാണ്. ಬೇರೆ ಏದು ಚೆಲ್ಲ നിങ്ങൾ ഇഷ്ടപ്പെടില്ല എന്ന് ചെല്ലെങ്കിൽ ഞങ്ങൾ ಆಚಾರ ವಿಚಾರ ಸರಿಯಾಗಿ പോയെങ്കിൽ തീയ ಸಮಾಜ ಉನ್ನಾಯ ಫಲ തീയ ಸಮಾಜ ಉನ್ನಾಯ ಉಂಟಾയെങ്കിൽ ಕ್ಷೇತ್ರ ಬೆಳಗಿನ ಫಲನೇ ഞങ്ങളെ ಭಾರತ ದೇಶ ಬೆಳಗನು. ಅವರವರ ಜಾತಿಯ ಅವರವರ ಆಚಾರ ವಿಚಾರನ നല്ല ರೀತಿಯಲ್ಲಿ ഞങ്ങൾ ಮುನ್ನೋಕೊಂಡು ಅದೇ ಪ್ರಕಾರ ಇನ್ನೊಂದು ಚೆല്ലെങ്കിൽ
ವರಮಹಾಲಕ್ಷ್ಮಿ ಪೂಜೆ ಮಟನ್ ಅಲ್ಲಿ നടക്കുന്നുണ്ട് വേദിക്കല് ഞങ്ങൾ മാംഗല്യ സൈഡിൽ ഞങ്ങൾ രസീത് ബുക്ക് പിന്നെ ഇൻവിറ്റേഷൻ പിച്ചിന എല്ലാവരും ഓരോരു സർവ ഇത് എന്ത് ವರಮಹಾಲಕ್ಷ್ಮಿ ಪೂಜೆಗೆ ರಿಸಿಪ್ಟ್ ಇಟ್ಕೊಂಡು ಹೋನು ಅದೇ ಪ್ರಕಾರ ಮಟನ್ 9 ತಾರೀಕಿಗೆ ಚೇರ್ನರ್ನಾಲ್ ಕಾರ್ಯಕ್ರಮವು നടക്കുന്നുണ്ട് നിങ്ങളെಲ್ಲರ ಸಹಕಾರ ಬೇನು ನೀವೆಲ್ಲರೂ ಬಂದಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ತರೋನು ಪ್ರತಿಯೊಂದು ಪರಂದವರು ಬಂದಿಟ್ಟು ಮಟ್ಟಿಂತ ಕಾರ್ಯಕ್ರಮ ಯಶಸ್ವಿ ಹಾಕೋನು അങ്ങനെ ಎಲ್ಲ ಪ್ರಕಾರರು ತಿಂಗಳು ಒರಿಕಾಯಿ ಕ್ಷೇತ್ರಕ್ಕೆ ಬರಿ ಉಳ್ಳಾಲ ಕ್ಷೇತ್ರಕ್ಕೆ ಇನ್ನು ಬಂದಿಟ್ಟು ಏನು ಜಾತ್ರೆ ಕಾಂಗಣ ಬರಲ್ಲ ತಿಂಗಳು ಒರಿ ಸಂಡಗಳು നിങ്ങൾ ഉള്ളാലത്തെ ക്ഷേത്രಕ್ಕೆ ಬರಿ അങ്ങനെ നിങ്ങൾ തറവാടിൻ്റെ കുടുംബത്തിൻ്റെ തറവാടിനോടൊക്കെ നിങ്ങൾ പോകുന്നു ಅರ್ಥಲಿ ಭಜನ ಮಂದಿರ ನೀಡಿ ಭಜನ ಮಂದಿರಕ್ಕೂ ಹೋಗಿ ಭಜನೆ ಕಲಿ ಪಡಿಕಿ ಆ ಭಜನೆಗೆ ಅವಡ ವಿಭಜನೆ ಇಲ್ಲ ಅಂತ ಹೇಳಿ അങ്ങനെ ಇಟ್ಕೋ ಎಲ್ಲ ಮಸ್ತ್ ಖುಷಿಯಾಗಿ ಇನ್ನು ಮೀಪಕ್ಕೂ ನೀವೆಲ್ಲ ಸಹಕಾರದಲ್ಲಿ ಕ್ಷೇತ್ರನ ಅಭಿವೃದ್ಧಿ ಹಾಕನನ್ನು ಉನ್ನತ ರೀತಿಯಲ್ಲಿ നിങ്ങൾ ഇങ്ങനെ സപ്പോർട്ട് കടിച്ചിട്ട് കേട്ടുകൊണ്ട് എൻ്റെ ജന്മനായക്ക് പൂർണ്ണ നീടക്കും ചെല്ലണേ
ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಗುನುಡು ಮಾಯೊಡೆ ಸಿರಿ ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ಪಜರಡ ಗುಡ್ಡ ಸೀಮೆಡ ನಲಿಪು ನಡಕೆ ದಾನಡಾವಳಿ ಪಚ್ಚ ಪಜರಡ ಗುಡ್ಡ ಸೀಮೆಡ ನಲಿಪು ನಡಕೆ ದಾನಡಾವಳಿ ಪಚ್ಚದಿ ಒಂದು ಐಸರದ ತಿಳಿಪು ತೆಲಿಕೆ ದಾಸವಾರಿ ಪಚ್ಚದಿ ಒಂದು ಐಸರದ ತಿಳಿಪು ತೆಲಿಕೆ ದಾಸವಾರಿ ಬಾನುಡು ಸೂರ್ಯನ ರಂಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಸುದೆತ್ತ ಬರಿಟ್ಟು ಗಾಳ ಪಾಠಗ ಡೆನ್ನ ನಡೆನ್ನ ಡೆನ್ನ ನಡೆನ್ನ ಪಚ್ಚೆ ಪಚ್ಚೆದ ತುತ್ತೈ ತೊಡು ಏತೈ ಸಿರ ತುಜುವಲು ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲು ಮುಲೈಲೆತ್ತದ ಮಟ್ಟೆಲು ದಿಂಜಗ ನಮ್ಮ ತುಳುವ ಪೇಟು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಬರಿಟ್ಟು ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಸಂಡೆ ಶಬ್ದಾಲಕ್ಕೆ ನೊಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಕಲ್ತರಿ ತಿಂಚಿನ ನೆನಪು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ
ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಮಕ್ಕಳೊಬ್ಬೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಂಜಿ ಪೊರ್ಲು ನಮನ